ಸ್ವಾಮಿ ಹಿರೇ ಪಾದ ಸೊಗೆದೊಲುವೆ ಏನಿಗಲ ಎಡ್ಡಂತಿರಿನ ಕೊಲ್ಲಂಗಲಾಟೊಲುವೆ ಏನಿಗಲ ಎಡ್ಡಂತಿರಿನ ಕೊಲ್ಲಂಗಲಾಟೊಲುವೆ ಆನೆ ಮೋನೆಗ ಸ್ವಾಮಿ ಹಿರೇ ಪಾದ ಸೊಗೆದೊಲುವೆ ಆನೆ ಮೋನೆಗ ಸ್ವಾಮಿ ಹಿರೇ ಪಾದ ಸೊಗೆದೊಲುವೆ ತುಂಬು ಪೂಜೆ ಕೈ ಕೋನು ನನ್ನ ಗಣದುಲ್ಲಾಯೇ ಮಲ್ಲಾಯೇ ತುಂಬು ಪೂಜೆ ಕೈ ಕೋನು ನನ್ನ ಗಣದುಲ್ಲಾಯೇ ಮಲ್ಲಾಯೇ ನಂಬಿನ ಹಿಂಬು ಗೋರ್ವಿನ ಮಲ್ಲ ಮಹಿಮೆದ ಕರ್ತರೆ ನಂಬಿನ ಹಿಂಬು ಗೋರ್ವಿನ ಮಲ್ಲ ಮಹಿಮೆದ ಕರ್ತರೆ ಹೊಂಡೆ ಹೋಳಿಗೆ ಅಪ್ಪದಾರಿಗೆ ಬಜೆಯುತ್ತಾರೆ ಕರಂಬೋಲೋ ಹೊಂಡೆ ಹೋಳಿಗೆ ಅಪ್ಪದಾರಿಗೆ ಬಜೆಯುತ್ತಾರೆ ಕರಂಬೋಲೋ ಪೊಂಡಿ ಪೊಂಡಿಡೆ ಮರೋತ ಚದಿ ಪುನ ಬಾಲೆ ಮನಸದ ಪೊನ್ನನೋ ಆನೆ ಮೋನೆಗ ಸ್ವಾಮಿ ಹಿರೇ ಪಾದ ಸೊಗೆದೊಲುವೆ ಆನೆ ಮೋನೆಗ ಸ್ವಾಮಿ ಹಿರೇ ಪಾದ ಸೊಗೆದೊಲುವೆ ಹಿರೇ ಪಾದ ಸೊಗೆದೊಲುವೆ ಹಿರೇ ಪಾದ ಸೊಗೆದೊಲುವೆ ವಿದ್ಯುಕ್ತ ಚಾಲನೆ ಬಂದಂತ ಅತಿಥಿಗಳನ್ನ ಆಧರಿಸುವಂಥದ್ದು ಅವರನ್ನು ಸ್ವಾತಿಯ ಪರಮ ಧರ್ಮವಾಗಿರ್ತದೆ. ನಮ್ಮ ಗಣ್ಯಾತಿ ಗಣ್ಯರು ಕೂಡ ವೇದಿಕೆಯಲ್ಲಿ ನಿಲ್ಲಿಸಿಕೊಂಡಿದ್ದಾರೆ. ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀಯುತ ನಾರಾಯಣ್ ಬಿ ನಮ್ಮ ಸಮಿತಿಯ ನಿಕಟಪೂರ್ವ. ಹರಿ ಓಂ. ಮಾಗಣದ ಅಧಿಪತಿಯಾದ ಸೋಮನಾಥನನ್ನು ಮನಸಾರೆ ಪ್ರಾರ್ಥನೆ ಮಾಡುತ್ತಾ ಕ್ಷೇತ್ರದಲ್ಲಿ ನೆಲೆತಿರುವ ಕಾರಿಕ ದೈವ ಕೊರಗಜ್ಜ ಮತ್ತು ಗುಡ್ಗಜ್ಜ ದೈವದ ಪಾದಕ್ಕೆ ಅಡ್ಡ ಬೀಳುತ್ತಾ ಶ್ರೀ ಕೊರಗತನಿಯ ಸೇವಾ ಸಮಿತಿ ಇದರ 46ನೇ ವಾರ್ಷಿಕ ಕೋಲೋತ್ಸವದ ಸಂದರ್ಭದಲ್ಲಿ ನಡೆಯುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಡಾಕ್ಟರ್ ಶ್ರೀ ಅಣ್ಣಯ್ಯ ಕುಲ ಉಳ್ತೂರು, ಖ್ಯಾತ ವೈದ್ಯರು, ಸಮಾಜ ಸೇವಕರು ಹಾಗೂ ಕರ್ನಾಟಕ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ. ಇವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ಅಣ್ಣಯ್ಯ ಕುಲ ನಮಗೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇವರ ಹೆಸರು ಎಲ್ಲ ಕಡೆಯಲ್ಲಿ ಕೂಡ ಚಿರಪರಿಚಿತರು. ಶ್ರೀಯುತರು ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಖ್ಯಾತ ವೈದ್ಯರಾಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕರ್ನಾಟಕ ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತವನ್ನು ಪಡೆದಿದ್ದಾರೆ. ಶ್ರೀಯುತರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂಥ ಹರೀಶ್ ಕುಂದರ್ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಯುತ ಅಶೋಕ್ ಗುರ್ಕಾರರು. ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಲ್ಲಾಲ ನಮ್ಮ ಆತ್ಮೀಯರು ಕೂಡ ಆಗಿದ್ದಾರೆ. ಇವರಿಗೆ ಕೂಡ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ಅಶೋಕ್ ಗುರಿಕಾರರು ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು. ನಮ್ಮ ಉಳ್ಳಾಳ ಭಾಗದ ಹೆಸರಾಂತ ಕ್ಷೇತ್ರವಾದಂಥ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಗುರಿಕಾರರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಯುತರಿಗೆ ನಮ್ಮ ಸಮಿತಿಯ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ನಾಗೇಶ್ ಸಾಲಿಯಾನ್ ಇವರು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ.
ವೀರಪ್ಪ ಹಂಬಾರ್, ದೈವ ಪಾತ್ರಿ ಶ್ರೀ ಮಲರಾಯ ದೇವಸ್ಥಾನ ಹಂಬಾರ್, ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರಲ್ಲಿ ಅನನ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಪ್ರಸ್ತುತ ಸಾಮರಸ್ಯ ಸಂಯೋಜಕರಾಗಿ ಮಂಜೇಶ್ವರ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ದಿನದ ಸಭೆಯ ಧಾರ್ಮಿಕ ಉಪನ್ಯಾಸವನ್ನು ಗೈದಿರುವಂತಹ ಶ್ರೀಯುತ ವೀರಪ್ಪ ಅಂಬಾರ್ ಇವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಂದೀಪ್ ಇವರು ಗೌರವಾರ್ಪಣೆ ಮಾಡಬೇಕಾಗಿ ಸಂದೀಪ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂದೀಪ್ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಶ್ರೀಯುತ ರಾಮಚಂದ್ರ ಚೌಟ, ಅಧ್ಯಕ್ಷರು ಶನೇಶ್ವರ ಪೂಜಾ ಸಮಿತಿ ಪದವು ಕೈಕಂಬ. ಇವರಿಗೂ ಕೂಡ ಈ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ರಾಮಚಂದ್ರ ಚೌಟ ಮಂಗಳೂರಿನ ಹೆಸರಾಂತ ಗಣೇಶೋತ್ಸವದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿ ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಸಿದ್ಧಿ ಪಡೆದಂತಹ ಗಣೇಶೋತ್ಸವವನ್ನು ನಮ್ಮೆಲ್ಲರಿಗೂ ಕೂಡ ಚಿರಪರಿಚಯ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ತದೆ. ಇವರಿಗೆ ಸಮಿತಿಯ ಕೋಶಾಧಿಕಾರಿಯಾದಂತಹ ರಾಜಾ ಬೆಸ್ಕಾಂ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ವಂದನೆಗಳು ರಾಜಾ ಬೆಸ್ಕಾಂ ಇವರಿಗೆ. ಹಾಗೆ ಇನ್ನೂರ ಮುಖ್ಯ ಅತಿಥಿ ಶ್ರೀ ಕೆ ನಿಖೇಶ್ ಶೆಟ್ಟಿ, ವಕೀಲರು ಮಂಗಳೂರು, ಆತ್ಮೀಯರು ಕೂಡ ಆಗಿರುವಂತಹ ನಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ನಿಖೇಶ್ ಶೆಟ್ಟಿ ಖ್ಯಾತ ವಕೀಲರು ಮಂಗಳೂರು, ಅದು ಕೂಡ ಧಾರ್ಮಿಕ ಒಂದು ಒಳಗೊಳ್ಳುವಂತಹ ಒಂದು ವ್ಯಕ್ತಿ ಕೂಡ ಆಗಿದ್ದಾರೆ. ಅವರಿಗೆ ಸಮಿತಿ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ ಅವರಿಗೆ ಸಮಿತಿಯ ಲೆಕ್ಕ ಪರಿಶೋಧಕರಾದಂಥ ವಿಕ್ರಾಂತ್ ಸಾನಿಲ್ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೂರ ಮುಖ್ಯ ಅತಿಥಿ ಆತ್ಮೀಯರು ಆಗಿರುವಂತಹ ಶ್ರೀಯುತ ಹರೀಶ್ ಮುಂಡೋಳಿ, ಪ್ರಬಂಧಕರು ಶ್ರೀ ಗೋಕರ್ಣನಾಥ ಕಾರ್ಪೊರೇಟ್ ಬ್ಯಾಂಕ್ ಕಾರ್ಕಳ ಶಾಖೆ. ಇವರಿಗೆ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ಹರೀಶ್ ಮುಂಡೋಳಿ ಆತ್ಮೀಯರು ಕೂಡ ಪ್ರಬಂಧಕರು ಶ್ರೀ ಗೋಕರ್ಣನಾಥ ಸಹಕಾರ ಬ್ಯಾಂಕ್ ಕಾರ್ಕಳ ಶಾಖೆ. ಇವರಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಸಮಿತಿಯ ಜೊತೆ ಕಾರ್ಯದರ್ಶಿಯಾದಂತಹ ದಯಾನಂದ ಸಾಲಿಯಾಗಿ ಅವರು ಗೌರವಾರ್ಪಣೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೂರ ಮುಖ್ಯ ಅತಿಥಿ ಶ್ರೀ ಸುಚರಿತಾ ಶೆಟ್ಟಿ, ಅಧ್ಯಕ್ಷರು ಶ್ರೀ ಕೊರಗಜ್ಜ ಸೇವಾ ಸಮಿತಿ ಹಳೆ ಚೆಕ್ ಪೋಸ್ಟ್ ತೋಪಡು. ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ಸುಜೀವೃತ ಶೆಟ್ಟಿ ಇವರು ಎಲ್ಲ ಕ್ಷೇತ್ರಗಳಲ್ಲಿ ಧಾರ್ಮಿಕ ಹಾಗೂ ಪ್ರಗತಿಪರ ಕೃಷಿಕರು ಕೂಡ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಸಮಿತಿ ಪರವಾಗಿ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಸಮಿತಿಯ ಜೊತೆ ಕಾರ್ಯದರ್ಶಿಯಲ್ಲಿ ಬರುವವರಾದಂಥ ಸುರೇಶ್ ಬಿ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸುರೇಶ್ ಬಿ. ಶ್ರೀಯುತ ವಿಠಲ್ ಬಂಗೇರ್ ಅವರು ದಯವಿಟ್ಟು ವೇದಿಕೆಗೆ ಬಂದವರು ಗೌರವಾರ್ಪಣೆ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ವಂದನೆಗಳು. ಹಾಗೆ ಇನ್ನೂರು ಮುಖ್ಯ ಅತಿಥಿ ಶ್ರೀಮತಿ ಜ್ಯೋತಿ ಲೋಕೇಶ್, ಸಾವಿರಾರು ಜನಕ್ಕೆ ವಿದ್ಯಾರ್ಜನೆ ಮಾಡಿ ಹಲವಾರು ಬಾಳಿಗೆ ಮಾರ್ಗದರ್ಶನ ಆಗಿರುವಂತಹ ಶ್ರೀಮತಿ ಜ್ಯೋತಿ ಲೋಕೇಶ್, ಕನ್ನಡ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರೌಢಶಾಲೆ
ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಊರಿನ ಹೆಮ್ಮೆಯ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಬಬ್ಬುಕಟ್ಟೆ ಅಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಜ್ಯೋತಿ ಲೋಕೇಶ್ ಇವರಿಗೆ ನಮ್ಮ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶ್ರೀಯುತ ಯಶವಂತ್ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಬಂದು ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಯಶವಂತ್ ಶೆಟ್ಟಿ. ಧನ್ಯವಾದಗಳು ಯಶವಂತ್ ಅವರು. ಹಾಗೆ ಇನ್ನೂರ ಮುಖ್ಯ ಅತಿಥಿ ನಮ್ಮ ಆತ್ಮೀಯರು, ನಮ್ಮವರೇ, ಅತಿಥಿ ಅಲ್ಲ ಇವರು, ನಮ್ಮವರೇ, ನಮ್ಮ ಸ್ಥಳೀಯ ನಗರಸಭೆ ಸದಸ್ಯರು, ನಮ್ಮ ಸಮಿತಿಯ ಸದಸ್ಯರು, ನಮ್ಮ ಸಮಿತಿಗೆ ಹಲವಾರು ಅನುದಾನವನ್ನು ಇಲ್ಲಿ ಪಂಚಾಯತಿಯಿಂದ ಸಿಗುವುದಾದರೆ ನಮಗೆಲ್ಲ ತುಂಬ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಊರಿನ ಮೆಚ್ಚಿನ ಸದಸ್ಯರಾದಂತಹ ಶ್ರೀಯುತ ರಾಜೇಶ್ ಹುಬಿ ಇವರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಿದ್ದೇವೆ. ಶ್ರೀಯುತ ರಾಜೇಶ್ ಹಿಬಿ ಇವರ ಬಗ್ಗೆ ನಮ್ಮ ಊರಿಗೆ ಎಲ್ಲರಿಗೂ ಕೂಡ ಪರಿಚಿತರು. ಇವರು ನಗರಸಭಾ ಸದಸ್ಯರು, ಉಳ್ಳಾಳ ನಗರಸಭೆ ಎಲ್ಲಿ ಕೂಡ ಹೌದು. ನಮ್ಮ ಊರಿನ ಎಲ್ಲ ಬಂಧುಗಳಿಗೂ ಕೂಡ ಒಂದು ಗುರುಸ್ಥಾನವನ್ನು ಹೊಂದಿರುವಂಥ ಗುರುಸ್ವಾಮಿ ಕೂಡ ಹೌದು. ಅವರಿಗೂ ಕೂಡ ಈ ಸಭೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಯುತ ಲೋಕೇಶ್ ಶೆಟ್ಟಿ, ನಮ್ಮ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಲೋಕೇಶ್ ಶೆಟ್ಟಿ ಅವರು ದಯವಿಟ್ಟು ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಮಿತಿ ಅಧ್ಯಕ್ಷರು, ಯುವ ನಾಯಕ, ನಮ್ಮ ಎಲ್ಲರನ್ನು ಒಟ್ಟಿಗೆ ಒಂದುಗೂಡಿಸಿ ಸದಾ ಅಸಂಖ್ಯಾಗಿರುವಂಥ ಈ ಒಂದು 46 ವರ್ಷನೇ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ರೈ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಶ್ರೀಯುತ ಪ್ರವೀಣ್ ರೈ ಇವರ ಬಗ್ಗೆ ಹೇಳದಿದ್ದರೆ ತಪ್ಪಾಗುತ್ತೆ. ಸತತ 10 ವರ್ಷಗಳಿಂದ ಪ್ರಧಾನ ಕಾರ್ಯದರ್ಶಿ ಸೇವೆಯ ಅನುಭವವನ್ನು ಪಡೆದು ಈ ವರ್ಷ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಹ ಒಂದು ಚುಕ್ಕಾಣಿಯನ್ನು ಹಿಡಿದಂಥ ಪ್ರವೀಣ್ ರೈ ಅವರು ಯುವ ನಾಯಕರು ಕೂಡ ಈಗಾಗಲೇ ಹೇಳಿದಾಗೆ ಅವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿದ ಶಿವರಾಜ್, ನಮ್ಮ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಅವರಾದಂಥ ಶಿವರಾಜ್ ಅವರು ವೇದಿಕೆಗೆ ಬಂದು ಗೌರವಾರ್ಪಣೆ ಮಾಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದೆ. ಹಾಗೆ ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಪಡೆಯುವಂಥ ಶ್ರೀಯುತ ಭಾಸ್ಕರ್ ಗುರುಸ್ವಾಮಿ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇವೆ. ಹಾಗೆ ಸನ್ಮಾನಗೊಳ್ಳುವಂಥ ಕೂಡ ನಮ್ಮ ತ್ರಿಷಾ ಕುಲಾಲ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇವೆ. ಹಾಗೆ ಆತ್ಮೀಯರಾದಂಥ ರಾಜೇಶ್ ಕುಲಾಲ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇವೆ. ಹಾಗೆ ಸುದ್ದಿ ಮಾಧ್ಯಮದವರಿಗೂ, ಛಾಯಾಚಿತ್ರಗಾರರಿಗೂ, ಎಲ್ಲ ಸೇರಿರುವಂತಹ ಭಕ್ತಾಭಿಮಾನಿಗಳಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ದೂರ ಮಾಡ್ತಾರೆ. ಆ ರೀತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅತಿಥಿ ವರಿಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಗುರಿಕಾರರು ಇವರ ಅಮೃತ ಹಸ್ತದಿಂದ ನೆರವೇರಿಸಿಕೊಳ್ಬೇಕು. ಎಲ್ಲ ಅತಿಥಿಗಳು ಇದಕ್ಕೆ ಜೊತೆಯಾಗಿ ಸೇರಬೇಕು ಎಂಬ ವಿನಂತಿಯೊಂದಿಗೆ
ಸೇವಾ ಸಮಿತಿ ಕೆರಬಾಯಿಲಗುಡ್ಡೆ ವಿಜಯನಗರ ಚೆಂಬುಗುಡ್ಡೆ ಈ ಸಾನ್ನಿಧ್ಯ ಬೇರೆ ಸಾನ್ನಿಧ್ಯದ ಒಂದು ವಿಶೇಷತೆ ಉಂಟು. ಗಾಯಕರನ್ನು ಪಂಡ ಮೂಲು ಆ ಒಂದು ಗರ್ಭಗುಡಿಟ್ಟು ದೇವರೆಲ್ಲ ಒಟ್ಟಿಗೆ ಈ ಪರಿಸರದ ಜನಕ್ಕೂ ಹಿಡಿದು ಆರಾಧನೆ ಮಾಡ್ಕೊಂಡು ಬರ್ಪಿನ ಪಂಪನೊಂದು ತೂನಗ ಒಂದು ವಿಶೇಷತೆ ಪಂಪನಿಗೆ ತಪ್ಪ ಒಂದು ಗಾಯಕರನ್ನು ಪಂಡ 45ನೇ ವರ್ಷದ ಈ ಕಾರ್ಯಕ್ರಮವನ್ನು ಕಾಂಡೆ ಶುಭೋದಯದ ಪೂರ್ವಕಾಲಡು ಗಣಪತಿ ದೇವರನ ಗಣಹೋಮಲ್ಲ ಅಂಚನೆ ಮಧ್ಯಾಹ್ನದ ಹೊರತು ಶ್ರೀ ಸತ್ಯನಾರಾಯಣ ದೇವರನ್ನ ಪೂಜೆಗಳ ಮಲ್ಪ ಒಂದು ಸಾವಿರಾರು ಭಕ್ತಾದಿ ನಗಲಿಗಳ ಮೂಲೊಂದು ಅನ್ನ ಸಂತರ್ಪಣೆಯನ್ನು ಕೊಡ್ನಂಚಿಂತಿನ ತೂನಗ ಈ ಕ್ಷೇತ್ರ ಸಾನ್ನಿಧ್ಯ ಕೊರಗಜ್ಜನ ಈ ಕಲೆಕಾರ್ಮಿಕ ಏತುಂಡು ಪಂಡದ ನನಗೆ ಗಮನಕ್ಕೂ ಬೈದು ಅಂಚನೆ ಮೂಲು ಅನಾದಿ ಕಾಲೋಡದಿಂಚಿ ಹಿರಿಯಕ್ಕೆಲ್ಲ ಇತ್ತೆ ಇಂತೀಚೆಗೂ ಕಿರಿಯಕ್ಕೆ ಮೂಲ ಅಧಿಕಾರ ಸ್ಥಾನವನ್ನು ವಹಿಸೊಂದು ಬೈದಿರಿ ಮೊದಲ ಅಧ್ಯಕ್ಷರಾಯನ 25ನೇ ವರ್ಷಡು ಒಂದು ಕಾರ್ಯಕ್ರಮದಲ್ಲಿ ಹೆಸರು ಜಯರಾಮನ್ನೇ ಅಪಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀರಿ. ಶಿಲ್ಪಿಗಳು ಎತ್ತೊಂದು ಬರ್ತೀರಿ, ಕಂಬನ್ ಏರಾಯಿರಿ, ಅಂಚೆನೆ ಚಪ್ಪರನ್ನು ಮಲ್ತೀರಿ. ಆರು ಮಲ್ತಿನ ಆ ಸೇವೆ 6ರಿಂದ ಒಟ್ಟಿಗೂ ಅಕ್ಲ ಕಾರ್ಯಕರ್ತೆಲ್ಲ ಊರದ 10 ಜನಕ್ಕಲ್ಲ ಸೇರಾದು ಈ ಒಂದು ಭವ್ಯವಾಯಿನ ಸುಂದರವಾಯಿನ ಚಪ್ಪರವನ್ನು ನಿರ್ಮಾಣ ಮಾಡ್ತೀರಿ. ನಿರ್ಮಾಣ ಮಂತಿನಕ್ಕೆ ದೇವರ ಆರೆಗೆ ಇನ್ನಕ್ಕೆ ಎಡ್ಡೆನೊಂದು ಸ್ಥಾನಮಾನವನ್ನು ಒದಗಾದು ಕೊಡ್ತೇವೆ. ಹೆಚ್ಚಿನ ಪಣ್ಣಂದಾಂಡ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಪಂಪನವು ಯೋಗ ಬಲ್ಲವನಿಗೆ ರೋಗ ಇಲ್ಲ ಅಂತ ಪಂಪಿನ ಒಂದು ಎಡ್ಡೆ ಪುಗಾರ್ತದ SPYSS ಪಂಪಿನ ಒಂದು ಸಮಿತಿದ ಮೂಜಿ ಜಿಲ್ಲೆದ ಪ್ರಧಾನ ಸಂಚಾಲಕರೇ ಅದು ಕಾರ್ಯನಿರ್ವಹಿಸುವಂದಲ್ಲಿ ಇಂದು ಕೊರಗಜ್ಜನ ಒಂದು ಅನುಗ್ರಹ ಆಶೀರ್ವಾದ ಇತ್ತಿನೆಟ್ಟು ಆರೆಗೆ ಅವೊಂಜಿ ಆ ಸ್ಥಾನಮಾನವನ್ನು ಆ ದೇವರ ಆರೆಗೆ ಅನುಗ್ರಹ ಮಾಡ್ತೇವೆ. ಒಂಜಿ ಜಿಲ್ಲೆದ ಒಂಜಿ ಕಾರ್ಯನಿರ್ವಹಿಸರೆ ಕಷ್ಟದ ಕಾಲಡು ಮೂಜಿ ಜಿಲ್ಲೆದ ಒಂಜಿ ಕಾರ್ಯಭಾಗವನ್ನು ನಾನು ನಿರ್ವಹಿಸುವುದಿಲ್ಲ. ದಾಯಗಿನ ಪಂಡ ಕೊರಗಜ್ಜನ ಮಕ್ಕಳಿಗೆ ಜೀವನ ವೃತ್ತಾಂತ ಗೊತ್ತಪ್ಪು 7 ಜನ ತುಂಬನ ಒಂಜಿ ಬುಧೆನು ಕದ್ರಿ ದೇವಸ್ಥಾನಗೂ ಮುಟ್ಟವರೊಂಜಿ ಪರಕೆಯನ್ನು ಅಮ್ಮನ ಪರಕೆಯನ್ನು ತೀರಾದೇರು ಅಂಚನೆ ಆ ಒಂಜಿ ಜವಾಬ್ದಾರಿನೇ ದೆತೊಂದು ಎಡ್ಡೆ ರೀತಿಯ ಮಲ್ಕೊಂಡು ಬರ್ತೀರಂತ ಕಂಪನಿಯಲ್ಲಿ ನಾನು ನಿಗ್ಲಿಗೆ ಗಮನಕ್ಕೆ ಬಂದಪ್ಪೆ ಆತು ಮಾತಾಡ್ತೆ ಮೂಲ ಏನೇ ಒಂದು ಅಧ್ಯಕ್ಷ ಸ್ಥಾನ ಒಪ್ಪಡು ಎಡ್ಡೆ ಕಾರ್ಯಗಳನ್ನು ಮಲ್ಕೊಂಡು ಬೈದೇರು. 25ನೇ ವರ್ಷಕ್ಕೂ ಈ ಒಂದು ಚಪ್ಪಾರ ನಿರ್ಮಾಣ ಅಂಡು 30ನೇ ವರ್ಷಕ್ಕೂ ಲೊಕೇಶನ್ನ ಮುತಾಲಿಕೆಡೆ ಗುಳಿಗಜ್ಜ ದೇವರಿಗೆ ಬಸ ನೀರು ಪೂರ್ಣ ಬಲ್ಲೆ ಪಂಡದು ಐಲೊಂಜಿ ಎಡ್ಡೆಡು ಮಲ್ಪಾದ ಬಿಡಿಯರು ಎಂದು ಮಾತ ಈ ಒಂದು ಸಮಿತಿದಕ್ಕೆಲ್ಲ ಎಡ್ಡೆ ರೀತಿದ ನಡವಳಿಕೆ ಏನ್ ಮಾತ ಇಂಚಗು ಗುರಿಕಾಯ ಆಯರ ನಮ್ಮ ಭಾಸ್ಕರ ಸ್ವಾಮಿನ ಗುರುಸ್ವಾಮಿನ ನೇತೃತ್ವಡು 48 ದಿನದ ಅಯ್ಯಪ್ಪ ಸ್ವಾಮಿನ ವ್ರತಾಚರಣೆ ಮಾಡ್ತದೆ. ಪಾದಯಾತ್ರೆ ಎಲ್ಲ ಮಾಡ್ತಿದ್ದೀರಿ. ಅಂಚನೆ ಪಂಪಗೋಗ್ಬೋದು ಏರಿಮಲೆ ಹಿಡ್ದು ಒಂಜಿ ಅಯ್ಯಪ್ಪನ ದೀಪ ಜ್ಯೋತಿನ ತೋಜಾದ ಕೊಡ್ತಿರೋ ಒಂಜಿ ಗುರುಸ್ವಾಮಿಲ ಏನಿ ನಮ್ಮೊಟ್ಟು ಉಳ್ಳೇರಿ ಅವರಿಗೆ ಅಭಿನಂದನೆಲ್ಲ ಸನ್ಮಾನದ ಕಾರ್ಯಕ್ರಮದ ಮಲ್ಕೊಂಡು ಉಳ್ಳೇರಿ ಪಂಪುನ ಕೇಂದ್ರ ಬೈದೇನೆ ಆವಡು ಆರ್ಲ ಉಪ್ಪೇರು ಪಂಪನೇಗೆ ನನಗೆ ಕೊಂಚ ಭಾರಿ ಖುಷಿಯಾಗುಂಟು. ಅಂಚನೆ ಇತ್ತೆ ನಮ್ಮ ಕೌನ್ಸಿಲರ್ ಆದ ರಾಜಸನ್ನೆ ಆರ್ಲ ಈ ಒಂಜಿ ಕ್ಷೇತ್ರೋಡು ಗಡ್ಡೆನೆ ಕೊನೆಯಿನಾರು ದಾದನ ಒಂಜಿ ಕೌನ್ಸಿಲರ್ ಆಪಿನ ಆ ಒಂಜಿ ಸಂದರ್ಭ ವಿಸ್ಮಯಕಾರಿ ಎಂದು ಕೊನಲಿ ಮತ ಎಣಿಕೆದ ಸಂದರ್ಭಡು 2 ಜನಕ್ಕೆ ಒಂದೇ ರೀತಿಯ ಒಂಜಿ ಸಂಖ್ಯೆ ಬರ್ತದೆ. ಅಪ್ಪಗ ಚುನಾವಣಾಧಿಕಾರಿ ನಗಲಿಗೆ ದಾದನ ಒಂಜಿ ಗೊಂದಲ ಅಂದ್ರೆ ಏನೇನು ತೀರ್ಮಾನ ಮಲ್ಪಿನ ಅಂತಂಟು ಒಂದು ವಿಚಾರಗಳು ದಾದನ ಮೂಲು ಕರಿಗಂಧ ಪ್ರಸಾದ ಕೊತ್ತೊಂದು ಹೋದು ಅಜ್ಜ ಈ ಎಂಕೆಯನ್ನು ಕಾಪುಲ ನಿನ್ನ ಬೆರಿಸಾಯ ಎಂಕ್ಲಿಗೆ ಯಾಪಲ ಉಪ್ಪಾಡ ಪಂಡದು ಬೋಯ್ನೇಕು ಇನ್ನು ಯಾರು ಈ ಸ್ಥಾನೋಡು ಉಪ್ಪೇರು ಪಂಡೇಕ್ಲ ಪನಿಯರ ಇಚ್ಛೆ ಪಡಕ್ಕೆ ಅಂಚನೆ ವಿಡಲನ್ನೇ ಅವಾರ್ಡು ಮಿಸ್ಕಂ ರಾಜ್ಯ ಅವಾರ್ಡು ವಸಂತನ್ನೇ ಅವಾರ್ಡು ದುಂಬುದ ಅಂಚನೆ ನಾರಾಯಣನ್ನೇ ಅವಾರ್ಡು ದುಂಬುದಕ್ಕಳು ದಾದ ಎಡ್ಡೆ ಮಾಡ್ತಿದ್ದಾರ ಐನ ಮಾತ ನೆನಪುದಿ ಒಂದು ಎಂಕ್ಲಿ ಹಿಡ್ದಲದಾದ ಕಮ್ಮೆಯರೆ ಬಲ್ಲಿ ಪಂಡದು ಒಂದು ಕಚೇರಿಯಿಂದ ಮೂಲಭೂತ ಸೌಕರ್ಯ ದಾದ ಬೋರ್ಡು ಐನ ಮಾತ ಮಲ್ಪೊಂದು ಬೈದೇರು ಇಂಚಪ್ಪಗು 10 ವರ್ಷದಿಂಚಿ ಪ್ರಧಾನ ಕಾರ್ಯದರ್ಶಿಯಾದ ಚಾಕಿರಿ ಮಂತಿನ
ನಮ್ಮ ಪ್ರವೀಣನ್ನೇ ಸರಳ ಸ್ವಭಾವ ದಾದನಾರಾಜಿ ಈ ಒಂಜಿ ಅಧ್ಯಕ್ಷ ವಯಸ್ಸಿನೇ ಬಂದು ಬಾರಿ ಒಂಜಿ ಅಚಾತುರ್ಯ ಬುರ್ಚಿ ಪಂಡಲ ಪೂರಕ್ಕೆ ಸೇರಿದ್ದಾರೆ ನಂಜಿ ಆ ಒಂಜಿ ಸ್ಥಾನಮಾನೋಡು ಉಪ್ಪಾಯರಿ ದಾದಲಾವಾಡೆ ಪೂರ ಮಲ್ತು ಬಿಡ್ತೇನೆ ಆ್ಯಂಡ್ ದಾದ ಮಲ್ಪೋಡು ಪಂಪನೇಗೆ ಎದುರು ಭಾಗಡು ಒಂಜಿ ಶೋಕದ ಗಾರ್ಡನ್ ಮಾಡ್ತಿದ್ದೇನೆ ಅವು ಎದ್ದು ಶೋಕ ಕೂಡ ಅಂಚನೆ ಜೀವನದ ದುಂಬಗೆ ಎಡ್ಡೆ ಆವಾಡೆ ಅಂಚನೆ ಕೌನ್ಸಿಲರ್ ಆದ ಈ ಸಾನ್ನಿಧ್ಯದ ಪಕ್ಕದ ಭಾಗಡು ನಮ್ಮ ಕ್ಲಿನಿಕ್ ಎಂದು ಎಂಗ್ಲಿಗೆ ಇತ್ತದ ಕಾಲೋಡು ಯಾಪ ಎಂಚಿನ ಹಾಕೊಂಡು ಪಂಡದ ಸಾಧ್ಯ ಇಜ್ಜಿ ಅಂಚಾದುಪ್ಪನಾಗ ನಮ್ಮ ಓಡೇಡೆ ದೂರ ಪಾಯರದಲ್ಲಿ ನೇತನೆ ಕೈತಾಳ್ದು ಎಂಗ್ಲಿಗೆ ಒಂಜಿ ಆರೋಗ್ಯ ಕೇಂದ್ರ ಬೋರ್ಡು ರಾಜ್ಯ ಸರ್ಕಾರದ ಮುಖಾಂತರ ಐನೊಂಜಿ ಈ ಜಾಗೇಡು ಮಲ್ಪೋಡುಂದಾಡ ಎದ್ದು ಬಂಗಬೈದೇರೆ ಪಂಡದು ಐದೊಟ್ಟಿಗೆ ಸಮಿತಿದಕ್ಕೆಲ್ಲ ಉಳ್ಳೇರು ಬೆರಿಸಾಯ ಅದು ರಾಜೇಶ್ ಕೌನ್ಸಿಲರ್ ಮಾತ್ರ ಎತ್ತು ನಾರಾಯಣನ್ನೇ ಪಂಡ್ಲೆಕ್ಕ ಗುರುಸ್ವಾಮಿ ಆದಲ್ಲ 10 ಜನಕ್ಕೇನು ಶಬರಿಮಲೆಗೆ ತೀರ್ಥಯಾತ್ರೆಗೆ ಬಂದೋಪಿನಂಚಿಂತಿನ ಮಹಾಮಲ್ಲ ಜವಾಬ್ದಾರಿಗಳ ಮಲ್ಕೊಂಡು ಬೈದೇರಿ ಆವಡೆ ದುಂಬಗಳ ಆರ್ನ ಕೈಟ್ ಸಾರ್ಲಪಟ್ಟದ ಕೊರಗಜ್ಜ ದೈವ ಎಡ್ಡೆಡ್ಡೆ ಕೆಲಸ ಕಾರ್ಯಗಳ ಮಲ್ಪವಾಡು ಈ ಕ್ಷೇತ್ರ ಬೆಳಗಡೆ ಅವು ತಂದೆ ಕೊರಗಜ್ಜ ದೈವ ನಂಬಿನೆಯಾಗಿ ಇಂಬು ಬೆಂಕಿನೆಯಾಗಿ ಕೂಲಿ ಕೊಂಡಲ ಈ ಒಂದು ಪರಿಸರಡು ದಾದನ ಒಂದು ಸಮಸ್ಯೆ ಬಂದಾಗ ದೈವಜ್ಞರನ್ನ ಮುಖ್ಯನ ಚಿಂತನೆ ಮಾಡ್ಕೊಂಡಾಗ ನಿಖಿಲಿಗೆ ಸಾರ್ಲಪಟ್ಟ ಕೊರಗಜ್ಜ ದೈವದ ದಾಲ ನಿಖಿಲಿಗೆ ದೋಷ ಇಜ್ಜಿ ಮೂರು ಅನಾದಿ ಕಾಲೊಡ್ದು ಜೈನ ಸಂತತಿದಾಗಲೇ ನಮ್ಮೊಂದು ಬೈದಿನ ನಾಗದೇವರೇ ಅಂಚನೆ ರಕ್ತೇಶ್ವರಿ ದೇವಿನ ಅಜೀರ್ಣ ಅವಸ್ಥೆ ಇಡುಂಡು ಐನಿಗಳಿಗೆ ಓಲು ಬಂಡದು ತೂದು ಐನ ಜೀರ್ಣೋದ್ಧಾರ ಮಾಡ್ಲೆ ನಿಗಳಿಗೆ ಒವೇ ರೀತಿಯ ಸಮಸ್ಯೆಗಳು ತಾಪತ್ರೆ ತೊಂದರೆಗಳು ಬರಂದು ಪಂಪಣಂಗೆ ಗಮನಗೊಮ್ಮುಗಳ ಈ ಕ್ಷೇತ್ರದ ತೆರೆದು ಬಂದಾಗ ಪೂರಕ್ಕೆ ಸೇರಾದು ಐದಲ್ಲಿ ಜೀರ್ಣೋದ್ಧಾರದ ಕಮಿಟಿಯನ್ನು ಮಲ್ಪಾದು ಈ ಸಾನ್ನಿಧ್ಯದ ಪಕ್ಕೊಡೆ ನಾಗ ಸಾನ್ನಿಧ್ಯಲ ಅಂಚನೆ ಪ್ರತ್ಯೇಶ್ವರನ ಗುಡಿನ ನಿರ್ಮಾಣ ಮಾಡ್ತೀರಿ ಎಲ್ಲದ ದಿನಟ್ಟು ಐಕೆ ಬೋಡಾಯಿನ ಪೂಜೆ ಪುರಸ್ಕಾರ ಮಲ್ಪರೆ ಉಳ್ಳೇರಿ ಆವಾಡು ದೇವರು ಈ ಕ್ಷೇತ್ರ ಏರಾಯಿನ ಅಕ್ಲಿಗೆ ಎಡ್ಡೆ ಚಾಕಿರಿ ಮಲ್ತಾರ ಏರೇ ನಂಬೇನ ಅಕ್ಲಿಗೆ ಮಾತ್ರ ಎಡ್ಡೆ ಇಂಬನ್ನು ಕೊಡ್ತೀನ ಕೊರಗಜ್ಜ ದೈವ ದುಂಬಗಳ ಅಂಚನೆ ಒಂಜಿ ಪನ್ನೀರ ನಿಚ್ಚೆ ಪಡಪೆ ತ್ರಿಷಾ ಪಂಡದ ಒಂಜಿ 10ನೇ ಕ್ಲಾಸದ ಪೊನ್ನುಬಾಲಿ ಕ್ಷೇತ್ರೋಡು ಚಾಕಿರಿ ಮಂತಿಜಿನ್ನಾಡಲ ಆರ್ನ ಪೊಪ್ಪ ಮಸ್ತು ವರ್ಷೋಡ್ದಿಂಚಿ ಪ್ರತಿಯೊಂದು ಸಂದರ್ಭಡ್ಲ ಎಂಚಿಂಚಿನ ಕೆಲಸ ಕಾರ್ಯ ಇತ್ತದಲ್ಲ ಈಗ ಭಾಗ್ಯಾದ ಈ ಒಂದು ಸಾನ್ನಿಧ್ಯೋಡು ಒವೇ ಒಂದು ಕೊರತೆ ಬರಂದಿ ಲೆಕ್ಕ ಕೆಲಸ ಕಾರ್ಯವನ್ನು ಮಲ್ತೊಂದು ಬೈದಿನ ತ್ರಿಷಾ ಪಂಪುನಾರ್ನ ಪೊಪ್ಪ ಆ ಬಾಲೇನಿ ಬೆಂಗಳೂರುದ ಸುವರ್ಣ ಟಿವಿ ಚಾನೆಲ್ ದಕ್ಕಲು ನಡಪಾಯಿನ ಒಂದು ನೃತ್ಯ ಪಂತುಡು ಫೈನಲ್ ಸ್ಥಾನಗೂ ಬತ್ತಿನಿ ಪಂಡ ಅವು ಕೊರಗಜ್ಜನ ಅನುಗ್ರಹ ಆಶೀರ್ವಾದ ಇದ್ದಂದೆ ಖಂಡಿತವಾದಲ ಸಾಧ್ಯ ಇದ್ದಿ ಆ ಒಂದು ಸುವರ್ಣ ಟಿವಿ ಚಾನೆಲ್ದು ಓದು ಪ್ರವೇಶ ಪಡೆಪಿನೇ ಒಂದು ಭಾರಿ ಕಷ್ಟ ಆ ಕಷ್ಟವನ್ನು ಮಾತ್ರ ದೂರ ಮಾಡ್ತದೆ ಆ ಬಾಲಿಗೆ ಆ ಒಂದು ಸುವರ್ಣ ಟಿವಿ ಚಾನೆಲ್ದು ಎಡ್ಡೆ ಒಂದು ಪುಗಾಡ್ತದ ಫೈನಲ್ಗೆ ಬರ್ಪೇನೆ ಚಿಂತಿನ ಅವಕಾಶ ಇಲ್ಲ ಈ ಕೊರಗತನಿಯ ದೇವರು ಮಲ್ಪಾದು ಕರಿಯರಿ ಆವಡೆ ದಾದನ ಒಂದು ಎಡ್ಡೆ ವಿಶ್ವಾಸದಿದೆ ಇಂಕೆ ಕೊಡರೆ ಬೆಳಗಿಸಾಯರೆ ಜವಾಬ್ದಾರಿನ ಕೊಡ್ತೇನೆ ಅಂಡಲ ಇಂಕ ಮಸ್ತ್ ಕೋಡಿಗೆ ಇರ್ತದೆ ಇನ್ನಿತ ಒಂದು ಶುಭ ದಿನದ ಶುಕ್ರವಾರದ ಜಗನ್ಮಾತೆ ಚಿರುಂಬ ಭಗವತಿ ಕ್ಷೇತ್ರಕ್ಕೆ ಹೋಯ ಅಪ್ಕಡ ನಟೋನಿ ಇನ್ನಿತ 2 ದಿನದ ಕಾರ್ಯವುಳ್ಳ ಅಕ್ಲೆ ದದನ ಎಡ್ಡೆ ಬಂಗ ಬೈದೇನೆ ಒವೇ ರೀತಿ ಅಪಕೀರ್ತಿ ಬರಂದಿ ಲೆಕ್ಕ ಎಡ್ಡೆಡು ಶೋಕಡೆ ನಡಪಾದು ಕೊಡ್ಲೆ ಬೆಂದಿನಕ್ಲೆಗೆ ಪೂರ ಗಡ್ಡೆ ಮಲ್ಪಾಲೆ ತುಂಬ ಈ ಕ್ಷೇತ್ರ ಸಾನ್ನಿಧ್ಯ ಬೆಳಗಡೆ ಕೊಂಡದ ಪ್ರಾರ್ಥನೆ ಮಲ್ಪಾಯ ತುಂಬ ಗಣ್ಯ ವ್ಯಕ್ತಿನಗಳು ಮಾತ್ರ ಪಾತ್ರರಲ್ಲೇರಿ ಅವಕಾಶ ಕೊಡ್ನ ಪೂರ ಸಮಿತಿದಕ್ಲೆಗೆ ಸೊಲ್ಮೇಲೆ ಸಂದ ಒಂದು ತುಂಬ ಪೂರಕ್ಲೆಗಳ ಎಡ್ಡೆ ಅವರು ಕೊರಗತನಿಯ ದೇವರು ಅಂಚನೆ ಗುಳಿಗ ದೇವರ ಶ್ರೀಮನ್ನಾರಾಯಣ ಸತ್ಯನಾರಾಯಣ ದೇವರು ನಿಖಲೇನು ಮಾತ್ರ ಎಡ್ಡೆ ಮಲ್ಪಾಡು ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ದೀರ್ಘ ಆಯುಷ್ಯನ್ನು ಕೊಡ್ಪಾಡು ಮನಸ್ಸಿನ ಸರ್ವ ಕಾರ್ಯಗಳ ದೇವರು ಎಡ್ಡೆಡು ನೆರವೇರಿಸದ ಕಂಡದು ಹರಿ ಓಂ ಕಂಡದು ಹರಿ ಓಂ. ಶ್ರೀ ಕೊರಗತನಿಯ ಸೇವಾ ಸಮಿತಿ ಕೆರಬೇಲಗುಡ್ಡೆ ವಿಜಯನಗರ ಇದರ 46ನೇ ವಾರ್ಷಿಕ ಪೋಲೋತ್ಸವದ
ಸಮಾರಂಭದ ಈ ವೇದಿಕೆಯಲ್ಲಿ ಉಪಸ್ಥಿತಿಯಿರುವ ಅತಿಥಿ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಮಿತಿಯು ಕಳೆದ ಸಾಲಿನ ವರದಿಯನ್ನು ತಮ್ಮ ಮುಂದಿರುತ್ತೇನೆ. ಪ್ರಸಕ್ತ ಸಾಲಿನಲ್ಲಿ ಶ್ರೀಯುತ ಪ್ರವೀಣ್ ರೈ ಅವರ ಅಧ್ಯಕ್ಷತೆಯಲ್ಲಿ ಈ ಕೆಳಗಿನ ಚಟುವಟಿಕೆಗಳನ್ನು ಸಮಿತಿಯ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಸಹೋದರ ಸಹೋದರಿ ಬಾಂಧವ್ಯದ ರಕ್ಷಾಬಂಧನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಸ್ಥಳೀಯ ಅಂಗನವಾಡಿ ಶಾಲಾ ಮಕ್ಕಳೊಂದಿಗೆ ಸಮಿತಿಯ ಸರ್ವ ಸದಸ್ಯರು ಪಾಲ್ಗೊಳ್ಳುವ ಮೂಲಕ ಆಚರಿಸುತ್ತಿದ್ದೇವೆ. ಸ್ಥಳೀಯ ಆಸ್ತಿಕ ಬಾಂಧವರೊಂದಿಗೆ ಕ್ಷೇತ್ರ ದರ್ಶನವನ್ನು ಮಾಡಿದ್ದೇವೆ. ಪರಿಸರದಲ್ಲಿರುವ ತೀರ ಬಡತನದಲ್ಲಿರುವ ಕುಟುಂಬಗಳಿಗೆ ವೈದ್ಯಕೀಯ ಖರ್ಚು, ವಿದ್ಯಾಭ್ಯಾಸದ ಬಗ್ಗೆ ಧನ ಸಹಾಯ ಹಾಗೂ ಬಡತನದಲ್ಲಿರುವ ಕುಟುಂಬಗಳ ವ್ಯಕ್ತಿಗಳನ್ನು ಮೃತಪಟ್ಟ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರದ ಖರ್ಚನ್ನು ಸಮಿತಿಯ ವತಿಯಿಂದ ಭರಿಸಿದ್ದೇವೆ. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ಮನೆಗೆ ತಿರಂಗ ಧ್ವಜವನ್ನು ಸಮಿತಿಯ ವತಿಯಿಂದ ನೀಡಲಾಯಿತು. ಬಡ ಹೆಣ್ಣುಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ ಮಾಡಿದ್ದೇವೆ. ಸುಮಾರು 1.5 ಲಕ್ಷದ ವೆಚ್ಚದ ಜೀರ್ಣೋದ್ಧಾರ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಪರಿಸರದ ಧಾರ್ಮಿಕ ಕೇಂದ್ರ ದೈವ ದೇವಸ್ಥಾನಗಳೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದು ಅವುಗಳ ಯಾವುದೇ ಪುಣ್ಯ ಕಾರ್ಯಗಳಲ್ಲಿ ನಾವು ಭಾಗವಹಿಸಿಕೊಂಡು ಸಹಕಾರ ನೀಡಿರುತ್ತೇವೆ. ಶ್ರೀ ನಾಗರಕ್ತೇಶ್ವರಿ ಸಾನ್ನಿಧ್ಯ ಕೆರೆಬರಿ ಇದರ ಜೀರ್ಣೋದ್ಧಾರ ಕಾರ್ಯಗಳು ನಡೆದು ಅದರ ಜವಾಬ್ದಾರಿಯನ್ನು ನಮ್ಮ ಸಮಿತಿಯ ವತಿಯಿಂದ ನಡೆಸಿಕೊಂಡು ಬಂದಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ ನಮಗೆ ಸಹಕರಿಸಿದ ಸರ್ವ ಭಕ್ತಾಭಿಮಾನಿಗಳಿಗೂ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೆ ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದಕ್ಕೂ ಸಮಿತಿಯ ಸರ್ವ ಕಾರ್ಯಕರ್ತರಿಗೆ ತಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಬಯಸುತ್ತಾ ಶ್ರೀ ಕೊರಗತನಿಯ ಹಾಗೂ ಗುಳಿಗ ದೈವದ ಅನುಗ್ರಹ ತಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಈ ಚಿಕ್ಕ ವರದಿಯನ್ನು ಕೊನೆಗೊಳಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಶ್ರದ್ಧೆಗಳು ಅದೇ ರೀತಿ ಕೆಲವೊಂದು ಕೀರ್ತಿಗಳು ನಮ್ಮ ಊರಿನಲ್ಲಿ ಪ್ರತಿಭೆಗಳು ದೇವರು ಅದನ್ನು ಅನಾವರಣಗೊಳಿಸಿದ್ದಾರೆ. ಅವರಿಗೆ ಆ ಒಂದು ಕಾಲಾನುಕಾಲಕ್ಕೆ ಕೊಡುವಂಥ ಗೌರವವನ್ನು ನಮ್ಮ ಸಮಿತಿ ನಿರಂತರವಾಗಿ 46 ವರ್ಷಗಳಿಂದ ಕೂಡ ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ಪೂರಕವಾಗಿ ಈ ವರ್ಷ ಆಯ್ಕೆ ಮಾಡಿದಂಥದ್ದು ಶ್ರೀಯುತ ಭಾಸ್ಕರ ಗುರುಸ್ವಾಮಿ, ನಮ್ಮ ಗುರುಸ್ವಾಮಿ, ನನಗೆ ಪ್ರಪ್ರಥಮವಾಗಿ ಮಾರ್ಗದರ್ಶನ ಮಾಡಿದಂಥ ಗುರುಸ್ವಾಮಿ ಅವರು ಅದರ ಜೊತೆಗೆ ಸನ್ಮಾನ ಪತ್ರ ಭಾಸ್ಕರ ಪೂಜಾರಿ, ಉಳ್ಳಾಲ ತಾಲೂಕು ಪೆರ್ಮನ್ನೂರು ಗ್ರಾಮದ ಕೆರಬೈಲಿ ದಿವಂಗತ ಮುದರಪುರ ಪೂಜಾರಿ ಮತ್ತು ದಿವಂಗತ ಕಲ್ಯಾಣಿ ಎಂಬುವವರ ತುಂಬು ಸಂಸಾರದಲ್ಲಿ ಜನಿಸಿದ ಶ್ರೀ ಭಾಸ್ಕರ ಪೂಜಾರಿ ಕೆರಬೈಲಿ. ತಾವು ಶಿಕ್ಷಣವನ್ನು ಹೋಲಿ ಏಂಜಲ್ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ನಡೆಸಿ ತದನಂತರ ಹೋಟೆಲು ಕೆಲಸವೊಂದರಲ್ಲಿ ಸೇರಿ ರಾತ್ರಿ ಶಾಲೆಗೆ ಹೋಗಿ ಮೆಟ್ರಿಕ್ ವಿದ್ಯಾಭ್ಯಾಸವನ್ನು ಮಾಡಿ ಶ್ರೀಮತಿ ವಿಮಲಾ ಎಂಬುವವರನ್ನು ವಿವಾಹವಾಗಿ 5 ಮಕ್ಕಳ ತುಂಬು ಸಂಸಾರದೊಂದಿಗೆ ಸುಖಿ ಜೀವನವನ್ನು ನಡೆಸಿರುತ್ತೀರಿ. ನಮ್ಮ ಸಮಿತಿಯ ಹಿರಿಯ ಸದಸ್ಯರಾಗಿ ಹಲವು ವರ್ಷಗಳಿಂದ ನಿರಂತರ ಸೇವೆಯನ್ನು ನಿರ್ವಹಿಸಿ ಸಮಿತಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಹಾಗೆಯೇ ಗುರುಸ್ವಾಮಿಯಾಗಿ ಸಾವಿರಾರು ಜನರಿಗೆ ಮಾಲೆ ಧಾರಣೆ ಮಾಡಿ ಹಲವು ಜನರ ಪಾಲಿಗೆ ಬೆಳಕಾಗಿದ್ದೀರಿ. ಹಿರಿಯರಾಗಿ ಮಾರ್ಗದರ್ಶನ ಮಾಡಿ ಎಲ್ಲರ ಪಾಲಿಗೆ ಗುರುವಾಗಿ ಗುರುಸ್ವಾಮಿಯಾಗಿ ಪ್ರೀತಿ ಪಾತ್ರರಾಗಿದ್ದೀರಿ. ಶ್ರೀ ಕೊರಗತನಿಯ ಸೇವಾ ಸಮಿತಿಯ 46ನೇ ವಾರ್ಷಿಕ ಕೋಲೋತ್ಸವದ ಈ ಶುಭ ದಿನದಂದು ತಮ್ಮನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಕೊರಗಜ್ಜ ಹಾಗೂ ಗುಳಿಗ ದೈವದ ಆಶೀರ್ವಾದ ತಮಗೆ ಹಾಗೂ ತಮ್ಮ ಕುಟುಂಬಕ್ಕರಿಗೆ ಆರೋಗ್ಯವನ್ನು ಸೌಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಈ ಸಾಧನೆಯನ್ನು ಮನಗಂಡು ಶ್ರೀ ಕೊರಗತನಿಯ ಸೇವಾ ಸಮಿತಿ 46ನೇಯ ವಾರ್ಷಿಕ ಕೋಲೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಇನ್ನು ಬಾನೆತ್ತರದಷ್ಟು ಸಾಧನೆ ಮುಂದುವರಿಯಲಿ. ಶ್ರೀ ಕೊರಗಜ್ಜ ಗುಳಿಗ ದೈವದ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಕೊರಗತನಿಯ ಸೇವಾ ಸಮಿತಿ ಕೆರಬೇಲಿಗುಡ್ಡೆ.
ವಂದನೆಗಳು ಶ್ರೀಯುತ ಭಾಸ್ಕರ್ ಗುರುಸ್ವಾಮಿ ಅವರಿಗೆ. ಅದೇ ರೀತಿ ಶ್ರೀಯುತ ರಾಜೇಶ್ ಕುಲಾಲ್ ಇವರ ಒಂದು ಸನ್ಮಾನ ಪತ್ರವನ್ನು 1984ರಂದು ಜನಿಸಿದರು. ಇವರು ವಿದ್ಯಾಭ್ಯಾಸವನ್ನು ಸಂತ ಸೆಬೆಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಅಡಂಕುದ್ರು ಇಲ್ಲಿ ಮುಗಿಸಿದರು. ವೃತ್ತಿಯಲ್ಲಿ ಕಾರ್ಮಿಕನಾಗಿ ಒಳ್ಳೆಯ ಕ್ರೀಡಾಪಟುವಾಗಿದ್ದು ಕುಸ್ತಿಯಲ್ಲಿ, ಪವರ್ ಲಿಫ್ಟ್ನಲ್ಲಿ ಮತ್ತು ದೇಹದಾಡಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತಮ್ಮ ಪಾಲಿಗೆ ಒದಗಿಸಿಕೊಂಡಿದ್ದಾರೆ. ಕುಸ್ತಿಯನ್ನು ಶಿವಾಜಿ ಫಿಸಿಕಲ್ ಕಲ್ಚರಲ್ ಇನ್ಸ್ಟಿಟ್ಯೂಟ್ ಬೋಲಾರ ಇಲ್ಲಿ ಕಲಿಯುತ್ತಿದ್ದಾರೆ. ಇವರು ಪುರುಷೋತ್ತಮ ಗುಜರಾಣ್ನ ಶಿಷ್ಯರಾಗಿರುತ್ತಾರೆ. ಶ್ರೀ ರಾಜೇಶ್ ಕುಲಾಲ್ ಇವರು 1999ರಲ್ಲಿ ಉಲ್ಲಾಲ ಶಾರದೋತ್ಸವ ಕುಸ್ತಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. 2000 ಇಸವಿಯಲ್ಲಿ ಧರ್ಮಸ್ಥಳ ಕೋಟಿ ಚೆನ್ನಯ್ಯ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಆಂಜನೇಯ ವ್ಯಾಯಾಮ ಶಾಲೆ ಶಶಿ ಸುರತ್ಕಲ್ನಲ್ಲಿ ನಡೆದಂಥ ಕೇಸರಿ ಕುಮಾರ ಕುಸ್ತಿ ಪಂದ್ಯಾಟದಲ್ಲಿ 50 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. 2014ರಲ್ಲಿ ತುಳುನಾಡ ಕುಮಾರ್ ಕೇಸರಿ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ನಂತರ ಪವರ್ ಲಿಫ್ಟ್ ವಿಭಾಗದಲ್ಲಿ ಕುಂದಾಪುರದಲ್ಲಿ ನಡೆದಂತಹ ಪವರ್ ಲಿಫ್ಟ್ ಸ್ಪರ್ಧೆಯಲ್ಲಿ 55 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಪುರಭವನದಲ್ಲಿ ನಡೆದಂತಹ ಪವರ್ ಲಿಫ್ಟ್ ಸ್ಪರ್ಧೆಯಲ್ಲಿ 55 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಮಿಸ್ಟರ್ ಕರ್ನಾಟಕ ರಾಮಾಂಜನೇಯ ಟ್ರೋಫಿ 2006ರಲ್ಲಿ ಉಡುಪಿಯಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. 2010ರಲ್ಲಿ ಸೌತ್ ಕೆನರಾ ಅಮೆಚ್ಯೂರ್ ಬಾಡಿ ಬಿಲ್ಡಿಂಗ್ ಇಲ್ಲಿ ನಡೆದ ರೇಮಂಡ್ ಕ್ಲಾಸಿಕ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. 2011ರಲ್ಲಿ ದಕ್ಷಿಣ ಕನ್ನಡ ಅಮೆಚ್ಯೂರ್ ದೇಹದಾಡಿಯ ಸ್ಪರ್ಧೆಯಲ್ಲಿ ರೇಮಂಡ್ ಕ್ಲಾಸಿಕ್ ವಿಭಾಗದಲ್ಲಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. 2012ರಲ್ಲಿ ದಕ್ಷಿಣ ಕನ್ನಡ ಅಮೆಚ್ಯೂರ್ ದೇಹದಾಡಿಯ ಸ್ಪರ್ಧೆಯಲ್ಲಿ ರೇಮಂಡ್ ಕ್ಲಾಸಿಕ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. 2013ರಲ್ಲಿ ಸೌತ್ ಕೆನರಾ ಅಮೆಚ್ಯೂರ್ ದೇಹದಾಡಿಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಶ್ರೀ ಆದಿಶಕ್ತಿ ಗೇಮ್ಸ್ ಟೀಮ್ ಕುಂಬಾಲ ಸೋಮೇಶ್ವರ ಇಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕರಾವಳಿ ಶ್ರೀ 2014 ಇದರಲ್ಲಿ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. 2015, 16, 17ನೇ ಇಸವಿಯಲ್ಲಿ ನಡೆದ ನಿಟ್ಟೆ ಯೂನಿವರ್ಸಿಟಿ ಎಜುಕೇಷನ್ ಟ್ರಸ್ಟ್ ಇವರು ನಡೆಸಿದಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. 2018ರಲ್ಲಿ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ನಡೆದಂಥ 7th ನಿಟ್ಟೆ ಅಲೋಕೇಟ್ಸ್ ನಡೆದ ಡಿಸ್ಕೋಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಗುಂಡೆಸದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಇತ್ತೀಚೆಗೆ ನಡೆದ 2022ರಲ್ಲಿ ಗಟ್ಟಿ ಕ್ಲಾಸಿಕ್ ದೇಹದಾಡಿ ಸ್ಪರ್ಧೆಯಲ್ಲಿ 55 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಕದ್ರಿ ಕ್ರಿಕೆಟರ್ಸ್ ನಡೆಸಿರುವ ಜಿಲ್ಲಾ ಮಟ್ಟದ ದೇಹದಾಡಿ ಸ್ಪರ್ಧೆಯಲ್ಲಿ 55 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. 2023ರಲ್ಲಿ ಫೆಬ್ರವರಿ 12ರಂದು ನಡೆದ ಜಿಲ್ಲಾ ಮಟ್ಟದ ವಿಶ್ವನಾಥ ಕ್ಲಾಸಿಕ್ ಗರಡಿ ಇಲ್ಲಿ ನಡೆದ ಸ್ಪರ್ಧೆಯಲ್ಲಿ 55 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಫೆಬ್ರವರಿ 18ರಂದು ನಡೆದ ಜಿಲ್ಲಾ ಮಟ್ಟದ ಝಡ್ ಫಿಟ್ನೆಸ್ ಕ್ಲಬ್ನಲ್ಲಿ 55 kg ವಿಭಾಗದಲ್ಲಿ ಪದವಿನಂಗಡಿಯಲ್ಲಿ ನಡೆದ ದೇಹದಾಡ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುತ್ತಾರೆ. ಇವರು YK ಮಲ್ಟಿ ಜಿಮ್ನ ಸದಸ್ಯರಾಗಿದ್ದು ನವೀನ್ ಕುಲಾಲ್ ಇವರ ಶಿಷ್ಯರಾಗಿರುತ್ತಾರೆ. ಶ್ರೀ ಕೊರಗಜ್ಜ ಹಾಗೂ ಗುಲಿಗ ದೈವದ ಆಶೀರ್ವಾದ ತಮಗೆ ಹಾಗೂ ತಮ್ಮ ಕುಟುಂಬಗಳಿಗೆ ಆಯುರಾರೋಗ್ಯ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸಾಧನೆಯನ್ನು ಮನಗಂಡು ಶ್ರೀ ಕೊರಗತನಿಯ ಸೇವಾ ಸಮಿತಿ 46ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಇನ್ನು ಬಾನೆತ್ತರದಷ್ಟು ಸಾಧನೆ ಮುಂದುವರಿಯಲಿ. ಶ್ರೀ ಕೊರಗ ಗುಲಿಗ ದೈವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಕೊರಗದನಿಯ ಸೇವಾ ಸಮಿತಿ ಕೆರಬೇಲು. ಕುಲಾಲ್ ಚೊಂಬುಗುಡ್ಡೆ ಇವರ ಸನ್ಮಾನ ಪತ್ರವನ್ನು ಕೂಡ ವಾಚಿಸಬೇಕು ಅಂತೇಳಿ ಶ್ರೀಯುತ ವಿನಯ್ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದಾರೆ. ಶ್ರೀ ಕೊರಗತನಿಯ ಸೇವಾ ಸಮಿತಿ ಕೆರಬೇಲ್ಗುಡ್ಡೆ ಚೆಂಬುಗುಡ್ಡೆ ತ್ರಿಷಾ ಕುಲಾಲ್ ಇವರ ಸನ್ಮಾನ ಪತ್ರ. ಪೆರ್ಮನೂರು ಗ್ರಾಮದ ಚೆಂಬುಗುಡ್ಡೆಯ ನಿವಾಸಿ ಹಾಗೂ ಸಮಿತಿಯ ಸದಸ್ಯರಾದ ಶ್ರೀಯುತ ಗಿರೀಶ್ ಕುಮಾರ್ ಹಾಗೂ ಶ್ರೀಮತಿ ತನುಜಾ ಗಿರೀಶ್ ದಂಪತಿಗಳ ಪ್ರೀತಿಯ ಮಗಳು, ಜೊತೆಗೆ ಅಣ್ಣನ ಮುದ್ದಿನ ತಂಗಿ. ಈಕೆ ತನ್ನ ವಿದ್ಯಾಭ್ಯಾಸವನ್ನು ಸೈಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ತೊಕ್ಕೊಟ್ಟು ಇಲ್ಲಿ ಪ್ರಾರಂಭಿಸಿ ಸದ್ಯ 10ನೇ ತರಗತಿಯಲ್ಲಿ ಕಲಿಯುತ್ತಿರುತ್ತಾರೆ. ಎಲ್ಲ ಶಿಕ್ಷಕರ ಹಾಗೂ ಸಹಪಾಠಿಗಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿರುತ್ತಾರೆ. ತನ್ನ 4ನೇ ವಯಸ್ಸಿನಲ್ಲಿ ಶಾಲಾ ವಿದ್ಯಾಭ್ಯಾಸ ಮುಂದುವರಿಸುತ್ತಿರುವಾಗಲೇ ಈಕೆಯ ಮನಸ್ಸು ನೃತ್ಯಾಭ್ಯಾಸದ ಕಡೆಗೆ ವಾಲತೊಡಗಿತು. ತ್ರಿಷಾ ಇವರು ನೃತ್ಯ ಎಂಬ ಸಾಗರದಲ್ಲಿ ಗುರಿ ಎಂಬ ದೋಣಿ ಇದ್ದರೂ ಗುರು ಎಂಬ ನಾವಿಕನಾಗಿ ನಿಂತು ಸುರಕ್ಷಿತವಾಗಿ ದಡ ಸೇರಿಸಿದ್ದು ಮಂಗಳೂರಿನ ಹೆಸರಾಂತ ನೃತ್ಯ ತಂಡದ ಪೆರೆನಾ
ಡ್ಯಾನ್ಸ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ನೃತ್ಯ ನಿರ್ದೇಶಕರಾಗಿರುವ ಶ್ರೀಯುತ ಪ್ರೀತೇಶ್ ಕುಮಾರ್ ಬಳ್ಳಾಲ್ಬಾಗ್. ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಇದರಲ್ಲಿ ಭಾಗವಹಿಸಿ ಸ್ಪರ್ಧಿಸಿ ಅನೇಕ ಸವಾಲುಗಳನ್ನು ಎದುರಿಸಿ 3ನೇ ಸ್ಥಾನದ ವಿಜಯ ಕಿರೀಟವನ್ನು ತಮ್ಮ ಮುಡಿಗೇರಿಸಿಕೊಂಡಿರುತ್ತಾರೆ. ನಮ್ಮ ತುಳುನಾಡಿನ ಸ್ಥಳೀಯ ಟಿವಿ ಚಾನೆಲ್ಗಳಾದ ದೈಜಿ ವರ್ಲ್ಡ್, ನಮ್ಮ ಕುಡ್ಲದಲ್ಲಿ ನಡೆದ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ, ದಾವಣಗೆರೆ, ತುಮಕೂರು, ಹೊನ್ನಾವರ, ಕುಮಟ, ಚಿಕ್ಕಮಗಳೂರು ಹೀಗೆ ರಾಜ್ಯದಾದ್ಯಂತ ತನ್ನ ನೃತ್ಯ ಪ್ರದರ್ಶನವನ್ನು ನೀಡಿ ವಿಜಯ ಪತಾಕೆಯನ್ನು ಹಾರಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇದಲ್ಲದೆ ಸುವರ್ಣ ಚಾನಲ್ನಲ್ಲಿ ಡ್ಯಾನ್ಸ್ ಜೂನಿಯರ್, ETV ತೆಲುಗಿನ ದಿ ಜೋಡಿ, ಅಮೃತ್ ಟಿವಿಯ ರೆಡ್ ಕಾರ್ಪೆಟ್ ಶೋನಲ್ಲಿ ಭಾಗವಹಿಸಿರುತ್ತಾರೆ. ಶ್ರದ್ಧಾಭಕ್ತಿಯಿಂದ ನೃತ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕ ಏಳು ಬೀಳು ಕಷ್ಟ ನಷ್ಟಗಳನ್ನು ಎದುರಿಸಿ ಇಂದು ಗೆಲುವಿನ ಪಲ್ಲಕ್ಕಿಯ ಮೇಲೆ ಕುಳಿತಿರುವ ನಿಮ್ಮ ಸಾಧನೆ ಅವಿಸ್ಮರಣೀಯ. ನಿಮ್ಮ ಸಾಧನೆಯನ್ನು ಮನಗಂಡು ಶ್ರೀ ಕೊರಗತನೆಯ ಸೇವಾ ಸಮಿತಿ 46ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ತಮ್ಮನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಇನ್ನು ಬಾನೆತ್ತರದಷ್ಟು ಸಾಧನೆ ಮುಂದುವರಿಯಲಿ. ಶ್ರೀ ಕೊರಗಜ್ಜ ಗುಳಿಗ ದೈವದ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಕೊರಗತನೆಯ ಸೇವಾ ಸಮಿತಿ, ಕೆರಬೇಲ್ಗುಡ್ಡೆ. ನಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದೆ. ಚಪ್ಪಾಳೆಯೊಂದಿಗೆ ನಮ್ಮ ಊರಿನ ಇಷ್ಟು ದೊಡ್ಡ ಪ್ರತಿಭೆಗಳು ಸನ್ಮಾನಗೊಳ್ತಿರುವಾಗ ನಾವು ಯಾಕೆ ಖಾಲಿ ಕೂತಿರುವಂಥದ್ದು ಗೊತ್ತಾಗ್ತಾ ಇಲ್ಲ. ಚಪ್ಪಾಳೆಯೊಂದಿಗೆ ಕೊನೆಯ ಪಕ್ಷವಾದ ಗೌರವವನ್ನು ಸಲ್ಲಿಸೋಣ. ಧರ್ಮ, ಅದೇ ರೀತಿ ನಮ್ಮ ಸಂಸ್ಕಾರ ಕೂಡ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಪೂರಕ ಕೂಡ. ಚಪ್ಪಾಳೆ ತಟ್ಟಿದ್ರೆ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಹಾಗಿರುವಾಗ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ನಾವು ಮಾಡೋಣ. ಈ ಒಂದು ಬೃಹತ್ ಸಂಗಮ ನಮ್ಮ ಈ ಊರಿನಲ್ಲಿ ಹೇಗೆ ಮುಂದುವರಿಯಲಿ, ಆ ದೈವಗಳ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ಕಿರಿಯರ ಒಂದು ಸಮಾಗಮ, ಆ ಒಂದು ವ್ಯಕ್ತಿಗಳ ಸಂಗಮ, ಇನ್ನಷ್ಟು ಪ್ರತಿಭೆಗಳು ಕ್ಷೇತ್ರದಲ್ಲಿ ಮೂಡಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸತ್ಕಾರ್ಯದಲ್ಲಿ ಜೋಡಿಸಿಕೊಳ್ಳಲು ಪ್ರೀತಿದ ಬಂಧುಗಳೇ, ಇನಿ ನಮ್ಮ ದೇವರಿನ ಸಂಸ್ಕಾರನು ಸಂಸ್ಕೃತಿನ ಬುಲೆತಂದು ಬತ್ತಿನಂಕಿನ ಮಾಮಲ್ಲ ತುಳುನಾಡು ಇಪ್ಪುನಂಕಿನ ನಮ್ಮ ತುಳುವೇರು ಪಂಡ್ರೆ ಭಾರಿ ಪೆರ್ಮೆ ಆಗುಂಡು. ಕವಿ DVG ಒಂದಿ ಕಡೆ ಪಂತೇರು ಇಳೆಯುಂಡ ಮೊಳಕೆಯೊಡೆ ಒಂದು ತುತ್ತೂರಿ ದನಿ ಇಲ್ಲ, ಫಲಮಾಗೋ ಒಂದು ತಮಟೆಗಳಿಲ್ಲ, ಬೆಳಕೀವ ಸೂರ್ಯ ಚಂದ್ರರಂದು ಸದ್ದಿಲ್ಲ,
ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂದ. ನಮ್ಮ ಮಲ್ಪುನಂಚಿನ ವಾವ್ ಮಲ್ಲ ಮಾಮಲ್ಲ ಕಾರ್ಯ ಇತ್ತಲ್ಲ, ಅವು ಬೇಟೆಗಳಿಗೋಸ್ಕರ ಮಲ್ಪುನತ್, ನಮಕಾದ ಮಲ್ಪುನತ್. ಈ ಸಂಸ್ಕೃತಿ ತುಳುನಾಡದ ಸಂಸ್ಕಾರ ಒರಿಯೋಡು ಅಂಚಾದ ನಮ್ಮ ಮಾಮಲ್ಲ ಕಾರ್ಯವನ್ನು ಮಲ್ಪೊಡು. ಅಂಚಿನ ದೇವತಾ ಕಾರ್ಯ ಈ ಜಾಗಡು ಈ ನೆಲೆಟ್ ನಡತೊಂದುಂಡು ಕಂಡ್ರೆ ಭಾರಿ ಖುಷಿ ಅವನುಂಡು. ಮುಖ್ಯವಾದ ಎಂಕೊಂಜಿ ಈ ಒಂಜಿ ವೇದಿಕೆಗೆ ಅವಕಾಶ ಮಲ್ತುಕೊರ್ನೆಂಚಿನ ಪ್ರವೀಣ್ ರೈ ಬೊಕ್ಕ ಮಾತ ಸಮಿತಿದ ಸದಸ್ಯರಿಗೆ ಯಾನ ಸುರುಟ್ಟು ಸೊಲ್ಮೆ ತಂದ ಒಂದೊಳ್ಳೆ ಬಂಧುಗಳೇ. ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಅಮೂಲ್ಯವಾದದ್ದು ಎಲ್ಲರಿಗೂ ಗೊತ್ತಿದೆ. ಶಿಕ್ಷಕನಾಗಿದ್ದುಕೊಂಡು ಶಿಕ್ಷಕ ಸದಾ ನಗುವಂತಹ ಚಿಲುಮೆಯಾಗಬೇಕು, ಹರಿಯುವಂತಹ ನೀರಾಗಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳನ್ನು ತೀಡಿ ಈ ಒಂದು ವೇದಿಕೆಯಲ್ಲಿ ಇವತ್ತು ಎಷ್ಟು ಮಂದಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದು ಶಿಕ್ಷಕನ ಶ್ರಮ ಮಹತ್ವರಾದದ್ದು. ಹಾಗಾಗಿ ಗುರು ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ ಎಂದು ಪೂಜಿಸಿಕೊಂಡು ಬಂದವರು ನಾವು. ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಎಳವೆಯಲ್ಲಿ ನಾವು ಬಿತ್ತಬೇಕು. ಒಂದು ಮಗುವಿನ ಸರ್ವಾಂಗೀಣ ಪ್ರಗತಿಯಾಗಬೇಕಾದ್ರೆ ಮೊದಲು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆ ಸಂಸ್ಕಾರ ಅಲ್ಲಿ ಬರಬೇಕು. ಯಾವತ್ತು ನಾವು ಸಂಸ್ಕಾರವನ್ನು ಮನೆಯಲ್ಲಿ ಮಕ್ಕಳಲ್ಲಿ ಬೆಳೆಸ್ತೇವೆಯಾ ಆಗ ಮಾತ್ರ ಇಂತಹ ಒಂದು ಧಾರ್ಮಿಕ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯ ಇದೆ. ಪ್ರಾಯಶಃ ನಾನು ತಿಳಿದ ಮಟ್ಟಿಗೆ ಇಲ್ಲಿ ಸಂಸ್ಕಾರದ ಬೀಜ ಬಿತ್ತಿದ್ದಾರೆ. ಅದು ಬೀಜ ಬಿತ್ತಿ ಹೆಮ್ಮರವಾಗಿ ಇವತ್ತು ಇಂತಹ ಒಂದು ಜಾಗದಲ್ಲಿ ಕಾರಣಿಕ ಸ್ಥಳದಲ್ಲಿ ನೆಲೆಯಾಗಿ ನಿಂತಿದೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆಯಾಗ್ತಾ ಇದೆ. ಬಂಧುಗಳೇ, ಯುವ ಜನ ಇವತ್ತು ಎಷ್ಟು ಧಾರ್ಮಿಕತೆಯ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಇಲ್ಲಿ ನೋಡುವಾಗ ನಮ್ಮ ಸಂಸ್ಕೃತಿ, ಭಾರತ ಸನಾತನ ಧರ್ಮ ಅದಮ್ಯವಾದದ್ದು, ಅದ್ಭುತವಾದದ್ದು. ಇಂತಹ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಮಂದಿಗೆ ಧಾರ್ಮಿಕತೆಯ ಬಗ್ಗೆ ಗಮನ ಇದೆ. ನಮ್ಮ ಯುವ ಜನಾಂಗ ಹಾಗಿದ್ರೆ ಎತ್ತ ಸಾಗಿದೆ? ಒಂದು ಸಲ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಹಾಗಿದ್ರೆ ಎಲ್ಲಿ ಕೊರತೆಯಾಗಿದೆ? ಪ್ರಾಯಶಃ ಗುರುವಿನಿಂದಲೂ ಕೊರತೆ ಇರ್ಬೋದು, ಗುರುಯಿಂದಲೂ ಕೊರತೆ ಇರ್ಬೋದು. ನೈತಿಕ ಶಿಕ್ಷಣ ಅಧಪತನದತ್ತ ಇಳಿಯುತ್ತಾ ಇದೆ. ಕೀಚಕರ ವಿಕಾಸವಾಗುತ್ತಾ ಮಾನವನಾಗಿದ್ದ ಮಾನವ ಇವತ್ತು ಮತ್ತೆ ಕಪಿಯ ಮಟ್ಟಕ್ಕೆ ತಲುಪುತ್ತಿದ್ದಾನೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತಾ ಇದೆ. ಖೇದಕರ ವಿಷಯವೂ ಹೌದು. ಬಂಧುಗಳೇ, ಯುವ ಶಕ್ತಿ ದೇಶದ ಶಕ್ತಿ. ಭಗತ್ ಸಿಂಗ್ನ ದೇಶ ಪ್ರೇಮ, ಸುಭಾಷ್ನ ಕಿಚ್ಚು, ಕರ್ಣನ ಛಲ, ಅರ್ಜುನನ ಗುರಿ, ಏಕಲವ್ಯನ ನಿಷ್ಠೆ, ಶ್ರೀರಾಮನ ಉದಾತ್ತತೆ, ಶ್ರೀಕೃಷ್ಣನ ಚಾಕಚಕ್ಯತೆ ಈ ಯುವ ಜನಾಂಗದಲ್ಲಿ ಬೆಳಿಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಭಾರತ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ನೀವು ಎಲ್ಲರೂ ಕೂಡ ಬದ್ಧರಾಗೋಣ. ನಮ್ಮತನವನ್ನು ನಾವು ಉಳಿಸಿಕೊಳ್ಳೋಣ, ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸೋಣ. ಹಿಂದುತ್ವವನ್ನು ನಾವು ಮೆರೆಯುವುದು ಮಾತ್ರವಲ್ಲ, ನಮ್ಮ ಧರ್ಮದ, ನಮ್ಮ ಭಾರತದ ಸಂಸ್ಕೃತಿಯನ್ನು ಬೆಳಗಬೇಕಾದವರು ನಾವು. ಯುವ ಶಕ್ತಿಯ ಕೈಯಲ್ಲಿದೆ ದೇಶದ ಶಕ್ತಿ. ಹಾಗಾಗಿ ನಾವು ಇವತ್ತು ಕೇವಲ ಆ ಧಾರ್ಮಿಕತೆಯ ಕಡೆಗೆ ದೂರ ಸರಿದ್ರೆ ನಮ್ಮತನವನ್ನು ನಾವು ಕಳೆದುಕೊಂಡಂತೆ. ಪ್ರೀತಿಯ ಬಂಧುಗಳೇ, ನಮ್ಮಲ್ಲಿ ಕಾಸು ಇಲ್ಲದಿದ್ದರೂ ಕಷ್ಟ ಬಲ ತೊಂದರೆ ಇಲ್ಲ. ಕಾಸು ಇಲ್ಲದಿದ್ದರೂ ಕನಸು ಕಾಣಬೇಕು. ನೂರಾರು ಕನಸುಗಳನ್ನು ಕಾಣೋಣ. ಹಣ ಇಲ್ಲದಿದ್ದರೂ ಬಲ ಬೇಕು. ಬಲವನ್ನು ಬೆಳೆಸಿಕೊಳ್ಳೋಣ, ಶಕ್ತಿಯನ್ನು ರೂಢಿಸಿಕೊಳ್ಳೋಣ. 3,000 100 ಸಾಸಿರ ದೈವ ಸಾಸಿರವಿದ್ದರೇನು, ಗಂಗೆ ಇದ್ದರೇನು, ತುಂಗೆ ಇದ್ದರೇನು, ನದಿ ಹಿಮಾಲಯವಿದ್ದರೇನು. ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ನಾವು ಎಚ್ಚೆತ್ತುಕೊಳ್ಬೇಕು ಬಂಧುಗಳೇ. ಹಾಗಾಗಿ ನಮ್ಮಲ್ಲಿ ನೈತಿಕ ಮಟ್ಟ ಎಲ್ಲಿವರೆಗೆ ಉಳಿತದ ಅಲ್ಲಿದ್ದಾಗ ಮಾತ್ರ ನಾವು ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಇತಿಹಾಸವನ್ನು, ಅದಮ್ಯ ಚೇತನವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ನಮ್ಮ ಕೈಯಲ್ಲಿದೆ. ಹಾಗಾಗಿ ನಾನು ಇಷ್ಟೇ ಹೇಳೋದು, 100,000 ಕುದುರೆಗಳ ಸರದಾರನಾಗದಿದ್ದರೂ ಪರವಾಗಿಲ್ಲ. ನಾವು ಮತ್ತೇನಾಗಬೇಕು? 100,000 ಕುದುರೆಗಳು ಬೇಡ. ಸುಸಂಸ್ಕೃತವಾಗಿ ನಡೆಸಿಕೊಳ್ಳುವಂತ ಸಂಸ್ಕಾರವನ್ನು ಬೆಳೆಸಿಕೊಳ್ಳೋಣ, ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳೋಣ. ಆ ಸಂಸ್ಕಾರದ ಬೀಜ ಹೆಮ್ಮರವಾಗಿ ಬೆಳೆದು ನಮ್ಮ ಭಾರತ ದೇಶವನ್ನು, ನಮ್ಮತನವನ್ನು ನಾವು ಉಳಿಸಿಕೊಳ್ಳೋಣ. ಬಂಧುಗಳೇ, ಮತ್ತೆ ಏನು DVG ಅವರು ಇನ್ನೊಂದು ಕಡೆ ಹೇಳಿದ್ದಾರೆ, ನಗು ಮನದಿ ಲೋಗರ ವಿಕಾರಗಳನ್ನು ಕಂಡು ಬಿಗಿತುಟಿಯ ದುಡಿವಂದು ನೋವ ಪಡುವಂದು ಪುಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತಾ ಬಾಳ್ತೆರಳು ಮಂಕುತಿಮ್ಮ. ನಮ್ಮಲ್ಲಿ ನಮ್ಮ ಯುವ ಶಕ್ತಿಯಲ್ಲಿ ಸ್ನೇಹ, ಪ್ರೀತಿ, ಮಾನವೀಯ
ಮಾನವೀಯತೆ ಮೌಲ್ಯಗಳನ್ನು ಬೆಳೆಸಬೇಕು. ನಮಗೆ ರಾಗ ದ್ವೇಷಗಳ ಹೆಮ್ಮರ ಬೇಡ, ರಾಗ ದೇಶಗಳನ್ನು ಕಚ್ಚುವಂತ ಕಣಜಗಳಾಗುವುದು ಬೇಡ, ಪ್ರೀತಿ ಪ್ರೇಮವನ್ನು ಬೆಳೆಸುವ ಕಣಜಗಳಾಗೋಣ. ಅಂತಹ ಸಮಾಜವನ್ನು ನಿರ್ಮಾಣ ಮಾಡೋಣ. ನಾವು ನೀವೆಲ್ಲರೂ ಸೇರಿಕೊಂಡು ಈ ಸಮಾಜವನ್ನು ನಿರ್ಮಾಣ ಮಾಡಿದಾಗ ಒಂದು ಉದಾತ್ತವಾದ ಭಕ್ತಿ ಭಾವ ಯಾವಾಗ ಯುವಜನತೆಯಲ್ಲಿ ಬರ್ತದ ಆವಾಗ ಮಾತ್ರ ನೈತಿಕ ಶಿಕ್ಷಣಕ್ಕೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಕೇವಲ ವಿದ್ಯಾರ್ಥಿಗಳು ಕೂಡ ಮೊಬೈಲ್ಗಳ ದಾಸರಾಗದೆ 3 ಹೊತ್ತು ತಿಂದುಕೊಂಡು ದೀರ್ಘಾಯುಷ್ಯ ಅಲ್ಪಾಯುಷ್ಯಗಳಾಗಲಿಕ್ಕೆ ಕಾರಣ 3 ಹೊತ್ತು ತಿನ್ನುವುದು ಮೊಬೈಲ್ ನೋಡುವುದು. ಇಂತಹ ದುರಭ್ಯಾಸಗಳನ್ನು ಬಿಟ್ಟು ಸ್ವಲ್ಪ ಧಾರ್ಮಿಕತೆಯ ಕಡೆಗೆ ನಮ್ಮ ಮನಸ್ಸನ್ನು ಹರಿಬಿಡೋಣ. ಹಾಗಾದಾಗ ಮಾತ್ರ ಭವ್ಯ ಭಾರತದ ದಿವ್ಯ ಕನಸುಗಳಾಗಿ, ಭವ್ಯ ಭಾರತದ ಹೆಮ್ಮೆಯ ಸತ್ಪ್ರಜೆಗಳಾಗಿ ನಾವು ನೀವು ಬೆಳಗೋಣ. ನಮ್ಮ ಒಂದೇ ಆಶಯ, ಒಂದೇ ಮಂತ್ರ, ನಡೆವವರೆಡವದೆ ನಿಂತವರೆಡವರೆ. ನಾವು ನಡೀತಾ ಇದ್ದೇವೆ. ನಡೆಯುವಲ್ಲಿ ನಮಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ಎಲ್ಲ ನಮ್ಮ ಶಕ್ತಿಗಳಿವೆ, ಹಿರಿಯ ಚೇತನಗಳಿವೆ. ಈ ಹಿರಿಯ ಚೇತನಗಳಿಗೆ ತಲೆಬಾಗಿಕೊಂಡು ಗೌರವಿಸಿಕೊಂಡು ಗೌರವವನ್ನು ಕೊಟ್ಟು ಗೌರವವನ್ನು ಪಡೆದು ಉದಾತ್ತ ಚಿಂತನೆಗಳತ್ತ ನಮ್ಮ ಮನಸ್ಸನ್ನು ಹರಿಯ ಬಿಡೋಣ. ಬಂಧುಗಳೇ, ಕಾಲ ಕರೆಯುತ್ತಾ ಇದೆ. ಇವತ್ತು ನಾವು ಬೆಳೆದು ಹೆಮ್ಮರವಾಗಿ ಬೆಳಗಿ ನಿಂತರೂ ಕೂಡ ನಮ್ಮ ನೆನಪುಗಳು ಅಜರಾಮರವಾಗಿ ಉಳಿಬೇಕು ಅಂದ್ರೆ, ನಮ್ಮಲ್ಲಿ ದಿವ್ಯ ಶಕ್ತಿ ದಿವ್ಯ ಚೇತನ ಬಿಂಬಿಸಬೇಕಾದ್ರೆ ಹೆತ್ತ ತಾಯಿಯನ್ನು ಹೊತ್ತ ನಾಡನ್ನು ನಾವು ಪೂಜಿಸೋಣ, ಗೌರವಿಸೋಣ. ನಿಮಗೆಲ್ಲರಿಗೂ ಕೂಡ ಅವಕಾಶಕ್ಕಾಗಿ ವಂದಿಸುತ್ತಾ ತಲೆಬಾಗಿ ನಮಸ್ಕರಿಸುತ್ತಾ ಈ ಒಂದು ಕ್ಷೇತ್ರದಲ್ಲಿ ದೇವರ ಸನ್ನಿಧಿಯಲ್ಲಿ ಇಂತಹ ಶುಭ ಕಾರ್ಯಗಳು ಸಾಕಷ್ಟು ನಡೆಯಲಿ. ಉದಾತ್ತವಾದ ಭಾವನೆ, ಇನ್ನು 4 ವರ್ಷದಲ್ಲಿ 50 ವರ್ಷದ ಸಂಭ್ರಮದಲ್ಲಿ ಇರುವಂತಹ ಈ ಒಂದು ದೇಗುಲ ಇನ್ನಷ್ಟು ಅಭಿವೃದ್ಧಿಯಾಗಲಿ. ಪ್ರತಿಯೊಂದು ಸಂಘ ಸಂಸ್ಥೆಗಳಲ್ಲಿರುವಂತಹ ಪ್ರತಿಯೊಂದು ಪದಾಧಿಕಾರಿಗಳ ಮನಸ್ಸು ಅರಳಲಿ. ಮನಸ್ಸನ್ನು ಕಟ್ಟೋಣ, ಪ್ರೀತಿ ಹಂಚೋಣ ಅಂತೇಳಿ ಹಾರೈಸುತ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸುತ್ತೇನೆ. ಧನ್ಯವಾದಗಳು. ಸುಸಂದರ್ಭಡು ಸ್ವಾಮಿ ಸೋಮನಾಥೇಶ್ವರನ ದೇವರನ ಪಾದುಗ ಅಡ್ಡಬರುಂಡು ಈ ಜಾಗದ ನಮ್ಮೊಂದು ಬೈದಿನ ಕೊರಗಜ್ಜಿ ಗುಲಿಗಜ್ಜನ ಪಾದುಗು ಅಡ್ಡಬರುಂಡು ಈ ಜಾಗಕ್ಕೆ ಸಂಬಂಧಪಟ್ಟಿನ ನಾಗದೇವರನ ಪಾತಿರ್ಲ ಕೈ ಮುಗಿಯೊಂದು ವೇದಿಕೆಡಿತ್ತಿನ ಅತಿಥಿ ಗಣ್ಯರಿಗೆ ಎನ್ನ ಪ್ರೀತಿದ ನಮಸ್ಕಾರವನ್ನು ಪಾಡೊಂದು ಸೇದಿನ ಭಗವದ್ಭಕ್ತೇಡ ಅಂಚೆನೆ ಈ ಕೊರಗದನಿಯ ಸೇವಾ ಸಮಿತಿದ ಅಧ್ಯಕ್ಷರು ಬೊಕ್ಕ ನೇತ ಸರ್ವ ಸದಸ್ಯರುಗಳ ಎನ್ನ ಉಡಲು ದಿಂಜಿನ ಸೊಲ್ಮೆನು ಸಂದ ಒಂದು ಈ ಕ್ಷೇತ್ರನು ಯಾನ್ 25 ವರ್ಷ ಓಡಿಂಚಿ ಈ ಊರು ಭಕ್ತಿ ಯಾನ್ 25 ವರ್ಷ ಆಡಿ ಐದಿಂಚಿ ತೂವೊಂದುಲ್ಲೆ ಎನ್ನ ಊರು ಮೂಡಬಿದ್ರೆ ಅಬ್ಬಕ್ಕ ರಾಣಿನ ಊರು ದಾದನ ಏಕೆ ಉಳ್ಳಾಲಗೊಂಜಿ ಪ್ರೀತಿದ ಸಂಬಂಧ ಎನ್ನ ಊರುಡ್ಲ ಹೆಚ್ಚಿ ಮೋಕೆ ಈ ಊರುಡು ಅಂಚಾದ ಈ ಕೊರಗದನಿಯ ಸೇವಾ ಸಮಿತಿ ತಗುಲು ಮಲ್ಪನ ಪ್ರತಿ ಕಾರ್ಯವನ್ನ ತೂವೊಂದು ಅಗುಲು ಮಲ್ಪನ ಧಾರ್ಮಿಕ ಕಾರ್ಯಕ್ರಮ ದೇವೇರ್ನ ಸೇವೆ ಪೂರ ತೂನಗ ಮಸ್ತ್ ಖುಷಿ ಹಾಕುದು ನನ್ನ ಮಿತ್ತಗಳ ಅಗಲೇಟು ಸಮಾಜಮುಖಿಯಾಯಿನ ಕೆಲಸ ಕಾರ್ಯಗಳು ಆವಡು ಗೊರಿ ಪ್ರೀತಿ ವಿಶ್ವಾಸಡು ನಮ್ಮ ನೆರೆಕರೆತಗಲೆ ಕಷ್ಟ ಸಹಾಯ ಮತ್ತೊಂದು ಪ್ರತಿ ವರಿಲ ಎಡ್ಡೆ ರೀತಿಡು ಈ ಜಾಗಡು ಉಪ್ಪಡು ನನ್ನ ಮಿತ್ತಲ ಈ ಜಾಗ ಬೆಳಗಡು ಪ್ರತಿ ಊರಿಲ ಎಡ್ಡ ರೀತಿಡು ಸಹಕಾರನು ಕೊಟ್ಟು ಈ ಜಾಗದ ಅಭಿವೃದ್ಧಿ ಆವಡು ಬಂದು ಈ ಜಾಗದ ಬರ್ತದೆ ವೇದಿಕೆ ಬರ್ತದೆ ಅವಕಾಶ ಬತ್ತಿನಿ ಬರ್ರೆ ಅವಕಾಶ ಕೊರ್ನ ನಿಗಲೆ ಪ್ರತಿವರಿಯಾಗಲ್ಲ ಸೊಲ್ಮೆ ಸಂದ ಒಂದು ಎನ್ನ 2 ಪಾತಿರು ಜೈ ಹಿಂದ್ ಜೈ ಕರ್ನಾಟಕ. ಈ ಕ್ಷೇತ್ರದ ಶಕ್ತಿ ದೈವದ ಒಂಜಿ ಸನ್ನಿಧಿಡು ಮಿತ್ತ ಚಾವಡಿಡು ಪುನಂಚಿನ ಮಾತಾ ಗಣ್ಯರು ಅಂಚನೆ ಚಾವಡಿದ ಕಿದ್ದುಗುಲ್ಲಿನ ಮಾತಾ ಭಗವದ್ ಭಕ್ತರಿಗೆ ಎನ್ನ ಉಡಲು ಜೆಂದಿ ಸೊಲ್ಮೆ ಮಾತಿರಲಿಲ್ಲ ಒಂಜಿ ಖುಷಿತ ಸಂಗತಿ ಬಂದಾಗ ಒಂಜಿ ನಮ್ಮ ಗ್ರಾಮಡ್ ಒಂಜಿ ಧಾರ್ಮಿಕ ಶಕ್ತಿ ಏತ್ ಅವು ಮುಂದುವರೆದ ಐತ ಪ್ರಭಾವ ತೋಜನು ನಮ್ಮ ಕುಟುಂಬಡ್ ನಮ್ಮ ಟೀಚರ್ ಪಂಡೇರು ಸಂಸ್ಕಾರ ಸಂಸ್ಕೃತಿ ಐದು ಒಟ್ಟಿಗೆ ನನಂಜಿಸುವವರಿಗೆ ಅವೇ ಸನಾತನ ಧರ್ಮ ಬಂದಾಗ ಸೇವೆ ಅವನ ಸ್ವಲ್ಪ ನಡೆದೊಂದುಂಡು ಸಂಸ್ಕಾರ ಸಂಸ್ಕೃತಿ ఒక ಸೇವೆ ಅಲ್ಪ ಉಂಡು ಅಲ್ಪ ನೆಮ್ಮದಿ ಉಂಡಿಗೆ ಶಾಂತಿ ಸಮಾಧಾನ ಉಂಡಿಗೆ ಕುಟುಂಬ ಗಟ್ಟಿಯಾದ ಉಪ್ಪುಂಡಿ ಯಾನು ವೃತ್ತಿಡು ವಕೀಲೆ 25 ವರ್ಷದಿಂಚಿ ಯಾನು ಕೆಲವು ಕೇಸಿನ ಯಾನು ತೋದಿಲ್ಲ ವಿಶೇಷವಾದ ಯಾನು ಗಮನ ಬರ್ತೀನಿ ಅಂಚಿನ ಬಂದಾಗ ಈ ಪುಂಜೋನಕಲ ವಿಷಯದ ಕೇಸ್
ಎಂಕ್ಲೆಡ್ ಒಂಜಿ ಕೌಟುಂಬಿಕ ನ್ಯಾಯಾಲಯ ಪಂಡು ಫ್ಯಾಮಿಲಿ ಕೋರ್ಟ್ ಬಂದ್ಬೇಕು ಅವು ನಿಜವಾದ ಆ ಕೋರ್ಟ್ ಕೌಟುಂಬಿಕದ ಇಜ್ಜಿ ಅಲ್ಪ ಎಂಚ ಒರಿಯನ್ನು ಬೊಕ್ಕೊರಿಯಾಗ ಬಗೆ ಬತ್ತವನು ಕುಟುಂಬದ ನಡುಟು ಕಳಹನ ಕನ್ಪುನು ಭಿನ್ನಾಭಿಪ್ರಾಯನ ಕನ್ಪುನು ಅವೇ ತೂಪಿನ ಎಂಕ್ಲೆನ್ ತೂತು ಸಾಕಾತ ಹೆಚ್ಚಿನ ಜಡ್ಜನಗಳು ಮಿತ್ರದ ಬರ್ತೀನಿ ಗಟ್ಟದ ಉಂಟಿನ ಕ್ಲೆಂಟು ಅಕ್ಲು 12 ಮಕ್ಕಳನ್ನ ಸಮಸ್ಯೆ ಎಂಕ್ಲೆಗ ಆವುದಿಜ್ಜಿ ನಿಕ್ಲ ಕುಟುಂಬದ ಭೂತ ದೈವಲ ಉಂಡತೆ ಅಕ್ಲೆಡಕ್ಕೆ ಮುಗಿಪೊಲ್ಲಿ ಯಾವುದು ಅಲ್ಪಲ ಕೊಂಡು ಅಲ್ಪ ಮುಗಿಯುಜಿ ಒಂದು ಕಾರಣ ಎಂಚಿನ ಪನ್ನಾಗ ನಮ್ಮ ರಡ್ಡು ವಿಧದ ಒಂಜಿ ವರ್ಗನ ಎಂಕುಲು ಸೃಷ್ಟಿ ಮಾಡ್ತದ ಈ ಒಂಜಿ ಸಮಾಜ ಒಂಜಿ ನಮ್ಮ ಮದ್ನೆ ಮಂತ್ ಗೊತ್ತಿನ ಇಲ್ಲಡ ನಮ್ಮ ಪಣ್ಣು ಸರಿಯಾದ ಉಪ್ಪು ಅಲ್ಲ ಅಥವಾ ಆ ಪಣ್ಣನೊಟ್ಟಿಗೆ ಆಣ ಸರಿಯಾದ ಜೀವನ ನಡಕ್ಬೇಡ ಈ ಒಂಜಿ ಕೇಸ್ ಕೊಟ್ಟು ಬರ್ಬೇಕು ಬೊಕ್ಕೊಂಜಿ ನಮ್ಮದ ಕೇಸ್ ಅಲ್ಲಿ ಪಾರ್ ಪೋಯಲ್ಲ ಬಲ್ತ್ ಪೋಯಲ್ಲ ಓಡಿ ಹೋದಳು ಅವೊಂದು ವಿಷಯ ಆಡಲ್ಲ ಈ ರಡ್ಡು ಕೇಸ್ ಎಂಕಲು ಮುಖ್ಯವಾದ ಗಮನಿಸಿದ ಬಂದಾಗ ನಮ್ಮ ಗುರು ಹಿರಿಯರು ಇದ್ದದು ನಿಶ್ಚಯ ಮಲ್ತದ ಮದ್ಮೆ ಆಪಿನ ಕೇಸ್ ಆ ಕೋರ್ಟುಡು ಉಂತಿಜಿಡಲ್ಲ ಅಕ್ಕಲ ಕುಟುಂಬ ಅಕ್ಕಲ ಒಟ್ಟಿಗೆ ಗಟ್ಟಿಯಾದ ಉಂಟು ಅಂಡಲ ಇಂಚ ಬಲ್ತು ಪೋಯಿನ ಕೊಂಡು ಬಂದ್ಬದು ನಮ್ಮ ಅಲ್ಲಿ ಬಲ್ತು ಪೋಯನಿಗೆ ನಮ್ಮ ಒಂಜಿ ಅಪ್ಪೆ ಅಮ್ಮೆ ತೂಯಿನಂಚಿನ ಒಂಜಿ ಬಾಲೆ ಈತ ವರ್ಷ ನಮ್ಮೊಟ್ಟಿಗೆ ಇದ್ದದು 18-20 ವರ್ಷ ಹೊಡಿತೆ ಲವ್ ಹಾಕೊಡುತ್ತೆ ಅಲ್ಲಿ ಬಲ್ತು ಪೋಯನಿಗೆ ಅಂಚನೆ ಒಂಜಿ ಕೇಸ್ ಕೇರಳ ಹೈಕೋರ್ಟ್ ಆತನು ಅವನು ನಿಕ್ಲೆಗೆ ಪನ್ನೋಡೆ ಯಾಪನಿಗೆ ಅನುಭವ ವೇದಿಕೆ ಹಿಡಿದು ಮುಲ್ಪ ಹನುಮಾನ್ ಚಾಲೀಸ್ಲ ಪಠನಾಡು ರಾಮರಕ್ಷ ಸ್ತೋತ್ರ ಮಂತ್ರಲ ಪಂಡರು ಅಯ್ಯಪ್ಪ ಸ್ವಾಮಿನ ಸುಗಿತಾರೆ ದುರ್ಗಿ ಸುದ್ದಿ ಮಾಡ್ತಾರೆ ಇಂಚಿನ ಒಂಜಿ ಮಲ್ಪುನ ಒಂಚಿನ ಈ ನಮ್ಮ ಯುವತಿಯರ್ನಕ್ಲ ಈ ಸಮಸ್ಯೆ ನಿಗ್ಲಿಗೆ ಮುಟ್ಟೋಡೆ ಇರುವ ವರ್ಷದ ಒಂಜಿ ಪಣ್ಣು ಒಂಜಿ ಅಂತರ್ಜಾತಿ ವಿವಾಹ ಆಯ್ನ ಒಂಜಿ ಕೇಸ್ ಹೈಕೋರ್ಟ್ ಕೇರಳಡ್ ರಿಜಿಸ್ಟರ್ ಹಾಕೊಂಡು ಅಪ್ಪಮ್ಮೆ ಪಾಡುವ ಕೇಸ್ ಒಳ್ಳೆನ ಮನಸ್ಸನ್ನ ಎಂಚಿನ പേര് ಬ್ರೈನ್ ವಾಶ್ ಮಾಡ್ತದೆ ಆಯ್ಲೆ ತಂದು ಹೋದೆ ಎಂಕ್ಲೆಗೆ ಮಗಲು ಬೋರ್ಡ್ ಮಾಡಿ ದರ್ಕಲು ಹೈಕೋರ್ಟ್ ಕೇಸ್ ಕೊಡಕ್ಕೆ ಬಂದಿನಕ್ಲು ಹೇಬಿಯಸ್ ಕಾರ್ಪಸ್ ರಿಕ್ವನ್ ಬಂದ ಅಲ್ಪ ಜಡ್ಜ್ ಎದುರು ಮಕ್ಕಳಿನ ಪ್ರೊಡ್ಯೂಸ್ ಮಲ್ಪೇರು ಅವು ಮಲ್ಕೋಡೆ ಪೊಲೀಸ್ ದಕ್ಲೆಗೆ ಹೇಬಿಯಸ್ ಕಾರ್ಪಸ್ ಆರ್ಡರ್ ಕೊಂಡು ಓಲ್ ಇತ್ತಲಕ್ಕೆ ನಾಡ್ದು ಕೋರ್ಟ್ ಎದುರ್ಗಂತೂ ಉಂತವಡಕ್ಕೆ ಉಂತಲಾಗ ಜಡ್ಜ್ ಎರಿಕೆ ಇಲ್ಲ ನಿಕ್ಕಿ ಏತು ಪ್ರಾಯಮ್ಮ ಇರುವ ವರ್ಷ ಕಾನೂನು ಪುಸ್ತಕಗಳು ಬಂದ್ಬಿಡು 18 ವರ್ಷ ಆಂಡ ಆ ಪಣ್ಣಗ ಮುಕ್ತ ಸ್ವಾತಂತ್ರ್ಯ ಉಂಟು ಏರ್ನೊಟ್ಟಿಗೆಲ್ಲ ಪೋಯದೆ ಆಯಾಗಿ 21 ವರ್ಷ ಕರೀದಲ್ಲಿ ಆಯಾಗಲ ಮದ್ಮೆ ಹಾಕಿನ ಪ್ರಾಯ ಆತ ಜಡ್ಜಿಗಾದ ಅನ್ಕೊಂಡು ಯಾನು ಕಾನೂನು ಬಿಡ್ದು ಗತಿ ಬಾರಿ ಹಾಕಿಸ್ ಪ್ರಶ್ನೆಗೆ ಏನು ಏರ್ಕೊಂಡಾಡ ಈ ಏರ್ನೊಟ್ಟಿಗೆ ಪಾಪ ಮಗ ಕಂಡನೇನೊಟ್ಟಿಗೆ ಪಾಪಣ್ಣ ಅಲ್ಲ ಅಕ್ಕಡಿನ ಅಪ್ಪೆ ಕಣ್ಣನೀರ್ದ ತಂದೊಂದು ಅಲ್ಲೊಟ್ಟಿಗೆನೆ ಪಾಪಣ್ಣ ಅಂತ ಒಂಜಿ ವಿಶೇಷ ಸಂಗತಿ ಆಯ್ನಿ ಅಪ್ಪೆಗೆ ತೆಡಿಲ್ ಹಾಕೊಂಡಂಚಿ ಒಂಜಿ ವಿಷಯ ಗೊತ್ತಾಯಿನ ಅಲ್ಲಿ ಜಡ್ಜಿ ಎಡಪನ್ನಾಗ ಯಾನು ಈ ಕಂಡನಿಯೇ ಇದು ಸರ್ವಸ್ವ ಮೇಲೆ ಗುರ್ತಾತಿದೆ ಖಾಲಿ 4 ತಿಂಗಳು ಇರುವ ವರ್ಷದ ಅಪ್ಪೆ ಬರ್ಚಿ 4 ತಿಂಗಳದ ಹೆಂಗ ಈ ಕಂಡನಿಯೇ ಸರ್ವಸ್ವ ಬನ್ನಾಗ ಅಪ್ಪೆಗೆ ತೆಡಿಲ್ ಹಾಕಿಲ್ಲ ಕಾಪು ಅಲ್ಲಿ ಪಾಗ ಅವೇನ ವಿಡಿಯೋ ಉಂಟು ನನ್ನೆಲ್ಲ ಉಂಟು ಆ ವಿಡಿಯೋ ಅಲ್ಲಿ ಪಾರೋನ್ ಬರ್ತದ ಅಪ್ಪೆ ಒಂದು ಮಗನ ಕಾರು ಗಡ್ಡ ಬರುವಲ್ಲ ಅಮ್ಮ ಏನಾದ್ರು ಬಿಡ್ದು ಕೋಡ್ಸಿ ಅಮ್ಮಲ್ಲ ಮಗಳಿಗೆ ಅಮ್ಮನೇ ಬಂಪಿನ ತೆಚ್ಚಿನ ನೆಟ್ಟು ಏನಾದ್ರು ಬಿಡ್ದು ಕೋಡ್ಸಿ ಒಂದು ಕಾರು ಗಡ್ಡ ಬರುವಲ್ಲ ಅಲ್ಲಿ ಬಹಳ ಕನಿಕರ ದೂಪ ಅಂದೆ ಒಯ್ತೊಂದು ಪಾಪಲ್ಲ ಅಪ್ಪೆ ಬಿಟ್ಬುಜಿ ಕಾರಲ್ಲಿ ಅವು ವಿಡಿಯೋ ನಾನು ಏಪಲ ಓವೇ ಸಂದರ್ಭದಲ್ಲಿ ಅಂತ ದೂಪವೇ ನಮ್ಮ ಕೊಂಡುಲೆಗೆ ದಾಂಡೆ ಆಗ್ತದೆ ಒಂಜಿ 4 ತಿಂಗಳದ್ದು ಲವ್ಗೋಸ್ಕರ 18-20 ವರ್ಷ ಸಾಂಕಿನ ಅಪ್ಪೆ ಅಮ್ಮನ ಬಿಡೋಡಾಂಡ ಸಂಸ್ಕೃತಿ ಸಂಸ್ಕಾರ ಇಜ್ಜಿ ನಮ್ಮ ಅವೇನು ತೋರ್ಜ ಎಂಗ್ಳು ಬಂಪ ಆಯ PhD ಮಲ್ತೆ ಆಯ ಅವು ಮಲ್ತೆ ಇಂದು ಮಲ್ತೆ ಸಂಸ್ಕಾರ ಸಂಸ್ಕೃತಿ ಇಜ್ಜಿನಾಂಡ ಇದು ಪೂರ ಶೂನ್ಯ ಟೀಚರ್ ಅವೇನೇ ಮಾಡಿದ್ರು ಅವೇ ನಮ್ಮ ತಿದ್ದುಪುನ ಒಂಜಿ ನಮ್ಮ ಲಕ್ಷಣ ಬೋರ್ಡು ಎಂಕ್ಲಿಗೆ ಕೇಸ್ ಕೋರ್ಟುಗೆ ಏಪ ಕೋರ್ಟುಗೂ ಕೇಸ್ ಕಮ್ಮಿ ಆಂಡ ಆ ಒಂಜಿ ಸಮಾಜ ಎಡ್ ಡ್ಯಾಮ್ ಅಂಡಲ್ಲ ನಿಕ್ಕೂರು ಏನೋ ನೀನು ಹೇಳಿದ್ದಾರೆ ನಿಕ್ಕೂರು ಅದು ಬರುಚ್ಚಿ ಕೋರ್ಟಿಗೆ ಹೋಗ್ಬಿಟ್ಟು ಬಂದಾಗ ಅನ್ಯಾಯ ಬೊಕ್ಕಳು ಹೋಯ್ತೋನಿಲ್ಲಕ ಒಂದು 26 ವರ್ಷ ಏನ ಪ್ರಾಕ್ಟೀಸ್ದ ಅನುಭವ ಅಂಚಿನ ಸಂದರ್ಭ ಇತ್ತು ನಾನು ಮಾತ್ರ ಬೋರ್ಡ್ ತಂದೆ ವಿನಾಕಾರಣ ಇನ್ನನೇ ಕೋರ್ಟ್ ತೂಪೆ
ನೀನು ಸುಪ್ರೀಂ ಕೋರ್ಟ್ ಮಟ್ಟ ತುಪ್ಪೆ ಎಟ್ಟು ಏನು ಆಯಲ್ಲ ಪೋಯೇ ಮೇಲೆ ಐಕೆ ಬಂದ್ಬಿಡಮ್ಮ ಗೆದ್ದವ ಸೋತವ ಸತ್ತ ಐಕೆ ಲಿಮಿಟ್ ಜೈಪನ್ ಏನೇ ಬರಪಿಡಿ ಎಂಕಿ ನಡು ಪುನ ಕೇಸ್ ನಮ್ಮ ಕೊಕ್ಕರಿಗೆ ಬರಪಿಡಿ ಏಪಲ ಕೋರ್ಟಿಗೆ ಬಂದಾಗ ಎಂಕ್ಲೆ ಪನ್ನೆರಡು ಆ ಲಾಯರ್ಗೆ ಗೊತ್ತುಂಡು ఆయన ಕ್ಲೈಂಟ್ ಎಂಚ ಈ ಲಾಯರ್ಗೆ ಗೊತ್ತುಂಡು ಈ ರಜ್ಜನಗಳ ಸತ್ಯ ಗೊತ್ತುಂಡು ಸತ್ಯ ಗೊತ್ತು ಜಡ್ಜಿಗೆ ಮಾತ್ರ 6 ಗಂಟೆಯಲ್ಲಿ ತುಪ್ಪಿಡಿ ಐಕಾಬಿರೇಕಲು ಜಡ್ಜ್ ಈಸ್ ಆನ್ ಟ್ರಯಲ್ ಜಡ್ಜ್ ಈಸ್ ಡೂಯಿಂಗ್ ಟ್ರಯಲ್ ಅನ್ನಗ ಸತ್ಯ 2 ಜನಕ್ಕೆ ಗೊತ್ತುಂಡು ಆ ಲಾಯರ್ಗೆ ಗೊತ್ತುಂಡು ಈ ಲಾಯರ್ಗೆ ಗೊತ್ತುಂಡು ಒಂದೇ ಸಿಟ್ಟಿಂಗ್ ಇಡು ಪೂರ ಕೇಸಲ್ಲ ಮುಗಿಕೊಳ್ಳಿ ಅಂಡಲ್ಲ ಅದೇನು ವೈಪ್ಲೋದಯ ಬಂದಾಗ ಇತ್ತೆ ಜೀವನೋಪಾಯ ಆತಂಡ ಕೇಸ್ ಬಂದಾಗ ಜೀವನೋಪಾಯ ಆತಂಡ ಅವಳು ಬೇಯ್ಕೊಂಡ ಅವಳು 15,000ಗೆ ಮೀ ಕೈಕೊಂಡ 30,000ಗೆ ನಿಕ್ಲ ಸಂಬಳ ಉಪ್ಪುನೆ 16-15,000 30-40,000 ನಿಕ್ಲಿದ್ದು ಫೀಸ್ ಕೊರಟು ಇದಕ್ಕೆ ದಾಗಿ ನಮ್ಮ ಅಪ್ಪ ಒಂದಿಲ್ಲ ಸೊ ಅದಕ್ಕೋಸ್ಕರ ಯಾನು ಯುವತಿಯರ್ನಾಗ್ಲೇನೆ ಯಾನು ದೃಷ್ಟಿಕೋನ ಕಲ್ಪೆ ನಿಕ್ಲೆಗೆ ಸುರುಕು ಬೋಡು ಅಪ್ಪೇ ಹೋಗ್ತಾನೆ ಯಾನಂದ್ರೆ ಕೇಂದ್ರ ಚುನಾಗ ಸುನಿಲ್ ಶೆಟ್ಟಿ ನಮ್ಮ ಹಿಂದಿ ಪಿಕ್ಚರ್ದ ಬಾರಿ ನಮ್ಮ ಊರ್ದಾರೆ ಅನ್ನೋ ಒಂದು ವಿಷಯ ಒಂದು ಮಸ್ತ್ ಅದ್ಭುತ ಆತಿನ ಇಂಟರ್ ಕಾಸ್ಟ್ ಮ್ಯಾರೇಜ್ ಬೇರೆ ಧರ್ಮದ ಹೊಂಡನ ಆತ ಇಲ್ಲಡಿ ಏನು ಒಪ್ಪಿಜೇರು ಅಲ್ಲ ಇಲ್ಲದಾಗಲೂ ಒಪ್ಪಿಜೇರು 1 ವರ್ಷ ಅಕ್ಕಳು ಇಂಚನೇ ಇದ್ದಾರೆ ಎಂಕ್ಳು ಮದ್ವೆ ಕಾಪಾಡು ಎಂಕ್ಳು ರಡ್ಜಾನೆ ಲಾಸ್ಟಿಗೆ ಅಕ್ಕಳು ರಡ್ಜಂತ ಇಲ್ಲದಾಕಲ್ಲ ಆಲೆಪ್ಪ ನಿಕ್ಕುಲ್ಲೇ ಪಂಡೆ ನಮಗೆ ಅಂಚ ತ್ಯಾಗ ಮಲ್ಪರ ಪೂಜೆ ಪ್ರೀತಿ ಪನ್ನಾಗ ಆ ಒಂಜಿ 4 ತಿಂಗಳ ಪ್ರೀತಿಯೇ ತೋಜುನ ನಮ್ಮ ಊರುಡ್ದು ಒಂಜಿ ಪೊಣ್ಣು ಪೋಂಡಾಂಡ ಐತಾತ್ ಮಲ್ಲ ಕಳಂಕ ಓಲೈಜ್ ನಮ್ಮ ಇಲ್ಲ ಏಪಲ್ ಬಂದ್ಬೇರೆ ಒಂಜಿ ಇವೆ ನಮ್ಮ ಊರುಡು ನೇಮ ಇಂಚಿ ನೆಡ್ಡೆ ಕಾರ್ಯಕ್ರಮ ಆಗ ಓಲು ಮದ್ಮಾತಿನ ಪೊಣ್ಣುಲ್ಲ ಬರೋಡು ಬಂದ್ಬೇಕು ಅತ್ತೆ ಹೌದಾದ ನೋವೇ ನಮ್ಮ ಸಂಸ್ಕೃತಿ ಬೇತೆ ಧರ್ಮದೊಟ್ಟಿಗೆ ಬೇತೆ ಪೊಂಡೊಟ್ಟಿಗೆ ಪೋಯಿನಾಳು ಎಂಚಿನಾಳು ಅವ್ರು ಎಂಚಿನ ಆಪಲ್ ಅಲ್ಲಿ ವಾರೀತಿದ ಕಿರುಕುಳಗಾಲು ಒಳಗಾತಾಳು ನಮಗೂ ಗೊತ್ತಾಗುಜಿ ಇದಾಗಿ ನಮ್ಮ ಮಕ್ಕಳನ್ನು ಗುರ್ತು ಬಿಡ್ತಾರೆ ಕೆಲವರು ಬಂದ್ಬೇರು ಆ ಎಂಗ್ಲ ಪಾಲಿಗೆ ಸಾಯ್ತಿಲ್ಲ ಎಂಕ್ಳು ಕಾಯಿ ಕರ್ಕೊಂಡ ಮಲ್ತದಲ್ಲ ಇಲ್ಲದ ಪಿದೇಪಾರ್ದು ಈಗ ಹಾಲಿನ ಆತನು ಅಂಚಿನ ಸ್ಥಿತಿ ಬಂದಾಗ ಆ ಕೊಂಡಾಗ ಏಲ ದಿಕ್ಕು ದೆಸೆ ಮಾಡ್ತಾರೆ ಹೋಗ್ಬಿಟ್ಟು ಹಾಲು ಅಲ್ಪ ನರಳೊಂದು ಹೊರಳೊಂದು ಅಲ್ಪ ಅಲ್ಲ ಪ್ರಾಣ ಅಲ್ಪನೇ ಬಿಟ್ಬಲ್ಲ ತಂದೆ ಈ ನಮ್ಮ ಮಲ್ತಿನಂಚಿನ ಮದ್ಮೇಡ್ ಹೆಚ್ಚಿನ ದೋಷ ಬರ್ತುಂಡ ಆ ಪೊಣ್ಣನೊಟ್ಟಿಗೆ ನಮ್ಮ ಬೆರಿಸಾಯ ದುಃಖ ಅಲ್ಲಿಗೆ ಬಕ್ಕುಂಜಿ ಬಾಳು ಹೊರರೆಂಗಲು ಮಲ್ಪುವ ಹೀಗಾಗಿ ಫ್ಯಾಮಿಲಿ ಕೋರ್ಟ್ ಕೌಟುಂಬಿಕ ನ್ಯಾಯಾಲಯ ಫ್ಯಾಮಿಲಿ ಒಟ್ಟಿಗೆ ಒಪ್ಪುಲೇ ಮಾಡಿ ಇನಿ ಹೆಚ್ಚಿನ ನೆಟ್ಲ ಏನ್ ಗಾಯ ಪಡ್ಸಿ ಇದಾಯ ಆಯ ಸಮಜ್ಜೆ 1 ವರ್ಷ ಅದಕ್ಕೋಸ್ಕರ ಇನಿ ಮದಿಮೆ ಬಂಪಿನ ಒಂಜಿ ಎನ್ನ ಹೆಚ್ಚಿನ ಕೇಸನ್ನು ಬರ್ಪಿನ ಇಂಚಿನದೇ ಬರ್ತೀನಿ ಯಾನು ಫ್ಯಾಮಿಲಿ ಕೋರ್ಟ್ ಯಾನು ಕೌನ್ಸಿಲ್ ಯಾನು ಅಕ್ಲಿಗೆ ಏತುಗೊಂಡು ಸೆಪ್ರೇಟ್ ಮಾಡ್ತುನ ಮುಂತಾರ ತೂಪಿನ ಅಂಚಿನ ಈಗೊಂದು ಜವಾಬ್ದಾರಿ ಹೈಕೋರ್ಟ್ ಕೊಡ್ತು ಕೆಲವರು ನೆಟ್ ಕೆಲವರು ಇಂಚಿನ ಪಾತ್ರ ಬಂದಾಗ ಕೆಲವರು ಮನೆ ಪರಿವರ್ತನೆ ಆತಂಡ ಸೊ ಜೋಕುಲು ಯಾನು ಅಲೇಪ ಪೂಜಿ ಎನ್ನ ಬಾಲೆ ಇಂಚಿನ ಪೂರ ಸನ್ನಿವೇಶ ಬಂದಾಗ ಕೆಲವರು ಹಾಕೊಂಡು ಇಂಚಿನ ಕ್ಷೇತ್ರದ ಈ ವಿಷಯ ಪ್ರಸ್ತಾಪ ಬಂತಂಡ ಐಕೊಂದು ಪರಿಹಾರ ದಾಯದ ಕೇಳದಲ್ಲಿ ಐಕ್ಬೋಡು ನಮಗೆ ಭಯ ಭಕ್ತಿ ಬಂದ್ಬೇಕು ಯಾನು ಹೆಚ್ಚು ಭಯದ ಜಾಸ್ತಿ ನಮಗೆ ಭಕ್ತಿ ಇತ್ತಂಡ ಖಂಡಿತವಾದ ನಮಗೆ ಇಂಚಿನ ಒಂಜಿ ದುರುದ್ದೇಶ ನಮ್ಮ ಮನಸ್ಸಿಗೆ ಬರ್ಪುಜಿ ಕಾಸು ಲತಾ ಮಂಗೇಶ್ಗೆ ಬಂದ್ಬೇರು ಎರಡ ಪೂರ ಉಂಡು ಅದು ಆಸ್ಪತ್ರೆ ಮೆಸೇಜ್ ಕೊಡ್ಬೇರು ಎರಡ ಪೂರ ಉಂಡು ಎರಡ ಮಲಮಲ್ಲ ಕಾರ್ ಉಂಡು ಆಂಡ ಏನನ್ನು ನೂಕೊಂದು ಆಸ್ಪತ್ರೆಗೆ ವೀಲ್ ಚೇರ್ ಹೋಗುಂಡು ಎರಡು ಮಲ್ಲ ಬಂಗುಲುಂಡು ಏನನ್ನು ಎಲ್ಲಿ ಒಂದು ಸೋಫಾಡ್ ಜಪ್ಪದೇರು ಅದು ಅವರ ಲ್ಯಾಬ್ ಕಡಪರು ಎಡೆ ಕಡಪರು ಯಾನು 5 ಸ್ಟಾರ್ ಹೋಟೆಲ್ ಹೋದ್ರೆ எனக்கு ದಾಲೇಜ್ ಇತ್ತು ಮುಜಿ ಅನ್ನೋ ಕುಜಲ್ ಪರ್ಸನ್ ಇರ್ತಾರೆ ಇದಕ್ಕೆ ಕುಜಲೇ ಇಚ್ಚಿ ಇಂಚಿನ ಸನ್ನಿವೇಶಕ್ಕೆ ನಮ್ಮ ಕಾಸದ ಆಳಬೇಕು ಕಾಸದ ಪಿರೋವ್ ಮುಚ್ಚಿ ಕಾಸು ನಮ್ಮ ಪಿರೋಡ್ ಬರ್ತಿಲ್ಲಕ್ಕೆ ಮಾಡ್ತದೆ ಐಕಾಂಬೇಡಿ ಓಲು ಸರಸ್ವತಿನ ಅನುಗ್ರಹ ಉಂಡು ಲಕ್ಷ್ಮಿ ಕಾಸದ ಕೊರತೆ ಬರ್ತುಜಿಗೆ ಏಪಲ ಲಕ್ಷ್ಮಿ ಬಂಟುಂಡಾಗಿ ಹೊರಾಣ ಲಕ್ಷ್ಮಿ ಹೋಗ್ಬೇಡಿ ನಮ್ಮ ವಿದ್ಯೆ ಏಪಲ ಶಾಶ್ವತ ಅದಕ್ಕೋಸ್ಕರ ನಮ್ಮ ಒಂಜಿ ನಿಪುಣತೆ ಸಂಸ್ಕಾರತೆ ವಾಯಿನ ಒಂಜಿ ಶಿಕ್ಷಣ ಗತನೋನ ಐಟೇ ತಿಕ್ಕುನ ಒಂಜಿ ಸಂತೃಪ್ತಿ ಬೊಕ್ಕ ಇಟ್ಲ ತಿಕ್ಕುಜಿ ಒಟ್ಟು ಮೀರೊಂದುಂಡು ಎಂಕುಲು ಕೋಟುಡು ಅಂಚೆನೆ ಪಾತ್ರೆಗಳು ಉಂತುಜ ಇನ್ನೊಂದೆಲ್ಲ ಸ್ವರ ಇನ್ನು ಬೂರ್ದುಡು ಅಣ್ಣಲೆ ಪ್ರಯತ್ನ ಮಲ್ತೆ ಎಡ್ಡೆ ಕ್ಷೇತ್ರದ ಬೈದೆ ಈತಿ ಅನ್ನಿಗೆ ಮುಟ್ಟಿಯೇ ಎನ್ನ ಈ ಒಂದು ಸಂದೇಶ ಪ್ರತಿಯೊಂಜಿ ವಿಶೇಷವಾದ ಹೊಂಡಲಿಗೆ ನಾನು ಬಂದ್ಬೇಡಿ ಇಂಚಿನ ಬೇರೆ ಒಂಜಿ ಮುಳ್ಳುದು ಸೀರೆ ಬಂದಲ್ಲ ಪರಿವು ಸೀರೆಗೆ
ಅಂಚೆನೆ ಸೀರೆಗೆ ಒಳ್ಳು ಮೂಡಲ ಬರೀನು ಸೀರೆ. ಸೊ ನಮ್ಮ ಅವೇನೊಂದು ತೆರೆಯೋನುಗ ಒವ್ವೇ ಕಾರಣಗೋಸ್ಕರ ಒಂಜಿ ಎಲ್ಲೇ ಒಂಜಿ ಅವು ಹೆಚ್ಚಿನ ಈ ಲೌಕ್ಯ ಸಾಪಿನಿ ಇಲ್ಲದ ವ್ಯವಸ್ಥೆ ಸಮಾಯಿಸಂತ ಇಲ್ಲಡಿಯಲ್ಲ ಪಾತ್ರ ನಗ್ಲಿಜ್ಜರು ಒರಿ ಎಡ್ಡೆ ಪಂಡಿಸಾತಿಗೆ ನಿನ್ನ ಚೂಡಿದಾರ ಬಾರಿ ಕೊಡ್ಲುಂಡಿಯ ಆಣ್ ಪ್ಯಾಚ್. ಸೊ ಇಂಚಿನ ಒಂಜಿ ನಮ್ಮ ಒಂಜಿ ಮೆಂಟಾಲಿಟಿ ಇಟ್ಕೊಂಡಾಗ ನಮಗೆ ಆ ಪ್ರೀತಿದ ಕೊರತೆ ದಿಕ್ಕಿನಾಗ ಬೊಕ್ಕೂರಿ ನಮ್ಮ ನಾಡಲು ಬಪ್ಪ ಆ ಏನನ್ನ ಎಂಟರ್ಟೈನ್ಮೆಂಟ್ ಪೇರು ಉದರ್ ಬದಲಾವಣೆ ಮಾಡ್ಬೇರು. ಫೇಸ್ಬುಕ್ ಈ ಫೋಟೋ ಪಾಡ್ಬೇರು ನಮ್ಮ ಆಯ್ಕೆ ಮರಲಪ್ಪ ಮಿಸ್ ಕಾಲ್ ಕೊಟ್ಬೇರು ಎಡ್ಡೆ ಸ್ವರ ಉಂಟು ಆಯ್ಕೆ ಮರಲಪ್ಪ ಇದು ದಾಯಿಗೆ ಹಾಕೊಂಡು ಮೇಡಮ್ ಬಂಡೇರು ಮೊಬೈಲ್ ಹಿಡಿದು ದೂರ ಹೋಗ್ತಿಲ್ಲ ಯುವಕರು ಉಪ್ಪುನ ಇದ್ದ ಅವೇ ಒಂದು ಸಮಸ್ಯೆ ಆಗ್ಬೋದು. ಮೊಬೈಲ್ ಹಿಡಿಗೆ ತೋ ಪ್ರಯೋಜನ ಉಂಟು ಆಡಲ್ಲ ಆ ದುಷ್ಪ್ರಯೋಜನನೇ ಹಿಂಗೆ ಗೊತ್ತೊಂದಿಲ್ಲ. ಮೋರ್ ದೆನ್ ಯೂಸ್ ವಿ ಆರ್ ಮಿಸ್ಯೂಸಿಂಗ್ ಬಂದ್ಪ ನಮ್ಮ ಇನ್ಸ್ಟ್ರೂಮೆಂಟ್ ಗ್ಯಾಡ್ಜೆಟ್ಸ್ ಈ ಸೋಷಿಯಲ್ ಮೀಡಿಯಾ ಎತ್ತೆತ್ತ ರೀತಿಯ ವಿಷಯವನ್ನು ನಮ್ಮ ತಿಕ್ಗಳು ಹಣ ನಮ್ಮ ಹೊಚ್ಚಂಗಿ ನೋಡ್ಕೊಂಡಿಲ್ಲ. ಇದು ಪಂಡದ ಯಾನಿಂಕ ಈ ಅವಕಾಶ ಪನ್ನಂಚಿನ ನಮ್ಮ ನಾರಾಯಣನೇ ಅಂಚನೆ ಇಂಗ್ಲ ಮೋಕಿದ ನಳಿನ ಕುಲ್ಪ ಉಲ್ಲೇರು ಅಕ್ಳಿಗೆ ಯಾನು ಈ ಅವಕಾಶನ ಒದಗಿಸಾದ ಕೊಡ್ಬೇಕು ಯಾನು ಮಸ್ತ್ ಇಗ್ಲಿಗೆ ಯಾನು ಚಿರಋಣಿ ಆತ ಈ ಕ್ಷೇತ್ರಕ್ಕೆ ಯಾನು ಬರುಂದೇ ಉಂಟು ಯಾನು ಪಂಡದ ನಾವು ಈ ಒಂದು ಪಾತ್ರ ಮುಗಿದ್ವೆ ಮಾತ್ರೆಗಳ ಮೇಲೂ ಜ್ಞಾನ ರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಭೂತಾರಾಧನೆ ದೈವಾರಾಧನೆ ನಮ್ಗೆ ಗೊತ್ತು. ಇಲ್ಲಿ ಚರ್ಚೆಗಳು ಅವನುಂಟು, ಟೀಕೆಗಳು ಬರೋದುಂಟು, ಮಾತ ಬರೋದುಂಟು. ಆಂಡ ನಮ್ಮ ಒಂತೆ ಪಿರಾಪೋಯಿ ಯಾಪ ಆರಂಭ ಆಂಡು ಎಂಚ ಆರಂಭ ಆಂಡು ಎರೆಗಳ ಗೊತ್ತಿ ತಾರೀಖಲ ಎರೆಗಳ ಗೊತ್ತಿತ್ತು. ಆಂಡ ಆರಂಭ ಮಲ್ತಿನ ಆ ಕ್ಷಣ ಎಂಚಪ್ಪು ಒನ್ ಫೈನ್ ಮಾರ್ನಿಂಗ್ ಅದರ ಒಂದು ಸುಪ್ರಭಾತೋಡು ಭೂತಾರಾಧನೆ ದೈವಾರಾಧನೆ ಪ್ರಾರಂಭ ಆಗ್ತದೆ. ನೆನಪಿದಿಲ್ಲ ಒಂಜಿ ಕಾಂಡೆ ಶುರುವಾಗ್ತದೆ. ತಿರಿ ಪಾಳೆ ಮೊಗ ಅಗ್ಗಿ ನೆತ್ತ ಬಗ್ಗೆ ಎಷ್ಟು ವರ್ಷ ಅಧ್ಯಯನ ಮಾಡ್ತಿದ್ದ ನಮ್ಮ ಹಿರಿಯರ್ನಾಗ ಅವು ಎಷ್ಟೋ ವರ್ಷ ಅಧ್ಯಯನ ಮಾಡ್ತದ್ದು ಕೊನೆಗೆ ಲಾಸ್ಟ್ಗೆ ಆ ಭೂತ ದೈವಾರಾಧನೆಗೆ ಒಂದು ಮೂರ್ತ ರೂಪ ಕೊರದು ಅವು ಏತು ಕಾಲೊಂದು ಬೈದಿருந்து ಏರೆಗಳ ಗೊತ್ತಿಸಿ ಮಾತೃಶ್ರೀ ಬಂಡೇರು ಭಾರಿ ಬೇನೆಡು ಬಂಡೇರು. ಆ ಬೇನೆ ನಮ್ಮ ಮಾತ ಅಪ್ಪೆನಕಲ್ನ ಮನಸ್ಸುದ ಉಲಾಯಿ ಪೊಗ್ಗೋಡು ಆ ಬೇನೆ ಎತ್ತು ಬೇನೆಡು ಒಂಜಿ ಎರಡು ಶಬ್ದ ಬಂಡೇರು ಬಂಡ ದಾನೆ ಮಾತ ತೊಂದರೆ ಅವನೊಂದು ಆರ್ಲ ಬಂಡೇರು ಇಂತೆ ವಕೀಲಿಲ್ಲ ಭಾರಿ ಸ್ಪಷ್ಟ ಮಾಡ್ತೇವೆ ಅಂತ ಹೇಳಿದವರ ಧಾರ್ಮಿಕ ಅಂತ ದೀರ್ಘ ಅಗತ್ಯನೇ ಇಸಿ ನನ್ನೆಲ್ಲ ಪಾತ್ರೆ ಉಳ್ಳೇರು ಅಧ್ಯಕ್ಷರು ಉಳ್ಳೇರು ಒಂಜಿ ಮಾತ್ರ ಬಂದ್ಪೇನೆ ದೈವಾರಾಧನೆ ಅಥವಾ ಭೂತಾರಾಧನೆ ಆರಂಭದ ಕಾಲ ಎಂಚ ಆರಂಭ ಎಂಚ ಮಾಡ್ತೇವೆ. ನಿಜವಾದ ಇನಿ ಇಡೀ ನಮ್ಮ ದಕ್ಷಿಣ ಕನ್ನಡ ಕೊಡಗು ಅದನ್ನ ಇಡೀ ಭಾರತಡು ಅದನ್ನ ಇಡೀ ವಿಶ್ವನೇ ತೂವನುಂಡು ನಮ್ಮ ದೈವಾರಾಧನೆ. ಒಂಜಿ ಕುಟುಂಬನು ಒಂಜಿ ಇಲ್ಲನ್ನು ಒಂಜಿ ಊರ್ನು ಒಂಜಿ ರಾಜ್ಯನು ದೈವದ ಎದುರು ಭಯಭಕ್ತಿಡುವಂತಾವ ಲೆಕ್ಕ ಆನಿ ಆಲೋಚನೆ ಬಂದು ಮಾಡ್ತಾರೆ. ನೆನಪಿದೆ ಇಡೀ ಕುಟುಂಬನು ಇಡೀ ಸಮಾಜನು ದೈವದ ಎದುರು ಭಯ ಭಕ್ತಿಡುವಂಥದ್ದು ನಮಕ್ಕುಲ ಸಮಾಜಕ್ಕುಲ ಇಲ್ಲಡೆಗಿಲ್ಲ ಎಡ್ಡೆ ಕೊರು ದೈವ ಅಂತ ಪ್ರಾರ್ಥನೆ ಮಲ್ಪನ ಸ್ಥಿತಿನ ಎಷ್ಟೋ 1000 ವರ್ಷ ಆದಕ್ಕೂ ಅಥವಾ 1,00,000 ವರ್ಷ ಆದಕ್ಕೂ ಏರೆಗಳ ಪತ್ರ ಸಾಧ್ಯ ಇದೆ. ಅಂಚಿನ ಒಂಜಿ ದೂರಾಲೋಚನೆ ನಮ್ಮ ಹಿರಿಯರ್ನಲ್ಲಿ ಪ್ರಾರಂಭವಾಗ್ತಿದ್ದಾರೆ. ನಿಜಕ್ಕುಲ ಭಾರಿ ಎಡ್ಡೆ ಒಂಜಿ ಕಾರ್ಯ ಅಣ್ಣ ಇದ್ದ ಒಟ್ಟಿಗೆ ನಮ್ಮ ದೇವಾರಾಧನೆ ದೇವರು ದೇವಸ್ಥಾನ ಮಾತಲ್ಲ ಒಲಿಯೋಡು ಅಣ್ಣ ಮಾತೃಶ್ರೀ ಪಣ್ಣ ಬೇನೆ ನಮಗೆ ಮಾತ್ರೆಗಳನ್ನ ಆಟೋಡು ಭವ್ಯ ಭಾರತ ಅಂತ ಪಂಡಿರ ಭವ್ಯ ಭಾರತ ಒಲಿಡದೆ ನಮ್ಮ ದೇವಸ್ಥಾನ ಕಲ್ಲುರ್ಟಿ ಕೊರಗಜ್ಜೆ ಎಂದು ಮಾತ್ರ ಒಲಿಯಲು ಸಾಧ್ಯ. ಕೋಪ ಹೊತ್ತು ನನಗೆ ಬುಕ್ಕ ನಡ ಪಾತ್ರ ಇರ್ತಿಲ್ಲ. ಭಾರತ ದೇಶ ಒಲಿಡ ನಮ್ಮ ಮಾತ ಒರಿಪು ನಮ್ಮ ಸಂಸ್ಕಾರ ಸಂಸ್ಕೃತಿ ಮಾತ ಒರಿಪು ಐದು ಒರಿಪು ಹಂಚಿದ ಭಾರಿ ಮಲ್ಲ ಕೆಲಸ ನಮಕೊಂಡು ಆ ಭಾರಿ ಮಲ್ಲ ಕೆಲಸ ಒಪ್ಪನೆ ಅಪ್ಪೆ ನಗ್ಲೆ 1000 ವರ್ಷದ ಬುಕ್ಕ 1,00,000 ವರ್ಷದ ಬುಕ್ಕ ಇಂಚ ವೇದ ಬಾಯ್ದು ಬರ್ತದ 5 ಬುಕ್ಕ ಗ್ರಂಥ ಇದೆ. ಅಂಚೆನೆ ಭೂತಾರಾಧನೆದ ಪಾಠನಗಳು ಬಾಯ್ದು ಒಂಜನೇ ಕ್ಲಾಸ್ಲ ಕಲ್ಪಂದ ನಂಚಿನ
ದೈವದ ಚಾಕ್ರಿ ಮಾನ್ಪನಾಕ್ಲು ಅವು ಏತೋ 1000 ವರ್ಷ ಬಾಯ್ಪಟ್ಟಕಂತೆ ಇಡೀ ಪುಸ್ತಕಗಳಾಗಬೇಕು, ಮಸ್ತ್ ಪುಸ್ತಕಗಳಾಗಬೇಕು, ಓದಿರಬೇಕು, ಬರೆಯಬೇಕು, ಮಾತಾಡಬೇಕು. ಅಂಡ್ ಆ ಕಾಲ ಒಂಜಿನೇ ಕ್ಲಾಸ್ಗಳ ಪವನ ನಮ್ಮ ಮೂಲ ಎಲೆಕ್ಟ್ರಿಷಿಯನ್ ದಿನೇಶ್ ಇತ್ತು ఆయన ಅವരുടെ ಪಂಚವಿತ್ತು ಅಕ್ಕಮ್ಮ ಅಂತ ಪುದಾರ 10,000 ಪಾರ್ದನನ್ನು ಬಾಯ್ಪಾಟ ಶಾಲೆಗೆ ಕೂತು ಬಂದೆವು. ಅರೆ ಸನ್ಮಾನವಾಗ್ತಾ ಇರ್ಬೇಕ 10,000 ಸಾಲು ಪಾಡ್ದನನ್ನು ಬಾಯ್ಪಾಟ ಒಂಜಿನ ಕ್ಲಾಸ್ಗಳ ಪವನ ಪಂಚವಾಗ್ತದೆ. ವೇದನು ಕೊರತು ನಗಲಿಲ್ಲ, ಪಾಡ್ದನನ್ನು ಕೊರತು ವ್ಯತ್ಯಾಸ ಐತಿ ನೆನಪಿದಲ್ಲಿ. ವೇದೋಡು ಪಂತೇರು ವ್ಯಾಸರು ಲಾಸ್ಟ್ ಪಡ್ತಾರೆ. ಒಂಜಿ ಮುನಿ ಅಥವಾ ಒಂಜಿ ಋಷಿ 4 ಜನ್ಮದ ಜನರಿಗೆ ವೇದದ ಬಗ್ಗೆ ಬಟ್ ಒಟ್ಟು ಹಿಂದುತ್ವದ ಬಗ್ಗೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತಾರೆ. 4 ಧರ್ಮ ಜೀವನದ ತೊಂದಲ ಪೂರ್ತಿ ಮಲ್ಪರೆ ಆಯ್ತು. ಬುಕ್ಕಲ ಕಲ್ಪರೆ ಅಂತನಿಗೆ ಅವ ವ್ಯಾಸರಲ್ಲಿ ಪಾತ್ರ ಬಂದ್ಬೇರೆ ಭಾರಿ ಮಲ್ಲ ವ್ಯವಸ್ಥೆ ಒಂದು ಭಾರಿ ಕಲ್ಪೋಡು ಆಡ ಎತ್ತ ಒಟ್ಟು ಅಂತ ರಡ್ಡೇ ಸಾಲಡು ಪುಣೆ ರಡ್ಡೇ ಸಾಲಡು ಇಡೀ ಭಗವದ್ಗೀತೆ, ಮಹಾಭಾರತ, ವೇದ, ಪುರಾಣ నేను మాత భారీ కష్ట కల్పన నాకు టీచర్ల పేర్ల పట్ಟ సులభదాలచి ಕಬ್ಬಿಣದ ಕಡಲೆಕಾಯ ಆಂಡ ವ್ಯಾಸರ ಬಂದ್ಪೇರು ಇದು ಮಾತ ಇತ್ತಿಲ್ಲ ನೆತ್ತ ಸೂಚ್ಯ ಅಂತ ರಡ್ಡೇ ಸಾಲು ಪರೋಪಕಾರಾಯ ಪುಣ್ಯ ಪಾಪಾಯ ಪರಪೀಡನ ಈಟೇನು ಈಟು ವಿಸ್ತಾರವಾದ ಬರ್ತೇವೆ. ನನ್ನೆಲ್ಲ ತುಂಬಬಹುದು ಪಂಡ ಒಳ್ಳೆಯದು ಮಾಡಿದರೆ ಕೆಟ್ಟದಾಗುವುದಿಲ್ಲ, ಕೆಟ್ಟದು ಮಾಡಿದರೆ ಒಳ್ಳೆಯದಾಗುವುದಿಲ್ಲ. ಒಟ್ಟು ನಮ್ಮ ಧರ್ಮದ ಸಾರಾಂಶ 5ನೇ ಟೀಚರ್ಲ ಪಂಡೆ, 5ನೇ ವಕೀಲರ್ಲ ಪಂಡೆ. ಒಳ್ಳೆಯದು ಮಾಡಿದರೆ ಕೆಟ್ಟದಾಗುವುದಿಲ್ಲ, ಕೆಟ್ಟದು ಮಾಡಿದರೆ ಒಳ್ಳೆಯದಾಗುವುದಿಲ್ಲ. 5ನೇ ನಮ್ಮ ದೈವ ದೇವರೆಲ್ಲ ಬರ್ತಾರೆ. ಮಂಜಲ್ದ ಪ್ರಸಾದ ಕೊರ್ನಾಗ, ಮಂಜಲ್ ಪೊಡಿ ಪ್ರಸಾದ ಕೊರ್ನಾಗ ನಾವು ಮಾತ ದೈವಗಳು ಒಂದು ಪಾತ್ರ ಬರ್ಬೋದು. ಸತ್ಯ ಧರ್ಮೋಡು ನಡತೊಲ್ಲೇ ಬೆರಿ ಸಹಾಯ ಕೂಡ ಕೇಂದುಪರಂತ ಮಾತಾಡಲ್ಲ ಇದು ಅಂತಂದ್ರೆ ಬೇಟೆದಾರ ಬಂದ್ಬುಜಿ ಬೇಟೆದಾರ ಬಂದ್ಬಿಡ ಅಲ್ಪ ಆಯಾ ಸ್ಥಳತ ಬೇಟೆ ವಿಚಾರ ದೈವ ಬಂದ್ಬಿಡ ಒಂದೇ ಪಾತ್ರ ಸತ್ಯ ಧರ್ಮೋಡು ನಡತೊಲ್ಲೇ ಬೆರಿ ಸಹಾಯ ಕೂಡ ಶ್ರೀರಂಬದಾರು ಮಾತಿರಲ್ಲ. ಮಲಯಾಳ ದೈವ ಆವಡು, ಕನ್ನಡ ದೈವ ಆವಡು, ತುಳು ದೈವ ಆವಡು ದೈವಲ ಅದನ್ನ ಮಾಯಲ ಮತಿಪುಲ ಬಡ ಜನಪುಲ್ಲ ಪೇರ ನೀರು ಇತ್ತು ಲೆಕ್ಕ. ಬೇರಿಗೆ ನೀರು ಸೇರಿದ ತನ್ನ ನೀರಿಗೆ ಪೇರು ಸೇರಿದ ಬುಡ್ಪಾಯರ ಹಾಕ್ತೀವಿ ಬೇತೆ ಬೇತೆ ಮಲ್ಪೇರ ಹಾಕ್ತೀವಿ ಒಂಜಿ ಪಕ್ಷಿಗೆ ಮಾತ್ರ ಹಾಕ್ನಾಗೆ ದೈವಲ ದೇವೆಲ್ಲ ಅಂಚೆ ದೈವಲ ನಮ್ಮಲ ಅಂಚೆ ಒಪ್ಪನೆ ವೇದಡು ಪಂತನೆಲ್ಲ ಅವೇ ನಮ್ಮ ದೈವಗಳು ಪಂತನೆಲ್ಲ ಅವೇ ಸಾವಿರಾರು ವರ್ಷದ ಬುಕ್ಕ ಆರಾಧನೆ ಮಲ್ತೊಂದು ಬರ್ತನ ಆ ದೈವಗಳ ಪಂತನೆ ಅವೇ ಸತ್ಯ ಧರ್ಮೋಡು ನಡಪಲೆ ಬೆರಿ ಸಹಾಯ ಬಿಡಾಯ ಇನ್ನು ನಮ್ಮ ಭಾರಿ ಬೇತೆ ಬೇತೆ ರೀತಿ ಮಾತ್ರ ಪೋದಿಲ್ಲ. ಬೇತೆ ಬೇತೆ ಅವನುಂಡು ಬೇತೆ ಬೇತೆ ಚರ್ಚೆ ಅವನುಂಡು ಕೆಲವೊಂದು ಟೀಕೆ ಮಲ್ತೊಂದುಲ್ಲೇರು ಹುಲಿಕಲ್ ನಟರಾಜ್ ಮುಲ್ ನರೇಂದ್ರ ನಾಯಕರವಲ್ಲಿ ಉಡುಪೋಡು ಹೆಚ್ಚೆಚ್ಚಿನ ಟೀಕೆ ಮಾಡ್ತಾರೆ. ಅಕ್ಲೆ ಒಂಜಿ ಪಾತ್ರ ಏನಕ್ಕೆ ನಡಿಕ್ಲಿ ಮಾಡೋದು ನಿಕ್ಲೇಕ ಸಂಶೋಧನೆ ಮಲ್ಪೊಡ್ದುಂಡ ಅದನ್ನ ಪರೀಕ್ಷೆ ಮಲ್ಪೊಡ್ದುಂಡ ಕಾಸರಗೋಡು ಆಗ್ಬೇಕು ಪೂರ ವಿಷ್ಣುಮೂರ್ತಿನ ಒತ್ತೆ ಕೋಲಾಪು ಆ ಒತ್ತೆ ಕೋಲದ ಮೇಲೆ ಅಡೆಬಲೆ ಅಗ್ಗಿದ ಅಡೆಬಲೆ ಅದನ್ನ ಕಾಮಿ ಗುಳಿಗೆನ ಬಜ್ಜೆದ ಕಂಗದ ಸೂಟದ ಅಗ್ಗಿ ಬಂದ್ಕೊಡು ಅಡೆಬಲ್ಲೆ ಅಲ್ಪಡಿಗಳು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಬರೋದು ತಾಕತ್ತಿದ್ರೆ ಅವಳು ಪರೀಕ್ಷೆ ಮಾಡ್ಕೊಡಕ್ಕೆ ಈ ಬತ್ತಿಗೆ ಬತ್ತದ ವಿಜಯ ಮತ್ತೊಂದು ಪದೇ ಹೋಗ್ತಾರೆ ಮಡ ನಮ್ಮ ದೈವ ದೇವರಿನ ಆಚರಣೆ ಆ ಶಕ್ತಿ ಸಾವಿರಾರು ವರ್ಷದ ಬುಕ್ಕ ನಮ್ಮ ಹಿರಿಯರು ಕಂಡುಬಿಡುವುದು ನಾಡು ಪತ್ತದ ಮಲ್ತು ನಾವು ಐದು ಶ್ರುತಿ ಇದ್ದಿ ಐದು ವ್ಯತ್ಯಾಸ ಇದ್ದಿದ್ದು ಆಲ ಆಡ ಆ ಲೆಕ್ಕದಲ್ಲಿ ಪಾತ್ರ ಪಡ್ಡೇರು ಮಾತೃಶ್ರೀ ಸೂರ್ಯ ಉದಯಿಸಿನಾಗ ಬಿತ್ತು ಕೊಡಿಪುನಾಗ ಡಂಗುರ ಇಜ್ಜಿ ನಮ್ಮ ಒಯ್ಯಿನ ಡಂಗುರ ಸಾರಿರಜ್ಜಿ ಅದನ್ನ ಲೋಕಗೂ ಡಂಗುರ ಸಾರದ ಬಂದ್ರಜ್ಜಿ ನಮ್ಮ ಮಾತ ಎಡ್ಡೆ ಕಾರ್ಯವುಲ್ಲ ಆಯಾ ರೀತಿ ಇಡ್ಬೋದು ಆ ರೀತಿ ಸೂರ್ಯ ಉದಯಿಸಿನಾಗ ಡಂಗುರ ಇಜ್ಜ ಬಿತ್ತು ಕೊಡಿಪುನಾಗ ಡಂಗುರ ಇಜ್ಜ ಅಂಚನೆ ನಮ್ಮ ಮಾತ ಧರ್ಮದ ವ್ಯವಸ್ಥೆ ಡಂಗುರ ಇಜ್ಜೆ ಅಂತ ಬರ್ಬೋದು ಪದ್ಧತಿ ಆಡ ಇತ್ತೆ ನಮ್ಮ ಡಂಗುರ ಸಾರೋಡ ನಮ್ಮ ಜೋಕ್ಳಿಗೆ ಕಲ್ಪದ ಕೊಡ ಪಂಡೇರು ನಮ್ಮ ಜೋಕ್ಳಿಗೆ ಸಂಸ್ಕಾರ ಕಲ್ಪದ ಕೊಡು ನಮ್ಮ ಜೋಕ್ಳು ಕೃಷ್ಣೇ ಅವಡು ನಮ್ಮ ಜೋಕ್ಳು ರಾಮೇ ಅವಡು ರಾಮನ ವೇಷಪಾಠ ಇರಂತ ಹನುಮಂತನ ವೇಷಪಾಠ ಇರಂತ ಕೃಷ್ಣನ ವೇಷಪಾಠ ಇರಂತ ಕೃಷ್ಣೇನೇ ಅವಡು ಒಂಜಿ ಪಾತ್ರ ಬಂದ್ಪೆ ಅಪ್ಪನ ಕುಳ್ಳ ಎನ್ನ ಮಗೆ ಅತನ ಮಗಳು ಕಲ್ತದು ಡಿಗ್ರಿ ಬಡದು ಪೈಸೆ ಮಲ್ಪಾಡು ಆಸ್ತಿ ಮಲ್ಪಾಡು
ಬದುಕು ಮಲ್ಪಡದು ಬಯಕಡೆ ತೀರ್ದ ನಿಖಿಲ್ನ ಜೋಕ್ಲೇನು ಸಾಕ್ಷಾತ್ ಬಂಗಾರ ಮಲ್ಪಲೆ ಬಂಗಾರಕ್ಕೆ ಮಣ್ಣುಲ ಬತ್ತುಜಿ ಬಂಗಾರಕ್ಕೆ ರೇಟ್ಲ ಕಮ್ಮಿ ಹಾಕುಜಿ ಓವುಲ ಹಾಕುಜಿ ಬಂಗಾರೇ ಮಲ್ಪಲೆ ಬುಕ್ ಹಾಕಿ ದಾನೆ ಆವಡು ಅವು ಮಲ್ಪೆ ಅಯ್ಯ ಆತುಕೊಂಡ್ರಾಡು ಈತುಕೊಂಡ್ರಾಡು ನನ್ನ ಮಗಲ್ಲಿ ಈತುಕೊಂಡ್ರಾಡು ಆತುಕೊಂಡ್ರಾಡು ಕಂಪ್ಯೂಟರ್ ಅವನು ಮಾತ್ರ ಕಲಿತ 10 ಲಕ್ಷದ ಸಂಬಳದ ಕಡೆ ಇನ್ನೇನು ಭಯ ಕಡೆ ಅಗಲಿ ಸಂಸ್ಕಾರ ಅವಡಂಡ ಅಗಲಿ ಎಡ್ಡೆಡು ಕೊಡ್ದಾಂಡ ಆರು ಮಾತ ಪಣ್ಣ ಯಾಕಂದ ಪಾತೆರ ಇಜ್ಜಂಡೆ ಅವಡಂದಾಂಡ ಸಾಕ್ಷಾತ್ ನಮ್ಮ ಜೋಕ್ಲೇನು ಸಂಸ್ಕಾರ ಕೊಡ್ದು ಬಂಗಾರೇ ಮಲ್ಪಲೆ ಇದು ಅಪ್ಪೆ ಅಮ್ಮನ ಕರ್ತವ್ಯ ಐಕ್ ಕೊಡೋದು ತಪಸ್ಸದ ಲೆಕ್ಕ ನಿಗ್ಲು ಕೊಡು ಅಪ್ಪ ಒಂಜಿ ಪಾತೆರೆ ಪಂಡಗೆ ಕಡೆ ಅಪ್ಪ ಎನ್ನ ಅಜ್ಜಿನಾಗ್ಲಿ ಬಂದೊಂದು ಪಾತೆರೆ ನೆನಪಾಪು ವಾರೀತಿಡ್ ಕೊಂಜೋಕ್ಲಿನ ಆಂಜೋಕ್ಲಿನ ಜಾಗೃತಿ ಸಾಕೋದಿತ್ತೇರು ಏನ ಅಜ್ಜಿನಾಗ್ಲಿ ಬಂದೊಂದು ಪಾತೆರ ಇಲ್ಲಾದ ಜವಂತಿ ಪಂಡು ಉಲ್ಲಲ್ ಪಂಡ ರಡ್ಡು ವಿಷಯ ಬರ್ಬೇರೆ ಒಂಜಿ ಸರ್ಪನು ಇಲ್ಲಲ್ಲ ಸಾಕ್ಲೆಕ್ಕ ನಾಗನ ಇಲ್ಲಲ್ಲ ಸಾಕ್ಲೆಕ್ಕ ನಾನೊಂಜಿ ಮಟ್ಟೆಡೆ ಗೆಂಡನ ಬಾಡೋದು ಲೆಕ್ಕ ಕಲ್ಪನೆ ಮಲ್ಪಲೆ ಪೊಂಜೋಕ್ಲಿತ್ತಿನ ಅಪ್ಪೆನಾಗ್ಲಿ ಏತು ಜಾಗ್ರತೆ ಕೊಡುದು ಐಕ್ ಪೊಂಜನಾಗ್ಲಿ ಕೋಪಡ್ದು ಹೊಡ್ಸಿ ಗೋಪಾಲ್ ಕೊಡ್ಸಿ ಬೇರೆ ಮಲ್ಲ ಪಣಿಯರೆ ಎನ್ನ ಅಪ್ಪೆನಾಗ್ಲಿ ವಾಸ್ತವ ಸ್ಥಿತಿ ಇದು ಬೇರೆ ಮಾತ್ರೆಗಳುಂಟು ಪೇಪರ್ ನಮ್ಮತ್ತು ಓದಿಲ್ಲ ದಾನ ಅವನುಂಟು ಇದು ಮಾತಾ ಉಪ್ಪುನಾಗ ಭವ್ಯ ಭಾರತ ಅದು ಕೊಡು ಭವ್ಯ ಭಾರತಕ್ಕೂ ಕೊಡೋದು ನಮ್ಮ ಮೂಲಲ್ಲ ಒಂದು ಶಕ್ತಿ ಕೇಂದ್ರ ಉಲ್ಪಡ್ದು ಅರ್ಪಲ್ಲಕ್ಕನೆ ಯುವತಿಯರು ತಯಾರಾವಡು ಅಂಚನೆ ಗಡಿ ಪ್ರದೇಶ ನಮ್ಮ ಮಾತ ಕಾಪೇರೆ ಒಂದು ಯಾತು ವ್ಯವಸ್ಥೆ ಮಿಲಿಟರಿ ಇತ್ತಿನವನ್ನೇ ನಮ್ಮ ಇನಿ ಕೊರಗಜ್ಜನ ಸೇವೆ ಮಲ್ಪದ್ರೆ ಯಾರು ವೀರಪ್ಪ ಅಂಬಾರ ಆದುಲ್ಲೆ ಯಾರು ಅಣ್ಣಯ್ಯ ಕುಲ ಆದುಲ್ಲೇರು ಆ ರಾಜೇಶ್ ಚೌಟ ಆದುಲ್ಲೇರು ಗಡಿತ್ತ ಒಂದೊಂಜಿ ಕಥೆ ಕೇಳಲ್ಲ ನಮ್ಮ ಕನ್ನಡ ನೀರು ಬರ್ಪಡು ಒಂಜಿ ಘಟನೆಯನ್ನು ಪಂಡದ ಎನ್ನ ಪಾತ್ರೆ ಉಂಟಾವೆ ದಾಯಗೆ ಬೋಡೋದು ಭವ್ಯ ಭಾರತ ನಮ್ಮ ಮಲ್ಪಡು ದಾಯ ನಮ ಕಷ್ಟಪಡೋದು ದಾಯ ಕೃಷ್ಣನ್ ತಯಾರು ಮಾಡ್ಬಿಡು ದಾಯ ರಾಮನ್ ತಯಾರು ಮಾಡ್ಬಿಡು ಅಪ್ಪನ ಕುಂದು ಹೆಚ್ಚಿಗೆ ಜಾಗ್ರತೆ ಪಡ ನಾವು ನಮ್ಮ ಸೈನಿಕರು ವಾಸ್ತು ತಿಳುವಳಿಕೆ ಒಂಜಿ ಘಟನೆ ಪಡೆದು ಉಂಟಾವೆ ನಿಗುಲ್ಲ ಕೇಂದ್ರ ಕಾರ್ಗಿಲ್ ಯುದ್ಧದ ಸಮಯ ನಡತ್ತಿನ ಒಂಜಿ ಘಟನೆ ನಮ್ಮ 3 ಕಿಲೋಮೀಟರ್ ದಾತು 3 ಸ್ಕ್ವೇರ್ ಕಿಲೋಮೀಟರ್ ದಾತು ನಮ್ಮ ಜಾಗೇನ ಪಾಕಿಸ್ತಾನ ಕಬಳಿಸ್ತಾ ಉಳೈ ಮಾಡ್ತಿತ್ತು ಐದು ವಾಪಸ್ ಪತ್ತರೆ ಮಾಡೋದು ಸೈನ್ಯಡು ಪ್ಲಾನ್ ಹಾಕುದು ಒಂಜಿ ಮೂಜಿ ಮೇಜರ್ ನಕ್ಲಿಂದ ರೆಡಿ ಮಲ್ಪೇರು ಮೂಜಿ ಮೇಜರ್ ನಕ್ಲಿ ಒಂಜೊಂಜಿ ಕಿಲೋಮೀಟರ್ನ ಪತ್ತೋಡು 150 ನನ್ನ ಸೈನಿಕರನ್ನು ಕೊರದು ಒಂಜೊಂಜಿ ಮೇಜರ್ ನಕ್ಲೆ ಕೊರದು ಕಡಪುಡುವೇರು ಸುರುತ 2 ಮೇಜರ್ ನಕ್ಲು 2 ಕಿಲೋಮೀಟರ್ 2 ಸ್ಕ್ವೇರ್ ಕಿಲೋಮೀಟರ್ 10 ಬೇರೆ ಯುದ್ಧ ಮಾಡ್ತದೆ ಲಾಸ್ಟ್ ಮೂಜಿನೇ ಸ್ಕ್ವೇರ್ ಕಿಲೋಮೀಟರ್ ಮೂಜಿನೇ ಒಂದು ಸ್ಕ್ವೇರ್ ಕಿಲೋಮೀಟರ್ ನಮಕ್ ವಾಪಸ್ ಪತ್ತೇರು ಮಾಡೋದು ಯುದ್ಧ ಶುರು ಹಾಕೋದು ಯುದ್ಧ ಆದ ನಮ್ಮ ಸೈನಿಕರಿಗೆ ಹಿನ್ನಡೆ ಹಾಕೋದು ಸೋಲಾವನ್ನು ಬರ್ಪಡು 150 ಲಾಸ್ಟ್ಗೆ 17 ಜನ ಮಾತ್ರ ವರಿಪೇರು ಮೇಜರ್ಲ 17 ಜನ ಅಲ್ಲ ಅಪ್ಪಗ ಆ ಮೇಜರ್ ಆರ್ನ ಪಿರಾ ಉಪ್ಪುನ ಹೈಯರ್ ಆಫೀಸರ್ಗೆ ಸಂದೇಶ ಕಡದು ಬೇರೆ ಆ ಸಂದೇಶ ಹೆಚ್ಚಿನ ಮಂಡ ಇದೆ ಒಂಜಿ ಕೋಡ್ ವರ್ಡ್ ರೆಡ್ ಎಂದು ಮೂಜಿ ಸರ್ಟಿ ಬರ್ಪೇರು ಅಪ್ಪಗ ಹೈಯರ್ ಆಫೀಸರ್ ವಾಪಸ್ ಆ ಮೇಜರ್ ಬರ್ಪೇರು ನನವರ ಆಲೋಚನೆ ಮಲ್ಪುಲ ರೆಡ್ನೇ ಸರ್ತಿಲ ಮೇಜರ್ ಬರ್ಪೇರು ರೆಡ್ ಇದು ರೆಡ್ನೇ ಸರ್ತಿಲ ಆ ಸಂದೇಶ ಬಂದಾಗ ಹೈಯರ್ ಆಫೀಸರ್ ಕಮಾಂಡರ್ ನಕ್ಲು ಬರ್ಪೇರು ನನವರ ಆಲೋಚನೆ ಮಲ್ಪುದು ಈ ರೆಡ್ ಗೂಢಾರ್ಥದ ಅನೇಕ ಪಂಡ 17 ಜನ ಮಾತ್ರ ಉಪ್ಪನೆ ಯುದ್ಧ ಮಾಡ್ತದ ಸೈನ್ಯದ ಇಡೀ ಪಾಕಿಸ್ತಾನದ ಸೈನ್ಯ ಎದುರು ಬರ್ಕೊಂಡು 3 ಸ್ಕ್ವೇರ್ ಕಿಲೋಮೀಟರ್ ಹೋಗ್ಬಿಟ್ಟು 17 ಜನ ಸೈಪೇರು ಪಿರಾವಿತ್ತಿನ ನಮ್ಮ ಸೈನಿಕರೆಲ್ಲ ಸೈಪೇರು ಬಲಿತ್ತದಲ್ಲ ಪಾಕಿಸ್ತಾನದು ಟಿಕೆಟ್ 3 ಸ್ಕ್ವೇರ್ ಕಿಲೋಮೀಟರ್ ಅಪ್ಪ ದಾನಕ್ಕೆ ಪರಿಹಾರ ದಾನ ಮಂಡ ರೆಡ್ ಇದ್ದು ಮೂಜಿ ಸರ್ಟಿ ಪಡೆದಾಗ ಹೈಯರ್ ಆಫೀಸರ್ ನಕಲು ಇಡೀ ಶಸ್ತ್ರಾಸ್ತ್ರದ ಬೊಂಬಾರ್ಡ್ಮೆಂಟ್ ಪಿರಾಡು ಮಲ್ಪೇರು ಮೇಜರ್ನ ಸೈಪೇರು 17 ಜನ ಸೈಪೇರು ಆಡ 3 ಸ್ಕ್ವೇರ್ ಕಿಲೋಮೀಟರ್ಲ ಭಾರತಕ್ಕೂ ದಿಗು ಕಲ್ಪನೆ ಮಲ್ಪಲೆ ಬಲಿತದ ಬಚಾವ್ ಆಗಲಿ ಅಥವಾ ಸರೆಂಡರ್ ಆಗಲಿ ಬದುಕೊಲಿ ಮೇಜರ್ಗೆ 17 ಜನಕ್ಕೂ ಬದುಕೊಲಿ ಆಂಡ ಭಾರತಗೂ ಬೋಡದು ಭಾರತದ ಒರಿಪೇನೆ ಬೋಡದು ಭಾರತದ ರಕ್ಷಣೆಗೆ ಬೋಡದು
ರಡ್ಡು ಸಾಧ್ಯತೆ ಇಲ್ಲ ಬದುಕುನ ಚಾನ್ಸ್ ಇತ್ತದಲ್ಲ ಭಾರತಕ್ಕೂ ಬೋಡದು ಬಾಂಬುದ ಬರ್ಸ ಪಿರಾವಣದ ಆವಡ ಬಂದು ಮೂದಿನ ಸರ್ತಿ ರೆಡ್ 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 ನಂತರ ಆ ಮೇಜರ್ಲ 17 ಜನ ಸೈನಿಕರ್ಲ ಕಲಾಸ ದೇಶಕ್ಕೂ ಬೋಡದು ಎತ್ತು ಮಲ್ಲ ತ್ಯಾಗವು ಸೈನಿಕರು ಇಂಚಿನ ಸಾವಿರ ಉದಾಹರಣೆ ಕೊಡಿ ಸೈನಿಕರನ್ನ ನಮ್ಮ ಸೈನಿಕರನ್ನ ಎತ್ತು ಮಲ್ಲ ತ್ಯಾಗವು ತಯಾರಾಗ್ತಾರೆ ಆ ತ್ಯಾಗ ಮಂತು ನಡೆದವರನ್ನೇ ನಮೈನಿ ಮೂಲು ಸಭೆ ಮಲ್ಪ ಎನ್ನ ಪುದರು ವೀರಪ್ಪ ಅಂಬಾರುಂಡು ನಿಖಿಲ್ನ ಬೇತೆ ಬೇತೆ ಪುದರುಂಡು ಅಕ್ಕಳಿಗೆ ಶಕ್ತಿ ಕೊರಿಯರೆ ಈ ಶಕ್ತಿ ಕೇಂದ್ರದ ಸುತ್ತಲ ಇತ್ತಿನ ನಮ್ಮ ಅಪ್ಪನ ಅಕ್ಕಲೆ ನಮ್ಮ ಜವನ್ದಿನಕ್ಕಲೇನೆ ದೇಶಕ್ಕೂ ಓಡಾದು ಇಲ್ಲಗೂ ಓಡಾದು ಸಮಾಜಕ್ಕೂ ಓಡಾದು ಕೆಲಸ ಮನ್ಪೇರೆ ತ್ಯಾಗಕ್ಕೂ ತಯಾರಪ್ಪನಂಚಿನ ವ್ಯಕ್ತಿಗಳೇನು ತಯಾರು ಮಲ್ಪಲೆ ಅಂಚ ಮಲ್ಪಲನೆ ನಮ್ಮ ಮಾತ ಓ ಮಾತ ಉಂಡ ಉರಿಯರು ಸಾಧ್ಯ ಒರಿಪೇರು ಸಾಧ್ಯ ಆ ರೀತಿ ಹೊರಗ ಜನ ಎದುರು ಸಂಕಲ್ಪ ಮತ್ತೊಂದು ನಮ್ಮ ಮುಲ್ತು ಪೋಯಿ ಏಕೆ ಅವಕಾಶ ಕೊನೆಗೆ ಕೊರಗ ಸೇವಾ ಸಮಿತಿಗೆ ಧನ್ಯವಾದ ಸಲ್ಲಿಸೋದು ಎನ್ನ ಮಾತನಾಡುತ್ತವೆ. ಜೈ ಭಾರತ್. ಇವತ್ತಿ ಅವರಿಗೆ ಗೌರವಾರ್ಪಣೆ ಇಂದು ಯುವ ಸೇನೆ ಕೊಡಗಜ್ಜೆ ಶಾಖೆ ಕೆರಬೇಲ್ಗುಡ್ಡೆ ದತ್ತಾತ್ರೇಯ ಶಾಖೆ ಕೆರಬೇಲ್ಗುಡ್ಡೆ ಆಯ್ತಾ ಪ್ರಮುಖರ ದಯಮಂತದ ವೇದಿಕೆಗೆ ಬಂದದ್ದು ಅವರಿಗೆ ಗೌರವಾರ್ಪಣೆ ಸ್ವೀಕಾರ ಮಾಡಿಕೊಂಡು ಶ್ರೀಯುತ ವೀರಪ್ಪ ಅಂಬಾರ್ ಹಿರಿಯರ ವೀರಪ್ಪ ಅಂಬಾರ್ ಅವರು ಗೌರವಾರ್ಪಣೆಯನ್ನು ಕೊಡಬಹುದು ವಿನಂತಿ ಮಾಡೋಣ. ನಂಗೆ ಮಾತೆರೆಗಳ ಬಲ್ಬು ಬೊಕ್ಕ ಧ್ವನಿನ ಕೊರ್ನಂಚಿನ ಶ್ರೀಯುತ ಸೋನು ಎಲೆಕ್ಟ್ರಿಕಲ್ಸ್ ಮಾಲಕರಾಯಂಚಿನ ಜಗದೀಶ್ ಮೇರು ದಯಮಂತದ ವೇದಿಕೆಗೆ ಬರಬಹುದು ವಿನಂತಿ ಮಾಡೋಣ. ಜಗದೀಶ್ ಅದರ ಸಂಸ್ಥೆದ ಏರ್ಲೌಸ್ ಪ್ರಮುಖರು ದಯಮಾದ ವೇದಿಕೆ ಬರೋದು ವಿನಂತಿ ಬಂದನು. ಶ್ರೀಯುತ ರಾಮಚಂದ್ರ ಚೌಟ ನೆಕ್ಲೆ ಗೌರವಾರ್ಪಣೆ ಮಾಡಿಕೊಡಬಾರ್ದ ವಿನಂತಿ ಬಂದನು. ಅದೇ ರೀತಿ ದುಂಬಗ ನನ್ನ ದುಂಬಗ ಈ ವೇದಿಕೆ ಕಲಾ ರಂಗಡ ಮಿಂಚಿನ ಲಯನ್ ಕಿಶೋರ್ ಡಿ ಶೆಟ್ಟಿ ಮೇರ ನಿರ್ದೇಶನ ಮಾಡಬಂಚಿನ ಅವು ದಾಲಾಪುಜಿ ನಾಟಕದ ತಂಡದ ಮುಖ್ಯಸ್ಥರಾಗಿನ ಕಿಶೋರಣ್ಣೆ ಇತ್ತಂದಂಡ ಕಿಶೋರಣ್ಣೆ ಅತ್ತಂದಂಡ ಅಕ್ಕಲ ತಂಡದ ಮುಖ್ಯಸ್ಥರು ಎರಡೂ ವೇದಿಕೆಗೆ ಬರ್ತದು ಮುಂದರ ಸರಿ ದಯಮಂತದ ಕಿಶೋರಣ್ಣೆ ವೇದಿಕೆಗೆ ಬರ್ತದೆ ಅವನಿಗೆ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಿಕೊಡುವಂದು ವಿನಂತಿ ಮಂತವು. ಶ್ರೀಯುತ ನ್ಯಾಯವಾದಿ ನಿಕೇಶ್ ಶೆಟ್ಟರ್ ದಯಮಂತದ ಅವರಿಗೆ ಗೌರವಾರ್ಪಣೆ ಮಾಡಿಕೊಡುವ ವಿನಂತಿ ಮಂತನು. ಕಿಶೋರಣ್ಣೆ ವೇದಿಕೆಗೆ ಬರ್ತದೆ. ಅದೇ ರೀತಿ ನಮ್ಮ ಪ್ರಾಂಗಣದ ಸುತ್ತ ಪ್ರತಿ ವರ್ಷಲ ನಮ್ಮ ಒಂದು ಕಾರ್ಯಕ್ರಮದ ಯಶಸ್ಸು ನಡಪಡೋದ್ರಿಂದ ಆ ಒಂದು ಕ್ಲಿಕ್ ಸ್ಟುಡಿಯೋದ ಸಿಬ್ಬಂದಿಲು ಕಾರಣ ದಯಮಾಡಿದ ಅಶೋಕಣ್ಣನ ನೇತೃತ್ವದ ಕಿರಣ್ ಒಳ್ಳೆಯದು ದಯವಂತದ ಕಿರಣ್ ವೇದಿಕೆಗೆ ಬರ್ತದೆ ಅವನಿಗೆ ಗೌರವಾರ್ಪಣೆ ಸ್ವೀಕಾರ ಮಾಡೋಣ. ಶ್ರೀಯುತ ಸುಜೀವೃತ ಶೆಟ್ಟಿ ದಯವಂತದ ಅವನಿಗೆ ಗೌರವಾರ್ಪಣೆ ಮಾಡಿಕೊಡೋದು ವಿನಂತಿ ಮಾಡೋಣ. ಕಿರಣ್ ಅದೇ ರೀತಿ ಎಲ್ಲ ಈ ಒಂದು ಸಾನ್ನಿಧ್ಯದ ಸುತ್ತಲೂ ಅವನಿಗೆ ಗೋಡೆ ಬರಹದ ಚಿತ್ರಣ ಮುಖಾಂತರ ಮಂಜಾತ್ ದೈವಿಕ ಕಲ್ಪನೆಯನ್ನು ನಿರ್ಮಾಣ ಮಂತಿರಂಚಿನ ಒಂಜಿ ಬರಹಗಾರೆ ಉದಯೋನ್ಮುಖ ಕಲಾವಿದೆ ಪೃಥ್ವಿ ಮೇಲೆ ದಯಮಂತದ ವೇದಿಕೆಗೆ ಬರ್ತದೆ ಅವನಿಗೆ ಗೌರವಾರ್ಪಣೆ ಸ್ವೀಕಾರ ಮಾಡಿಕೊಂಡು ಶ್ರೀಯುತ ಹರೀಶ್ ಮುಂಡೋಳಿ ಅವರಿಗೆ ಗೌರವಾರ್ಪಣೆ ಮಾಡಿಕೊಡುವಂಥ ವಿನಂತಿ ಮಾಡ್ತಾರೆ. ಇಲ್ಲಿ ಬ್ರಾಯ್ಡ್ ಮಲ್ಲ ಅವನಿಗೆ ಮೇಲೆ ರೀತಿ ಲೇಸದ ಮುಂದುವರ್ತಲ್ಲ ಇತ್ತೆ ಲೇಸದ ದಿನಾದಿಗಡು ಶ್ರೀಯುತ ಹರೀಶ್ ಮುಂಡೋಳಿ ಎರಡು ಮಾತಿರೋದು ವಿನಂತಿ. ತುಳುನಾಡದ ಯೋಜಿ ಪುಣ್ಯ ಮಣ್ಣು ಸ್ವಾಮಿ ಕೊರಗತನಿಯನ ಆದಿಸ್ಥಳ ಆ ಒಂಜಿ ಪರಿಸರ ನಮ್ಮ ಉಪ್ಪುನ ನಮ್ಮ ಸೌಭಾಗ್ಯ ಒಂದು ದಯಪಂಡ ಇಂಚಿ ಕಲ್ಲಾಪುರದು ದೇರ್ಲ ಕಟ್ಟದ ಮುಟ್ಟ ಸ್ವಾಮಿ ಕೊರಗತನಿ ಅನ್ನ ಆದಿ ಸ್ಥಳ ಕೊತ್ತಾರದ ದೇರ್ಲ ಕಟ್ಟಡ 7 ಕಡೆಟ್ ಅಜ್ಜನ ಆದಿ ಸ್ಥಳಡು ನಮ್ಮ ಪುರಾತನ ಕಟ್ಟು ಪ್ರಕಾರ ಅಜ್ಜಗೆ ಆ ರೀತಿಯ ಸೇವೆ ನಡೆದದನ್ನು ಆ ರೀತಿ ನಮ್ಮ ಸೇವೆ ಮತ್ತೊಂದು ಬಹುಶಃ
ಈ ಒಂದು ಭಾಗಡು ಅಜ್ಜನ ಸೇವೆ ನಿರಂತರವಾದ ಹಲವಾರು ಸಂಸ್ಥೆಯಲ್ಲಿ ನಡೆದು ಬಂದು ಬರೋದಿಲ್ಲ. ಬಹುಶಃ ಕೊರಗದನಿಯ ಸೇವಾ ಸಮಿತಿ ಕೆರೆಬೇಲಗುಡ್ಡೆ ಎಂದಲ್ಲ 45 ವರ್ಷದಿಂದ ಈ ಒಂದು ಪರಿಸರದ ಹಲವಾರು ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಾಮಾಜಿಕ ಶೈಕ್ಷಣಿಕ ಅಂಚನೆ ಹಲವಾರು ಜನಪರ ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಪರಿಸರದ ಜನರಿಗಾಗಿ ಸಂಸ್ಥೆಯಾದ ಉಂಡು ಬಂದ ಯಾಕಡೆ ಕಾರ್ಯದರ್ಶಿ ಅನ್ನ ವರದಿಲಿ ಬಂದಿರು ಅಕಲು ಧಾರ್ಮಿಕವಾದ ಅದನ್ನೆಲ್ಲ ಬೇರೆ ಬೇರೆ ಒಂಜಿ ಕೆಲಸ ಮಾಡ್ತಂದಿಲ್ಲ. ಬಹುಶಃ ಒವೇ ಒಂಜಿ ಧಾರ್ಮಿಕ ಕೇಂದ್ರರು ಆ ಒಂದು ಪರಿಸರದಿಂದ ಬಹುಶಃ ಜನಗಳಿಗೆ ಧಾರ್ಮಿಕ ನಂಬಿಕೆದ ಒಟ್ಟಿಗೆ ಆ ಒಂದು ಜನಗಳನ್ನು ಒಂಜಾತು ಒಟ್ಟಿಗೆ ಸೇರಿಸಾದು ಅಕ್ಕಾಗೆ ದೇವರನ ಬಗ್ಗೆ ಭಯ ಭಕ್ತಿ ಅಂಜನೆ ಬೇರೆ ಬೇರೆ ಕಾರ್ಯಕ್ರಮ ಮಾಡಬರೆ ಸಾಧ್ಯ ಪಟ್ಟು ಬಂದಿದೆ. ನಮ್ಮ ಮಾತೆಲ್ಲ ತುದುಪ ಚರಿತ್ರೆದ ಒಂಜೊಂಜಿ ಫೋಟೋನು ನಮ್ಮ ಮಗತು ಪಾಡ್ಲ ಐಟ್ ಇಂಚಿನಾಯಡ ಯುದ್ಧ ಮಂದದು ಗೆಲ್ತದೆ ಪನ್ಪುನ ದಾಖಲೆ ಉಂಟು ಅಂಚನೆ ಇಂಚಿನಾಯಡ ಯುದ್ಧ ಮಂದದು ಆಯೆ ಸೋತದೆ ಪನ್ಪುನಲ್ಲ ದಾಖಲೆ ಉಂಟು. ಆಂಡ ದೂರಡೊಂದು ಕೈ ಕಟ್ಟದು ತಿಳಿದನಾಗಿ ಅದನ್ನಂಡ ದೂರಡೊಂದು ತುಳಿದನಾಗಿ ಇತಿಹಾಸದ ಒಲ್ಲ ಸ್ಥಾನಮಾನ ಇಜ್ಜಿ ದಿನ ದಾಯ ಪಂಪೆ ಪಂಡ ಬಂದರೆ ಬಹುಶಃ ನಮ್ಮಲ್ಲ ಇಂದು ಸಮಾಜದ ನ್ಯೂಯರ್ ಸ್ಥಿತಿಯಲ್ಲಿ ಉಂಟು. ನಮ್ಮ ದುಂಬು ಎನ್ನೆಂದುಪ್ಪ ದೇಶದ ಕಾಶ್ಮೀರ ಅದಪ್ಪು ಅದನ್ನ ಪಂಜಾಬುಡು ಉಗ್ರಗಾಮಿ ಚಟುವಟಿಕೆಗಳು ನಡೆದುಂದಿದ್ದರು ಅವು ನಮ್ಮ ಕೈತರ ಬರಂದು ಬಂದು ನಮ್ಮ ಆಲೋಚನೆ ಇರ್ತದೆ. ಬಹುಶಃ ಆ ಒಂದು ಉಗ್ರಗಾಮಿ ಚಟುವಟಿಕೆಗಳು ನಮ್ಮ ಕೈತರದ ಪರಿಸರದ ಬದ್ದು ಮುದ್ದು ಅಂಡ ನಮ್ಮ ನೆಟ್ಟು ಆಲೋಚನೆ ಮಾಡಿಕೊಂಡು ಬಂದಿದೆ. ಬಹುಸಂಖ್ಯಾತ ಹಿಂದೂ ಸಮಾಜ ನನ್ನೆಲ್ಲ ನಿದ್ರೆಗೆ ಲಕ್ಕಜಿನಂಡ ಬಹುಶಃ ದುಂಬದ ದಿನಟು ನಂಗೆ ಆಪತ್ತು ಖಂಡಿತ ದಯಪಟ್ಟ ನಮ್ಮಲ್ಲಿನ ಹಲವಾರು ಎಲ್ಲಿಯ ಚಿಕ್ಕ ಪುಟ್ಟ ಭೇದ ಅದನ್ನ ಭಿನ್ನಾಭಿಪ್ರಾಯ ಒಪ್ಪು ಸಹಜ ದಯಪಟ್ಟ ಒಂಜೆ ಇಲ್ಲದ ಅಪ್ಪೆ ಜೋಕ್ಲೆ ಅಮ್ಮೆ ಜೋಕ್ಲೆಗೆ ಭಿನ್ನಾಭಿಪ್ರಾಯ ಪುನಃ ಸಂದರ್ಭಗಳು ಬಹುಸಂಖ್ಯಾತವಾದ ಹಿಂದೂ ಸಮಾಜಗಳು ಕೆಲವೊಂಜಿ ಆಚರಣೆ ಅಥವಾ ಕೆಲವೊಂಜಿ ವಿಚಾರಗಳು ನಮಗೆ ಭಿನ್ನಾಭಿಪ್ರಾಯ ಇದನ್ನು ಮಾತ್ರ ನಮ್ಮ ಮರತದ ಬಲಿಷ್ಠ ಹಿಂದೂ ಸಮಾಜದ ಕಟ್ಟರೆ ನಮ್ಮ ತಯಾರು ಕೊಡು ಬಹುಶಃ ಈ ಬಲಿಷ್ಠ ಸಮಾಜದ ಕಟ್ಟಡಂಡ ಆಯ್ತಾ ಮೂಲ ನಮ್ಮ ಇಲ್ಲದ ಅಪ್ಪೆಮ್ಮ ಐಟ್ಲ ಮಾತೇರಿನ ಕೊಡುಗೆ ಬಹಳವಾದ ಉಪ್ಪು ದಯಪಟ್ಟ ಒಂಜಿ ಪಾಲೇನು ಅವು ಕೇವಲ ಮಣ್ಣದ ಒಂಜಿ ಮುದ್ದೆ ಆದ ಪುಡು ಅಯ್ನು ತಿದ್ದಿದು ತೀಡಿದು ಸಂಸ್ಕಾರ ಕೊಡ್ದು ವಿದ್ಯಾಭ್ಯಾಸ ಕೊನ್ನ ಮಾತ್ರ ಆ ಒಂಜಿ ಪಾಲೆ ತುಂಬದ ದಿನಟು ಈ ದೇಶದ ಕಾಪುನ ಯೋಧೆ ಅಪ್ಪೆ ಅಥವಾ ಈ ದೇಶದ ಭವ್ಯ ನಾಗರಿಕ ಅಪ್ಪೆ ಅದರಿಂದ ಈ ದೇಶನು ನನಾತು ತುಂಬುಕೊಂಡ್ರೆ ಒವೇ ರೀತಿಯ ಆಯನ ತ್ಯಾಗಗೂ ಬಲಿದಾನಗೂ ತಯಾರಾದ ಆ ನೆಲೆಟ್ಟು ನಮ್ಮ ಮಾತೆಲ್ಲ ತುಂಬ ದಿನಟು ಸಂಘಟನೆ ನಂಗೆ ಮೂಲ ಈ ನೆಲೆಟ್ಟು ನಮ್ಮ ಮಾತೆಲ್ಲ ಒಂಜಾತು ಕೆಲವೊಂಜಿ ಅಭಿವೃದ್ಧಿ ಕಾರ್ಯದ ಜೊತೆಗೆ ಈ ದೇಶನ ಕಟ್ಟುವಂಚಿನ ಕೆಲಸ ಮಲ್ಪಗ ಪನ್ನೊಂದು ಎಂಜಲಿ ಸಂದರ್ಭಡು ರಡ್ಡು ಪಾತ್ರೆ ಅವಕಾಶ ಮಂತ್ಕ ನಿಕ್ಲೆಗೆ ಅಂಜಲಿ ಎನಂಜಿ ರಡ್ಡು ಪಾತ್ರೆಯನ್ನು ಕೇನ ನಿಕ್ಲೆಗೆ ಮಾತ್ರೆಗಳ ಎನ್ನ ಉಡಾದಿಂಜಿ ಸೊಲ್ಮೆ ಸಂದೇಶ ಬಂದು ಅಂಜಲಿ ಸಂಘಟನೆಗೆ ಒಂಜಿ ಸಂದರ್ಭಡು ಎನ್ನ ಉಡಾದಿಂಜಿ ಸೊಲ್ಮೆ ಸಂದೇಶ ಬಂದು ಎನ್ನ ಪಾತ್ರೆಗೂ ವಿರಾಮ ಕೊರ್ಪೆ ಸರ್ವೇ ಜನ ಸುಖಿನೋ ಬಂದು ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಎತ್ತಿ ಅದರ ಸಂಖ್ಯೆಯನ್ನು ಅತಿಥಿಗಳಲ್ಲಿ ಇದ್ರು ದಯವಿಟ್ಟು ಅದನ್ನು ಹಾಕಬೇಕು. ಅದೃಷ್ಟ ಯಾರ ಪಾಲಿಗೆ ಒಲಿತದೆ ಹೇಳಲಿಕ್ಕೆ ಆಗೋದಿಲ್ಲ. ಏರ್ನ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಬರ್ಪೇರು ಮಂಚಬೇಕು ನಂಗೆ ಗೊತ್ತಾಗೋದು ನಿಕ್ಲೆಲ್ಲ ಬಿಡ್ತಿದ್ದೀರ ಕಾರ್ಯಕರ್ತರು ಒಂಜಿ ಚೀಟು ಪಾಡಲಿ ಒಂಜಿ ಚೀಟು ನಿಕ್ಲೆ ಗುಪ್ಪಾಡ ದಯಮಾಡ ಅಲ್ಪ ಸರಿ ಸರಿ ಸರ್ವಜೊತೆ ಅಭ್ಯಾಗತರ ಜ್ಯೋತಿ ಲೋಕೇಶ್ ಮೇರೆ ಅವನಿಗೆ ಅದೃಷ್ಟ ಜೊತೆಗೆ ನೀನು ಅದೃಷ್ಟ ಶಾಲೆಯಲ್ಲಿ ಏನೊಂದು ಘೋಷಣೆ ಮಾಡ್ತಾರೆ ಆರೇ ಘೋಷಣೆ ಮಾಡ್ಪಾಡು ನಂಬರ್ ಬರಲೆ 426
450 ಆಜಿ ಏರಾಳ ಸಂಕೇತ ಚೀಟಿ 29 ಬೇಗ 4 to 6 426 ಚೀಟಿ 19 ಚೀಟಿ 19 ಮಾತ್ರ ಅವು ಬಹುಮಾನ ತಿಕ್ಕೋದು. ಇವನಿ ಬಹುಮಾನದ ಸಭೆದ ಅಧ್ಯಕ್ಷತೆ ಅಣ್ಣಯ್ಯ ಕುಲಾಲರು ಹೊರಡು ಬಣ್ಣದ ವಿನಂತಿ ಮಾಡ್ತಾರೆ. ಮಾತ ಗೌರವಾನ್ವಿತ ಅತಿಥಿ ನಕಲು ಕೂಡ ವಿಶಾಲಾಕ್ಷಿ ಕೆರಬೇಲಿ ವಿಶಾಲ ಕೆರಬೇಲಿ ಗುಡ್ಡೆ ಮೇರೆಗೆ ಇನ್ನಿತ ಒಂಜಿ ಅದೃಷ್ಟ ಚೀಟಿ ಸಲ್ಮಾನ್ ಸಂದಾತ ಮಂದಲ್ಲ ಕಾರ್ಯಕ್ರಮದ ಕೊನೆಯ ಪೇಜೆಗೆ ಬರೋದಲ್ಲ ಅಧ್ಯಕ್ಷತೆ ವಹಿಸಿದ ಶ್ರೀಯುತ ಅಣ್ಣಯ್ಯ ಕುಲಾಲ್ ಮೇರೆಗೆ ಅಧ್ಯಕ್ಷೀಯ ನುಡಿಗೆ ಹೊರಡು ಬಣ್ಣದ ವಿನಂತಿ. ದಯಪಂಡ ಉಪನ್ಯಾಸಡು ಚರ್ಚೆಡು ಗೋಷ್ಠಿಡು ಇಂಕಲು ಪಾತ್ರೆರೊಲಿ ಐಕೊಂಜಿ ಕಟ್ಟು ನಿಯತ್ತು ಒಂದು ಧಾರ್ಮಿಕ ಸಭೆಯ ಅಧ್ಯಕ್ಷತೆ ಪಂಡ ಅದು ಸುಲಭದ ಮಲ್ಲ ಗೌರವ ಎಂಶ ಕೊರಿಯರು ಗೊತ್ತಿಜಿ ಯಾನ ತುಳುನಾಡದ ಒಂಜಿ ಭಾಗಾಯ ಬಾರ್ಕೂರು ಸೀಮೆದಾಯ ಅವಳಂತೆ ತುಳು ಕಮ್ಮಿ ಕೊರಗಜ್ಜನ ಒಂದು ಕಮ್ಮಿ ಅವಳು ಶಿವರಾಯ ಪಂಜುಗುಳಿ ಹೈಗುಳಿ ಮುಂತಾದ ಗುಳಿಗೆಲ್ಲ ನಮ್ಮ ಅವಳು ಹೈಗುಳಿ ಪಂಪ ಶಿವರಾಯ ಪಂಪ ಅವಳ ಒಂದೊಂದು ಜಾತಿಗೆ ಒಂದೊಂದು ದೇವರ ನೀಚಿ ಮಾತ ಮಿಕ್ಸ್ ಆದ ಏನು ಎಂಕಲು ಬಿಲ್ಲವ ಕುಲಾಲು ಮಡಿವಾಳ ಮಾತ ಸೇರಿದು ಒಂದೇ ದೇವಸ್ಥಾನ ಗೋಳಿಗರಡಿ ಅದು ಕೆಲವು ಜನ ಗೊತ್ತು ಬ್ರಹ್ಮವರ ಶಾಸ್ತಾನದ ಗೋಳಿಗರಡಿ ಅದು ಕೋಟಿ ಚೆನ್ನಯ್ಯ ಬ್ರಹ್ಮವೇದರ ಕಡ ಪಂಜುರ್ಲಿ ಹೈಗುಳಿ ಶಿವರಾಯ ಮಾತ ದೇವಸ್ಥಾನ ಒಟ್ಟಿಗೆ ಅವಳಿ ಧಾರ್ಮಿಕ ಒಕ್ಕೂಟ ಇಂಚಿಂಚಿ ಬಂದಾಗ ಈಮೇಟ್ ಬಂದಾಗ ಒಂದೊಂದು ಜಾತಿಗೆ ಒಂದೊಂದು ಮೂಲಸ್ಥಾನ ಒಂದೊಂದು ದೇವರದೊಂದು ನಿಖಿಲ್ ಬ್ರಹ್ಮವರ ಬಾರ್ಕೂರು ಅಂಚ ತುಳು ರಾಜಧಾನಿ ಬಸೂರು ಮುಟ್ಟಪೋಡ ನಮ್ಮ ಹೆಣ್ಣದ ಮೂರು ಮಾತ್ರ ತುಳು ರಾಜಧಾನಿ ಅಂತ ಆ್ಯಕ್ಚುಲಿ ತುಳು ರಾಜಧಾನಿ ಬಸರೂರು ಉಂಟು ತುಳುವೇಶ್ವರ ದೇವಸ್ಥಾನ ಬಸರೂರು ನಾವು ಕುಂದಾಪುರ ಉಡುಪುಣಿ ಈ ನರವನ್ಯ ತುಳುವೇಶ್ವರ ದೇವಸ್ಥಾನ ಬಾರ್ಕೂರು ಉಡುಪುಣಿ ಮೂಲ ತುಳುವೇಶ್ವರ ದೇವಸ್ಥಾನ ಇಚ್ಚಿ ಅಲ್ತದ ಕಟ್ಟುಕಾಡು ಇತ್ತದ ಕಟ್ಟುಪಾಡು ಪೂರ ತೂನಾಗ ಒಂದೇ ಬದಲಾವಣೆ ಇತ್ತುಂಡಲ್ಲ ಇಡೀ ರಾಷ್ಟ್ರದ ಚಿಂತನೆ ಮಾಡ್ಕೊಂಡಾಗ ನಮ್ಮ ರಾಷ್ಟ್ರ ಚಿಂತನೆ ಮಾಡ್ಕೊಂಡಲ್ಲ ರಾಷ್ಟ್ರದ ಚಿಂತನೆ ಇದ್ದಂತೆ ಜ್ಞಾನ ಸಂಘದ ಬತ್ತಿನಾಯಿ ಸುಮಾರು 30-35 ವರ್ಷ ಸಂಘದ ತತ್ತುಡೆ ಬದುಕುನಾಯಿ ಅಂಡ ಇಡೀ ರಾಷ್ಟ್ರ ಇಡೀ ವಿಶ್ವ ಇನಿ ತುಳುನಾಡದ ತೋಡಿತ್ತಲ್ಲ ಕಾರಣದಾಯ ದೇವರು ಎಲ್ಲ ಕಡೆ ಇದ್ದಾನೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಮೊನ್ನೆ ನಾನು ಒಂದು ಟ್ರೈನಲ್ಲಿ ಬರ್ತಿರ್ಬೇಕಾದ್ರೆ ಬೆಂಗಳೂರು ಕಡೆಯ ಒಬ್ಬರು ಕೊರಗಜ್ಜನ ಭಕ್ತರು ಒಬ್ಬರು ಇಂಜಿನಿಯರ್ ಮೊದಲೇಡಿ ಚಿದಬ್ರಾಹ್ಮಿ ನಾವೆಲ್ಲ ಕೆಳ ವರ್ಗದವರು ಕೊರಗಜ್ಜನನ್ನ ಇದನ್ನೆಲ್ಲ ನಂಬ್ತೇ ಬಂದಿರ್ತೇವೆ ಇಲ್ಲ ಅವರು ಕೊರಗಜ್ಜನ ನೋಡ್ಬೇಕಂತ ಹುಡ್ಕೊಂಡು ಮಂಗಳೂರಿಗೆ ಬರ್ತಾರೆ ಟ್ರೈನಲ್ಲಿ ನನ್ನನ್ನು ಕೊರಗಜ್ಜನ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾರೋ ಒಬ್ರು ರಿಕ್ಷದವರು ಗೊತ್ತಿಲ್ಲ ಯಾರಂತ ಅವರನ್ನು ಬೋಳಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಬೋಳಾರಕ್ಕೆ ಕರ್ಕೊಂಡು ಹೋಗಿ ಇದು ಕೊರಗಜ್ಜ ಅಂತ ತೋರಿಸಿ ರಿಕ್ಷಾದಲ್ಲೆಲ್ಲ ತಿರುಗಿಸಿ ಅವ್ರಿಗೆ ಬಿಲ್ ಮಾಡಿ ಟ್ರೈನ್ ಹಟ್ಟಿಸಿ ಕಳಿಸ್ತಾರೆ. ಅವ್ರಿಗೆ ಊರಿಗೆ ಬೆಂಗಳೂರಿಗೆ ಹೋದ್ಮೇಲೆ ನಾನು ಕೊರಗಜ್ಜನ ಹತ್ರ ಹೋದ್ನಾ, ನಾನು ಉಳ್ಳಾಲ ನದಿಯನ್ನ ನೇತ್ರಾವತಿ ನದಿಯನ್ನ ಕ್ರಾಸ್ ಮಾಡಿದನ ಅಂತ ಮತ್ಪುನ ಡೌಟ್ ಬಂತು ಅವರಿಗೆ. ಅವ್ರು ಮತ್ಪುನ ಹುಡ್ಕೊಂಡು ಬಂದು ಇಲ್ಲಿಯೇ ಕೊರಗಜ್ಜನಕ್ಕೆ ಕುತ್ತಾರರ ಕೊರಗಜ್ಜನ ದೇವಸ್ಥಾನಕ್ಕೆ ಬಂದು ಹೋದರು. ಅವ್ರು ಹೋಗುವಾಗ ನನಗೆ ಟ್ರೈನಲ್ಲಿ ಸಿಕ್ಕಿದ್ರು. ಅವ್ರು ಹೇಳ್ತಿದ್ರು, ಸರ್ ನಿಮ್ಮಲ್ಲಿ ಎಲ್ಲ ಮಾತಾಡುವಾಗ ನಿಖಿಲ ತುಳುಟೆ ಪೂರ ಪಾತಿರ್ಬೇಕು ಎಂಕ್ಲ ವಿಷಯ ಪೂರ ಗೊತ್ತಾಗ್ತದೆ ಅಂಚಿದಕ್ಕೆ ಪೂರ ನಮ್ಮ ಬೇತೆ ಬೇತೆ ಹೆಣ್ಣದುಪ್ಪು ನೀವು ಸ್ವಲ್ಪ ಮಾತಾಡುವಾಗ ದೇವರು ಧರ್ಮದ ಇದರ ಬಗ್ಗೆ ಕನ್ನಡದಲ್ಲಿ ಸ್ವಲ್ಪ ಹೇಳಿದರೆ ನಮಗೆ ಘಟ್ಟದ ಕಡೆಯವರಿಗೆ ಸ್ವಲ್ಪ ಗೊತ್ತಾಗುತ್ತೆ. ಅದರ ಐತಿಹ್ಯ ಏನು, ಅದರ ಪ್ರೀತಿ ಏನು, ಅದರ ನಿಜವಾದ ನಿಯತ್ತೇನು, ಕಟ್ಟುಕಟ್ಟಳೆ ಏನು ನಮ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಅದು ತಪ್ಪು ಕಲ್ಪನೆ ಆಗ್ತದೆ ಅಂತ ಹೇಳಿ. ಕಾಂತಾರ ನಮ್ಮ ತುಳುನಾಡ ಭೂಮಿಯ ಮಣ್ಣಿನ ಗುಣವನ್ನ ಕಾಂತಾರ ಕನ್ನಡದಲ್ಲಿ ಹೇಳಿದ್ರಿಂದ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಗೊತ್ತಾಯಿತು ನಮ್ಮ ಮಣ್ಣಿನ ಗುಣ ಏನು ಅಂತ.
ಯಾಕೆ ನಾವು ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ, ನಾವು ತುಳುನಾಡಿನಲ್ಲಿರುವವರು ನಮ್ಮದೇ ಪ್ರೀತಿ ಇದೆ, ನಮ್ಮದೇ ಭಾಷೆ, ಐಟೆ ಪಾತೆರರು, ನಮ್ಮ ದೇವರಿಗೆ ತುಳುಟೆ ಪ್ರಾರ್ಥನೆ ಪನೋಡು, ತುಳುಟೆ ದೇವರಿಗೆ ಮೈ ಪನ್ಪನು ಅವು ಪುರ ಮದಿಪು ಪನ್ಪನು ಅಂಡ ನಮ್ಮ ಸಂಸ್ಕೃತಿ ಬೇರೆ ಜನ ಗೊತ್ತವಣ್ಣ ಟ್ರಾನ್ಸ್ಲೇಟ್ ಆಗ ಇಂಗ್ಲಿಷ್ ಪೂರ ನಮ್ಮ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ, ಅದು ಮಕ್ಕಳಿಗೆ ನೋಬೆಲ್ ಪಾರಿತೋಷಿಕ ಸಿಕ್ಕಿದೆ. ನಮ್ಮ ಕೈಯಾರ ಕಿಂಗಣ್ಣರಿಗೆ, ನಮ್ಮ ಕುವೆಂಪುಗೆ, ನಮ್ಮ ಸರ್ವಜ್ಞಗೆ ಪುರ ಅಕಲ ಭಾಷೆ ನಮ್ಮ ಬೇಷ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಿರ್ತದ, ಅಕಲ 100 ಪಟ್ಟು 1000 ಪಟ್ಟು ಮಲ್ಲ ವಿದ್ಯುತ್ ನಮ್ಮ ಇತ್ತು ಅಣ್ಣ. ನಮ್ಮ ಅವನು ಪನೊಂದಿಜ್ಜ ನಮ್ಮ ಉಳಿಯ ಜೀವನದ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ದಾದ ಪಂಡದು ಅಕ್ಲೆ ಪಂಡಿದ್ದೆ ಅಂಚಾದ ಅಕ್ಲ ಗಟ್ಟದಕ್ಕೆ ಬರೋದಾದ ಬರ್ತಾರೆ. ಅಕ್ಲನೇ ಒಂದು ಕೊರಗಜ್ಜೆ ಮಲ್ತೊಂದು ಇಡೆ ಬಲ ಅಂತ ಲೆಪ್ಪರು, ಅಕ್ಲೆ ಒಂದು ಮೂರ್ತಿ ಮಲ್ತೊಂದು ಅಕ್ಲೆ ಬಿಸ್ನೆಸ್ ಅಂತ ತುಳುನಾಡು ಧರ್ಮ, ಕರ್ಮ, ಸಂಸ್ಕಾರ, ಸಂಸ್ಕೃತಿ, ಬಿಸ್ನೆಸ್ ಅಂತ ಅವನು ಮುಗಿದು ಈಗೊಂದು ಎಲ್ಲಿ ಮಾಲು ಉದಾಹರಣೆ ಹಾಕೊಡೋದು. ನಾನು ವೈದ್ಯ, ನಾನೊಂದು 25 ವರ್ಷದಿಂದ ಪ್ರೊಫೆಸರ್ ಆಗಿದ್ದೆ ಮೆಡಿಕಲ್ ಕಾಲೇಜಲ್ಲಿ. ಕೋವಿಡ್ ಸಮಯದಲ್ಲಿ ನನ್ನ ಸರ್ಕಾರ ಗುರುತಿಸಿ ವೆಲ್ನಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಕೋವಿಡ್ ಇನ್ಚಾರ್ಜ್ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದಾನೆ. ನಾನು ಕುತ್ತಾರಿಗೆ, ಯಾಕಂದ್ರೆ ನಂಬಿಕೆಗಿಂತ ದೊಡ್ಡ ದೇವರಿಲ್ಲ. ಕುತ್ತಾರಲ್ಲಿ ನಮಗೊಂದು ಕಾರ್ಯಕ್ರಮಕ್ಕೆ ಸಾಮಾಜಿಕ ಹೋರಾಟದ ಚಿಂತನೆಯಿಂದ ಬಂದು ಕರೆದಿತ್ತು. ರಾತ್ರಿ 11 ಗಂಟೆ ಆಗಿತ್ತು. ಸರ್ ನೀವು ಬರುವಾಗ ನಾನು ಕರ್ಕೊಂಡು ಬಂದುಬಿಟ್ಟು ವಾಪಸ್ ಹೋಗ್ತೀರಲ್ಲ ಸರ್, ಹೋಗ್ಲಿ ದಾರಿ ಗೊತ್ತಾಗ್ತದಲ್ಲ ಕೇಳಿದ್ರೆ ಗೊತ್ತಾಗ್ಬೋದು ಅದು ಇಲ್ಲಿ ಬಂದಾಗ ಮಿನಿ ಕಾರ್ನ ಲೈಟ್ ಆಫ್ ಮಾಡ್ಕೊಂಡು ಬರ್ತಾರ ಲಾಸ್ಟಿಗೆ ಆಮೇಲೆ ನಾವು ಹಗಲಿತ್ತಲಕ್ಕ ತೋಜುಡಿ ಅಂತ ನೆನಪಿದ್ದಿತ್ತೆ. 11 ಗಂಟೆ ಆಡತ್ತೆ ರಾತ್ರಿ ಬಂದಾಗ ಗೊತ್ತಿದ್ದೆ. ಪುತ್ತಾರ ಬಂದಾಗ ಲೈಟ್ ಆಫ್ ಮಾಡ್ಕೊಂಡು ಬರೋಡು ಒಂದು ಹೆಂಗೆ ದ್ವಂದ್ವ ಶುರು ಏನು ಆಫ್ ಮಾಡ್ತೇನೆ ಬಂದಾಗ ಇದ್ದೇನ ಅಪ್ಪಗೆ ದಾದ ಮಾಡ್ತಾರೆ ಏನು ಆಲೋಚನೆ ಬಂದು ಏನು ಪೋಯಿ ಹರೆಗಳ ಪಾವು ಹಂಚಿపోయి ಇಂಚಿ ಬರ್ಕೊಳ್ಬೋದು. ನಮಗೆ ಏಪ ನಮ್ಮ ಏನೊಂದು ವೈದ್ಯರಾದಪ್ಪು, ಏನೊಂದು ಇಂಜಿನಿಯರ್ ಆದಪ್ಪು, ಮಲ್ಲ ಜನ ಆದಪ್ಪು ಅಂಡ ಈ ತುಳುನಾಡಿನ ಮಣ್ಣಿನ ಚಿಂತನೆ ಮಾಡುತ್ತೆ. ನಮ್ಮ ಉಳಯಪ್ಪುಡು, ನಮ್ಮ ನೆತ್ತರದ ಉಳಯಪ್ಪುಡು ಏನು ತಪ್ಪು ಮಿನಿ ಮಲ್ತೇನೋ, ಏನು ಅನ್ಯಾಯ ಮಾಡ್ತೇನೋ, ಆ ಅನ್ಯಾಯ ತಪ್ಪು ಒಂದೇ ಧರ್ಮ, ಒಂದೇ ದೇವರು. ಆ ತುಳುನಾಡು ದೇವರೊಂದಿಚ್ಚಿ ದೈವಕ್ಕೆ ದೈವರಾಧನೆಗೆ ಮುತ್ತುಪ್ಪು. ದೈವರಾಧನೆ ಈ ಇತ್ತಿನೆಟ್ಟಾದ ಧರ್ಮ ಉಳಿದುಂಟು. ದೇವ ಎಲ್ಲ ಕಡೆ ಇದ್ದಾರೆ, ಗಾಡ್ ಇಸ್ ದೇರ್ ಎವ್ರಿವೇರ್. ಬಟ್ ಈ ದೈವಾರಾಧನೆ ಉಂಟಲ್ಲ, ಭೂತ ಪೂಜೆ ಮಾಡೋದು ಬೇರೆ ಕಡೆಯಲ್ಲಿಲ್ಲ. ಈ ದೈವ ಬಂದು ನಿಮಗೆ ವೀಳ್ಯ ಕೊಟ್ಟು ಇದು ಕೊಟ್ಟು ಸಾಂತ್ವನ ಮಾಡಿ ಯಾವೆಲ್ಲ ಪಣ್ಣಾಗ ಆಪುನ ಒಂದು ಪ್ರೀತಿ ಬೇಕು. ದೇವಸ್ಥಾನಕ್ಕೆ ಹೋದು ಕೈ ಮುಗಿದು ಬಂದಾಗ ಆಪುನ ಪ್ರೀತಿ ಇಡ್ದ, ಈ ದೈವ ಬರ್ತದೆ ಒಂದು ಮಾನವ ರೂಪ ಬರ್ತದೆ ನಮ್ಮ ಪಣ್ಣಾಗ ಆಪುನ ಒಂದು ಸಾಂತ್ವನ, ಒಂದು ಪ್ರೀತಿ, ಒಂದು ಕೌನ್ಸಿಲಿಂಗ್, ಒಂದು ಹೀಲಿಂಗ್ ಇಸ್ ಡಿಫ್ರೆಂಟ್. ಆಸ್ ಎ ಡಾಕ್ಟರ್ ಐ ಆಮ್ ಟಾಕಿಂಗ್ ಟು ಯು. ನಾವು ರೋಗಿಗಳನ್ನ ಮೈ ಮುಟ್ಟಿ ಮಾತಾಡಿ ಹಾಕಬೇಡ, ಹೆದರಬೇಡ, ನಾವಿದ್ದೇವೆ ಅನ್ನೋದು ಬೇರೆ, ಇನ್ನೊಂದು ಯಾರೋ ಕೌನ್ಸಿಲಿಂಗ್ ಮಾಡಿ ಫೋನಲ್ಲಿ ಮಾತಾಡೋದು ಬೇರೆ. ಹಾಗಾಗಿ ತುಳುನಾಡಲ್ಲಿ ಧರ್ಮ ಗಟ್ಟಿಯಾಗಿ ಉಳಿಲಿಕ್ಕೆ ಕಾರಣ ದೈವಾರಾಧನೆ ಮುಖ್ಯ. ದೇವಸ್ಥಾನಗಳು ಬೇಕು, ದೇವಸ್ಥಾನಗಳ ಬಗ್ಗೆ ನಾವು ಮಾತಾಡೋದಲ್ಲ, ದೈವಾರಾಧನೆ ಮುಖ್ಯ. ದೈವಸ್ಥಾನಗಳಲ್ಲಿ ಆ ಕುಟುಂಬಗಳಲ್ಲಿ ನಾವು ಈಗ ಒಡೆದೊಡೆದು ಹೋಗ್ತಿದ್ದೇವೆ. ಊರಿನಲ್ಲಿ ಯುವಕ ಮಂಡಲಗಳು ಇವತ್ತಿಲ್ಲ, ಜಾತಿ ಸಂಘಗಳು ಇರ್ತವೆ, ನಾವು ಯುವಕ ಮಂಡಲಗಳು ಇಲ್ಲವೇ ಇಲ್ಲ. ದೇವಸ್ಥಾನಗಳು ಅಂತ ಹೇಳಿದ್ರೆ ಎಲ್ಲ ಜಾತಿ ಸಂಘಗಳ ಒಂದು ಒಕ್ಕೂಟ. ರಾಜರ ಕಾಲದಲ್ಲಿ ಕುಳಾಲ ಹಣತೆ ಮಾಡಿ ತಂದುಕೊಡ್ಬೇಕು, ಇನ್ನೊಬ್ಬ ಎಣ್ಣೆ ತಂದುಕೊಡ್ಬೇಕು, ಇನ್ನೊಬ್ಬ ದೀಪದ ಬತ್ತಿ ತಂದುಕೊಡ್ಬೇಕು, ಮತ್ತೊಬ್ಬ ನೈವೇದ್ಯ ಕೊಡಬೇಕು, ಇನ್ನೊಬ್ಬ ವಾದ್ಯ ಮಾಡಬೇಕು, ಇನ್ನೊಬ್ಬ ಇನ್ನೇನನ್ನು ಬೆಲ್ಲವನ್ನು ತಂದುಕೊಡ್ಬೇಕು, ಕಾಯನ್ನು ತಂದುಕೊಡ್ಬೇಕು. ಹಾಗಾಗಿ ಎಲ್ಲ ಜಾತಿಯವರ ಒಂದು ಕೂಡುಗಟ್ಟಳೆ, ಒಂದು ಒಕ್ಕೂಟ ದೇವಸ್ಥಾನ. ಇದೇನಾಗಿದೆ, ಒಂದೊಂದು ಜಾತಿಗೆ ಒಂದೊಂದು ದೇವಸ್ಥಾನ ಆಗಿ ದೇವಸ್ಥಾನಗಳು ಶಿಥಿಲಗೊಂಡು ಭಾರತೀಯ ಧರ್ಮ, ಭಾರತೀಯ ಚಿಂತನೆ, ರಾಷ್ಟ್ರೀಯ ಕಲ್ಪನೆ, ರಾಷ್ಟ್ರೀಯ ಒಂದು ಪ್ರೀತಿ ನಮ್ಮಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಈ ಕೆಳವರ್ಗದಿಂದ ಬಂದ ದೇವರುಗಳ ಚಿಂತನೆ, ಕೆಳವರ್ಗದಿಂದ ಬಂದ ದೇವರುಗಳ ಪ್ರತಿಪಾದನೆ, ನಾನಿದ್ದೇನೆ ನಿನ್ನ ಕಷ್ಟದಲ್ಲಿ ಅಂತ ಒಬ್ಬನ ಮೈಮುಟ್ಟಿ ಮಾತಾಡುವ ದೈವ ಪಾತ್ರೆಗಳು, ದೇವರುಗಳು, ನಿಮ್ಮ ಉಂಬಲ್ತಿ ಇರ್ಬೋದು ಅಥವಾ ಕೊರಗಜ್ಜೆ ಇರ್ಬೋದು, ತನಿಯೇ ಇರ್ಬೋದು, ಇವೆಲ್ಲ ದೇವರುಗಳು ಇರೋದ್ರಿಂದ ತುಳುನಾಡದ ಒಂದು ಸಂಚಲನ ಇದೆ. ಒಂದು ದೇವಸ್ಥಾನಕ್ಕೆ ಹೋಗಿ ಬಂದವನಿಗೆ, ಒಂದು ಕೋಲಕ್ಕೆ ಹೋಗಿ ಬಂದವನಿಗೆ ಒಂದು ವೈಬ್ರೇಷನ್ ಇದೆ. ನಮ್ಮ ಕಡೆಯಲ್ಲೆಲ್ಲ ಇದೆ. ಎಲ್ಲಾದ್ರೂ ರಾತ್ರಿ ಆಗ್ತದೆ ಅಂತ ಹೇಳಿದ್ರೆ, ಬರುವಾಗ ರಾತ್ರಿ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಎಲ್ಲ ನಮ್ಮೊಂದು ತಾಳ ಕೊಡ್ತಿದ್ರು. ತಾಳ ಮತ್ತೊಂದು ಪೋಲ ಅಂತ ತಾಳ ಇಟ್ಕೊಂಡು ಹೋಗುದು. ನಮಗೆ ಕಾಡ ಹತ್ರ ಬರುವಾಗ, ಗುಡ್ಡೆ ಹತ್ರ ಬರುವಾಗ ನಾವು ಹನುಮಂತನ ಭಜನೆ ಮಾಡ್ಕೊಂಡು ಭಜನೆ ತಟ್ಕೊಳ್ತಾ ಬರೋದು, ತಾಳ ಇಟ್ಕೊಂಡು ಹೋಗುವಂತ. ಮನೆಯಲ್ಲಿ ಭಜನೆ ಇಲ್ಲದೆ ತಾಳ ಶಬ್ದ ಕೇಳದೆ ಊಟ ಹಾಕ್ತಿರ್ಲಿಲ್ಲ, ಅವನು ಪಾಡುದಿಚ್ಚೆ ಭಜನೆ ಆವಡೆ. ಈ ರೀತಿ ಸಂಸ್ಕಾರ ಸಂಸ್ಕೃತಿಗಳು ಇವತ್ತು ಕಡಿಮೆ ಆಗಿದೆ.
ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಅವ್ರು ಹೇಳಿದರು ತುಳುನಾಡನ್ನ ವಿಶ್ವವೇ ನೋಡಬೇಕಾದ್ರೆ ನಮ್ಮ ಕಾಂತಾರ ಫಿಲ್ಮ್ ಬರಬೇಕಾಯ್ತು. ಇಷ್ಟರೊಳಗೆ ಯಾರು ತೋರಿಸ್ಲಿಲ್ಲ ಅಂತ ಅಲ್ಲ, ಸಾಕಷ್ಟು ಜನ ಇವರು ನಮ್ಮ ನಾಟಕದವರು ಸಾಹಿತ್ಯವರು ಎಲ್ಲ ಧರ್ಮ ಕರ್ಮ ಸಂಸ್ಕೃತಿ ಬಗ್ಗೆ ಹೇಳಿದರು. ಆದರೆ ಅದರ ಮುಟ್ಟು ರೀತಿಯಲ್ಲಿ ಹೇಳಬೇಕಾಗಿದ್ದೆ ನಮಗೆ ಕೊಲ್ಲರಿಗೆ ಗೊಂದಲ ಆಯಿತು. ಅದು ರಾಜಕೀಯ ಶಕ್ತಿಗಳಿಗೆ ಅಪತ್ಯ ಆಗ್ತದೆ. ಆದರೆ ಧರ್ಮವನ್ನು ಉಳಿಸ್ಕೊಳ್ಳೋದಿದ್ರೆ, ಧರ್ಮದ ಬಗ್ಗೆ ಚಿಂತನೆ ಮಾಡದೇ ಇದ್ದರೆ ಬದುಕಿಲ್ಲ. ನಮಗೆ ಒಂದೇ ದೇಶ ಇರೋದು, ಭಾರತಕ್ಕೆ ಇರೋದು ಹಿಂದೂಗಳಿಗೆ ಒಂದೇ ದೇಶ ಇರೋದು, ವಿಶ್ವದಲ್ಲಿ ಬೇರೆ ಬೇರೆ ದೇಶಗಳಿದ್ದಾರೆ. ಹಾಗಾಗಿ ಇಲ್ಲಿಯ ಸಂಸ್ಕಾರ ಸಂಸ್ಕೃತಿ ಉಳಿದುಕೊಂಡ್ರೆ ಮರ್ಯಾದೆ, ಇದನ್ನು ಕಳ್ಕೊಂಡ್ರೆ ನಮಗೆ ಮರ್ಯಾದೆ ಇಲ್ಲ. ನಾನು ಭಾರತದಲ್ಲಿ ಇರುವವರು ಯಾರು ಅಮೆರಿಕದಿಂದ, UK ಇಂದ, US ಇಂದ ಬಂದವರಲ್ಲ, ಎಲ್ಲರೂ ಹಿಂದೂಗಳೇ. ನನ್ನ ಲೆಕ್ಕದಲ್ಲಿ ಎಲ್ಲರೂ ಹಿಂದೂಗಳೇ, ಇಲ್ಲೇ ಹುಟ್ಟಿದವರು. 100, 1000, 500 ವರ್ಷ ಅಂದರೆ ನಮ್ಮವರೆಲ್ಲ ಬೇರೆ ಆದವರು. ಇಲ್ಲಿ ಎಲ್ಲರೂ ಹಿಂದೂಗಳೇ, ಇಲ್ಲಿ ಯಾರು ಬದಲಾವಣೆ ಇಲ್ಲ. ಮೊನ್ನೆ ಒಬ್ಬ ICU ಅಲ್ಲಿ ನಮ್ಮೊಂದು ಪೇಷಂಟ್ ಇದ್ದರು, ಸಾಯುವ ಸ್ಥಿತಿಯಲ್ಲಿದ್ದರು. ಪೋರ್ಟಲ್ ನೆಕ್ರೋಸಿಸ್ ಆಗಿತ್ತು, ಹಾಗೆ ಸಾಯುವ ಸ್ಥಿತಿಯಲ್ಲಿದ್ದರು. ದೊಡ್ಡ ಇಂಡಸ್ಟ್ರಿಯಲ್ಲಿ ಅವರು ಎನ್ವೈರನ್ಮೆಂಟಲ್ ಇಂಜಿನಿಯರ್. ಅವರ ಆಫೀಸರ್ ಬಾಂಬೆಯಿಂದ ಬಂದರು ನೋಡಲಿಕ್ಕೆ. ಕೋವಿಡ್ ಸಮಯದಲ್ಲಿ ಸಾಯ್ತಾರಂತ ಗೊತ್ತಿತ್ತು, ಬದುಕ್ತಾರಂತ ಏನು ಆಸೆ ಇರಲಿಲ್ಲ. ಆದರೆ ಅವರ ಬಾಸ್ ಬಂದಾಗ, ಬಾಸ್ ಒಬ್ಬ ಕ್ರಿಶ್ಚಿಯನ್, ಇವನು ಹಿಂದೂ. ICUಗೆ ನಾನು ಕರ್ಕೊಂಡು ಹೋದೆ, ಯಾಕಂದರೆ ಬಿಡ್ತಿರ್ಲಿಲ್ಲ ಕೋವಿಡ್. ನಾನು ಕರ್ಕೊಂಡು ಹೋದೆ. ಇದ್ದಿದ್ದು ಮುಸ್ಲಿಂ ಹಾಸ್ಪಿಟ್ಲಲ್ಲಿ. ಪೇಷಂಟು ಹಿಂದೂ, ಬಾಸು ಕ್ರಿಶ್ಚಿಯನು. ಆ ಪೇಷಂಟು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅವರು ಬರೆದು ಅವರೇನೋ SHIVER ಅಂತ ಮಾಡಿದ್ರು. ನಾನು ಅವನಿಗೆ ನಡುತ್ತದೆ, ಚಳಿ ಬರ್ತದೆ, ಶಿವರಿಂಗ್ ಅಂತ ಹೇಳ್ತಾನೆ ಅಂತ ಹೇಳಿದ್ರು. ಇಲ್ಲ, ಅವನು ಶಿವ ಅಂತ ಬರೀತಾರೆ. ಶಿವ ಅಂತ ಬರೆದ ತಕ್ಷಣ ಎಲ್ಲ ಮುಖ ನೋಡ್ತಾರೆ. ಅವನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಆ ಕ್ರಿಶ್ಚಿಯನ್ ಫಾದರ್, ಕ್ರಿಶ್ಚಿಯನ್ ಓನರ್ ತನ್ನ ಎದೆ ಅಂಗಿಯನ್ನು ಬಿಚ್ಚಿ ಇಲ್ಲಿರುವ ಶಿವನ ಚಿತ್ರವನ್ನು ತೋರಿಸ್ತಾನೆ. ಅವನು ಎಷ್ಟೋ ವರ್ಷಗಳ ಹಿಂದೆ ಇವರಿಬ್ಬರು ಕ್ಲಾಸ್ಮೇಟ್ಸ್, ದೇ ಸ್ಟಡಿ ಟುಗೆದರ್. ಹಿ ಹ್ಯಾಸ್ ಶೋನ್ ಹಿಮ್. ಅವರು ತನ್ನ ಹೃದಯ ಚಿತ್ರ ಬಿಟ್ಕೊಂಡು ಶಿವನ ಚಿತ್ರವನ್ನು ತೋರಿಸ್ತಾರೆ. ಇದು ಭಾರತೀಯ ಕಲ್ಪನೆ. ಭಾರತದಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು. ಕೊನೆಗೆ ನಿಮ್ಮ ಜೀನನ್ನು ಹುಡುಕಿದಾಗ, ನಿಮ್ಮ ಕೊನೆಯ ನಮ್ಮ ಅನುವಂಶವನ್ನು ಹಿಡ್ಕೊಂಡಾಗ ನಾವೆಲ್ಲ ಒಂದೇ. ನಾವು ಬೇರೆಯವರಲ್ಲ, ನಾವು ಬೇರೆ ಯಾವುದೇ ಎಲ್ಲಿಂದ ಅಮೆರಿಕದಿಂದ, UK ಇಂದ, ನೆಪಾಲ್ನಿಂದ ಬಂದವರಲ್ಲ. ನಮ್ಮೆಲ್ಲ ಒಳಗಡೆ ಒಂದು ತುಡಿತ ಇದೆ. ನಾವು ಹೊರಗಡೆಯಿಂದ ನಾನು ಶೆಟ್ರು, ನಾನು ಭಟ್ರು, ನಾನು ಲಿಂಗಾಯತ, ನಾನು ಕುಂಬಾರ, ನಾನು ಶೆಟ್ಟಿ ಅಂತ ಇದ್ರು, ಒಳಗೆ ನಾವೆಲ್ಲರೂ ಮನುಷ್ಯರು. ಆ ಮನುಷ್ಯತ್ವವನ್ನೇ ನಮ್ಮ ಹಿಂದುತ್ವ ಅಂತ ಹೇಳೋದು. ಇದನ್ನೇ ಭಾರತೀಯ ಜೀವನ ಪದ್ಧತಿ ಅಂತ ಹೇಳೋದು. ಹಾಗಾಗಿ ಆ ಪದ್ಧತಿಯನ್ನು ಉಳಿಸು ಬೆಳೆಸುವಲ್ಲಿ ಇಂತಹ ಸಂಸ್ಕಾರ ಕೇಂದ್ರಗಳು ಬೇಕಾಗಿದೆ. ನಾನು ಈಗಾಗಲೇ ಮೇಡಮ್ ಹೇಳಿದ್ರು, ಆಸ್ ಎ ಟೀಚರ್ ಐ ಯೂಸ್ ಟು ಟೆಲ್ ಮೈ ಸ್ಟೂಡೆಂಟ್ಸಿಗೆ, ನಮ್ಮ ಸ್ಟೂಡೆಂಟ್ಸಿಗೆ UK, USA, ಆಸ್ಟ್ರೇಲಿಯಾ ಬೇರೆ ಬೇರೆ ಕಡೆಯಲ್ಲಿ ಇದ್ದವ್ರಿಗೆ ಹೇಳ್ತಾರೆ, ಈ ಡ್ರಗ್, ಮೊಬೈಲ್, ಬರ್ಗರ್, ಪಿಜ್ಜಾದ ಹಿಂದೆ ಹೋದವರೇ ಸತ್ತಿದ್ದು ಜಾಸ್ತಿ ಕೋವಿಡ್ ಸಮಯದಲ್ಲಿ. ನಾನು ನನ್ನ ಕಣ್ಣಾರೆ ನೋಡಿದೆ. ಸುಮಾರು 1700, 800, 1000 ಜನ ವೆಲ್ಲಾಕಲ್ಲಿ ಸತ್ತವರನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವರ ಟೆಸ್ಟ್ ಸರ್ಟಿಫಿಕೇಟ್ ಕೊಟ್ಟವರು, ಇನ್ವಾಲ್ವ್ ಆದವರು ನಾನೊಬ್ಬ. ಅಲ್ಲೆಲ್ಲ ಸತ್ತವರು ದೇವರ ಬಗ್ಗೆ ನಂಬಿಕೆ ಇದ್ದವರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆಹಾರ ಪದ್ಧತಿಯಲ್ಲಿ ತಪ್ಪಿದವರು, ಆಲ್ಕೋಹಾಲಿಕ್ ಆದವರು, ಡ್ರಗ್ ಅಡಿಕ್ಟ್ ಆದವರು, ಬದುಕಿನ ನೈಜ ಪಥದಲ್ಲಿ ಇದ್ದವರು, ಇಲ್ಲದಿದ್ದವರು, ಕುಟುಂಬ ಪ್ರೀತಿ ಇಲ್ಲದಿದ್ದವರು, ಐಸೋಲೇಟ್ ಆಗಿದ್ದವರು ಜಾಸ್ತಿ ಜನ ಸತ್ತಿದ್ದಾರೆ. ಟೆನ್ಷನಲ್ಲಿರುವವರು, ಆಂಗ್ಸೈಟಿಯಲ್ಲಿರುವವರು. ಹಾಗಾಗಿ ಬದುಕಿನಲ್ಲಿ ಸಾಂತ್ವನ, ಪ್ರೀತಿ ಸಿಗಬೇಕಾದರೆ ಕುಟುಂಬ ಪದ್ಧತಿ, ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ದೇವಸ್ಥಾನಗಳು ಬೇಕು. ನಾನು 10ನೇ ಕ್ಲಾಸಿನವರೆಗೆ ದೇವಸ್ಥಾನದ ಚಾವಡಿಯಲ್ಲಿ ಓದಿದವ. ಮಾರಂಗೇಶ್ವರ ಹಿರಿಯ ಪ್ರಾಥಮಿಕ ಧರ್ಮಗೋಳಿ ಹೈಸ್ಕೂಲ್ ಅಂತ ಶಾಲೆಯಲ್ಲಿ ನಾನು ದೇವಸ್ಥಾನ ಚಾವಡಿಯಲ್ಲಿ ನೋಡಿದವ. ಪೂಜೆ ಆಗಬೇಕಾದ್ರೆ ಗಂಟೆ ಹೊಡಿವಾಗ ನಮ್ಮ ಕ್ಲಾಸ್ ಕ್ಲೋಸ್ ಆಗ್ತದೆ. ಆದರೆ ಹಾಗಂತ ದೇವಸ್ಥಾನಗಳೇ ಬದುಕಲ್ಲ. ದೇವಸ್ಥಾನ ಬದುಕೋದ್ರ ಜೊತೆಗೆ ದೇವಸ್ಥಾನದಲ್ಲಿ ನೀವು ಹೇಳಿದ್ರಿ, ನನಗೆ ಭಾರಿ ಖುಷಿಯಾಗಿದೆ. ಅಂದರೆ ಇಲ್ಲಿ ಬಂದು ಸ್ವಲ್ಪ ಹಣದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಕೊಡ್ತೇವೆ, ಶಾಲೆಗೂ ಕೊಡ್ತೇವೆ. ಭಾರತೀಯ ಧರ್ಮ ಹೇಳಿದ್ದೆ ಅದನ್ನೇ. ನಾವು ಬ್ರಹ್ಮಕಲಶ, ನಾಗಮಂಡಲ ಇದನ್ನೆಲ್ಲ ಮಾಡುವಾಗ ದೇವರಿಗೆ 100 ರೂಪಾಯಿ ಕೊಟ್ಟರೆ 10 ರೂಪಾಯಿ ಬಡವರಿಗೆ ಕೊಡ್ಲಿಕ್ಕೆ ನೋಡಬೇಕು. ಅದು ಭಾರತೀಯ ಕಲ್ಪನೆ. ನಮ್ಮಲ್ಲಿ ಕನ್ವರ್ಷನ್ ಆಗ್ತದೆ, ಮತಾಂತರ ಆಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ ಅಂತ ಯಾಕೆ ಆಗ್ತದೆ? ನಾವು ಕೆಲವೊಂದು ಕಡೆ ದುಂದು ವೆಚ್ಚ ಮಾಡೋದನ್ನು ನಿಲ್ಲಿಸಿ ಅದನ್ನು ಬಡವರಿಗೆ ಕೊಡುವ ಕೆಲಸ ಮಾಡಬೇಕು, ನೊಂದವರಿಗೆ ಕೊಡುವ ಕೆಲಸ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಕೊಡುವ ಕೆಲಸ ಮಾಡಬೇಕು. ಆಗ ಆ ಜನ ನಮ್ಮ ಜೊತೆ ಜಾಸ್ತಿ ನಿಲ್ತಾರೆ. ನಮ್ಮದು ಧರ್ಮ, ನಮ್ಮ ಸಂಸ್ಕೃತಿ. ನನ್ನ ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ರು. ನಮ್ಮ ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗ ನನ್ನ ಮನೆಗೊಂದು ಹುಲ್ಲು ಮುಗಿದ ಮನೆಗೆ ಹಂಚಿನ ಮಾಡಿ ಬಂತು. ನನ್ನ ಮಗುವಿಗೆ ಎಜುಕೇಶನ್ ಬಂತು. ಕಾಲಿಲ್ಲದ ನನಗೊಂದು ವೀಲ್ ಚೇರ್ ಬಂತು. ಕಾಲು ಹೋಗ್ಲಿಕ್ಕೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಿದ್ದ
ನಮಗೊಂದು ಗೂಡಂಗಡಿ ಬಂತು. ಈ ರೀತಿಯ ಸಂಸ್ಕಾರ ಸಂಸ್ಕೃತಿ ಬೇಕು. ನಾನು ಬ್ರಹ್ಮಕಲಶ ನಾಗಮಂಡಲಕ್ಕೆಲ್ಲ ಹೋದಾಗ ಈ ರೀತಿ ಮಾತಾಡ್ತಿದ್ದೆ 5-10 ವರ್ಷದಿಂದ. ಈಗೀಗ ನನ್ನ ಕರೆಯುವುದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಯಾಕಂದ್ರೆ ಕುಲಾಲರ ಆರಂಜು ಬೇತೆ ಟೈಪ್ ಆಗ್ತಾರೆ. ಇಲ್ಲ, ಇದು ಬೇಕಾ? ದೇವರಾಜ ಅರಸು ಪ್ರಶಸ್ತಿಗೆ ನಾನು 40-50 ಜನರ ಅರ್ಜಿ ಹಾಕಿದಾಗ ನಾನು ಅರ್ಜಿ ಹಾಕಿಲ್ಲ. ನನ್ನನ್ನು ಸರ್ಕಾರ ಸಮಾಜ ಗುರುತಿಸಿದಂದ್ರೆ ನಾವು ಈ ರೀತಿ ಬಡವರಿಗೆ ಹೆಲ್ಪ್ ಮಾಡಬೇಕು. ಕಣ್ಣೀರಿಡಿಸೋ ಕೆಲಸ ಮಾಡಿದರೆ ಭಗವಂತನನ್ನ, ಯಾಕಂದ್ರೆ ಯಾರೋ ಸ್ವಾಮೀಜಿ ಮೊನ್ನೆ ಹೇಳಿದ ಕೇಳಿದ್ರೆ ನಂಗೆ ತುಂಬ ಹಿಡಿಸಿತ್ತು. ನಾವು 5,000 ಕೊಟ್ಟವ್ರನ್ನ ಎದುರಿಡ್ತೇವೆ, 1 ಲಕ್ಷ ಕೊಟ್ಟವ್ರನ್ನ ದೇವಸ್ಥಾನ ಹತ್ರ ಇಡ್ತೇವೆ, 10 ಲಕ್ಷ ಕೊಟ್ಟವ್ರನ್ನ ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗ್ತೇವೆ. ಆದರೆ ದೇವರನ್ನು ನಾವು ನೋಡ್ತೇವೆ, ದೇವರು ನಮ್ಮನ್ನು ನೋಡ್ತಾನೆ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆ ಮಾತು ನಂಗೆ ತುಂಬ ಹಿಡಿಸಿತ್ತು. ದೇವರು ನಮ್ಮನ್ನು ಯಾವಾಗ ನೋಡ್ತಾನೆ? ಬಡವರಿಗೆ, ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ ಕಣ್ಣೀರು ಉರಿಸುವ ಕೆಲಸ ಮಾಡಿದರೆ ನಾವು ದೇವರನ್ನು ನೋಡಿದ್ರು ದೇವರು ನಮ್ಮನ್ನು ನೋಡ್ತಾನೆ. ಇದೊಂದೇ ನನಗೆ ನಂಬಿಕೆ ಇದೆ. ಯಾಕಂದ್ರೆ ನಾನು ದೊಡ್ಡ ಕುಟುಂಬದಿಂದ ಬಂದವಲ್ಲ. ನನ್ನನ್ನೆಲ್ಲ ಶೆಟ್ಟರು, ಭಟ್ರು, ಬಿಲ್ಲವ ಎಲ್ಲ ಸೇರಿ ಓದಿಸಿದ್ರು. ನನ್ನ MBBS ಅನ್ನು ಓದಿಸಿದ್ದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು. ಹಾಗಾಗಿ ನಾನು ಸಮಾಜವನ್ನು ಅತಿ ಹತ್ತಿರದಲ್ಲಿ ಕಂಡವ, ನೋವು ನಲಿವನ್ನು ಕಂಡವ. ದೇವಸ್ಥಾನಗಳಲ್ಲಿ ದೇವರಾಜ ಅರಸು ಪ್ರಶಸ್ತಿ ನನಗೆ ಯಾಕೆ ಬಂದಿದೆ ಅಂದರೆ, ನಾವು ಈ ದೇವಸ್ಥಾನಗಳಲ್ಲಿರುವ ಚಿಂತನೆಯನ್ನ ನಮ್ಮ ರಾಜರ ಕಾಲದಲ್ಲಿ, ಮಹಾರಾಜರ ಕಾಲದಲ್ಲಿ ಮಾಡಿದ್ವಿ. ಯಾಕಂದ್ರೆ ದೇವಸ್ಥಾನಗಳಲ್ಲಿ ನಮ್ಮ ಮೊದಲು ದಕ್ಷಿಣೆ ಕೊಡ್ತಿರ್ಲಿಲ್ಲ, ಚಿನ್ನ ಬೆಳ್ಳಿ ಕೊಡ್ತಿರ್ಲಿಲ್ಲ, ಎಲ್ಲರಿಗೂ ಉಮ್ಮಡಿ ಕೊಡ್ತಿದ್ರು. ಗದ್ದೆಯಲ್ಲಿ ಕೆಲಸ ಮಾಡು, ನೀನು ಮಾಡಿ, ಇಲ್ಲಿ ಕೆಲಸ ಮಾಡು, ಗದ್ದೆಯಲ್ಲಿ ದುಡಿದು ತಿನ್ನು ಅಂತ. ಎಲ್ಲೂ ನೀನು ಸೋಮಾರಿ ಆಗಬೇಡ, ನೀವೆಲ್ಲ ಒಟ್ಟಿಗೆ ಇರಿ. ಈ ರೀತಿ ಈಗ ಕಂಬಳ ಇರ್ಬೋದು, ಕೋಲ ಇರ್ಬೋದು, ಇದೆಲ್ಲ ನೈವೇದ್ಯಗಳಿರ್ಬೋದು, ಇದೆಲ್ಲ ಸಂಚುಲಿತ ಒಟ್ಟಿನ ಒಗ್ಗಟ್ಟಿನ ಮಂತ್ರ. ಭಾರತೀಯ ಜೀವನ ಪದ್ಧತಿ ಅಂದರೆ ಒಗ್ಗಟ್ಟು. ದೇವಸ್ಥಾನಗಳು ಎಲ್ಲ ಜಾತಿಗಳ ಒಂದು ಒಕ್ಕೂಟ ಆಗಬೇಕು, ಎಲ್ಲ ಸಮುದಾಯಗಳ ಒಕ್ಕೂಟ ಆದ ಹಿಂದುತ್ವ ಗಟ್ಟಿಯಾಗಿ ನಿಲ್ತದೆ. ಆರು ಶೋಕಿ ಮಲ್ಕುನಿ, ಒಂಜಿ ಜಾತಿನ ದೇವಸ್ಥಾನ, ನನ್ನೊಂದು ಜಾತಿನ ದೇವಸ್ಥಾನ, ಆರೆ ಕಾಂಪಿಟೇಷನ್, ಮುಗ್ಲೆ ಕಾಂಪಿಟೇಷನ್ ಅಂಡ ಹಿಂದುತ್ವ ಉಂತುಜಿ, ಹಿಂದುತ್ವ ವೀಕಾಪ. ಈ ಚಿಂತನೆ ಯಾನು ಬರ್ತೀನಿ ದಯಕೊಂಡ ಯಾನು ಕೋಟ ಶಿವರಾಮಕಾರಂತರ ಆರ್ನ ಒಂದು ಶಿಷ್ಯ ವರ್ಗಡೆ ಬೆಳೆದು ಬರ್ತೀನಿ. ಒಂದು ನೇರ ನಿಷ್ಠುರದ ಪಾತ್ರ ನಮ್ಮ ಅಂಡ ಸಂಸ್ಕಾರ ಸಂಸ್ಕೃತಿ ಉಳಿಯೋಡಂಡ ಕಾವಂದ್ರ ಪಡಲಾಕ ನಮ್ಮ ಜವಣಿಯರ ಅತಿಯಾದ ಆಸೆ ಎಲ್ಲ ಬಡ್ಚಿ, ಆಸೆ ಇಜ್ಜದ ಪುನಃ ಬಡ್ಚಿ. ದಟ್ ಇಸ್ ಹನುಮ ಸಿಂಡ್ರೋಮ್ ಅಂಡ್ ಅಭಿಮನ್ಯು ಸಿಂಡ್ರೋಮ್ ಅಂತ ಎಡೋಟಿಗೆ ಗೊತ್ತಿರ್ಬೋದು. ಹನುಮಂತನ ಸಿಂಡ್ರೋಮ್ ಅಂತ ಇದೆ. ಅವನಿಗೆ ಎಷ್ಟು ಶಕ್ತಿ ಇದೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಜಾಂಬವಂತನಂತವ್ರು, ಹಿರಿಯರಂತವ್ರಿಗೆಲ್ಲ ಹೇಳಿಕೊಡ್ಬೇಕು, ನಿನಗೆ ಶಕ್ತಿ ಉಂಟು ಮರ ಹಾರು ಅನ್ನೋರು. ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಯುವಕರಿಗೆ, ನಮ್ಮ ಶಕ್ತಿ, ನಮ್ಮ ಮಹಿಳೆಯರಿಗೆ, ನಮ್ಮ ಮಕ್ಕಳಿಗೆ ನನ್ನ ಹತ್ರ ಇಷ್ಟು ತಾಕತ್ತಿದೆ ಅಂತ ಗೊತ್ತಿಲ್ಲ. ದಟ್ ಇಸ್ ನೋನ್ ಆಸ್ ಹನುಮಂತ ಸಿಂಡ್ರೋಮ್, ಆಂಜನೇಯ ಸಿಂಡ್ರೋಮ್. ಮತ್ತು ಕೆಲವರಿಗೆ ಅಭಿಮನ್ಯು ಸಿಂಡ್ರೋಮ್ ಇದೆ. ನನ್ನ ಶಕ್ತಿ ಅಷ್ಟಿಲ್ಲ ಅಂತಲೇ ನಮ್ಗೆ ಗೊತ್ತಿರೋದಿಲ್ಲ. ಅಭಿಮನ್ಯು ನಾನು ಹೋಗ್ತೇನೆ, ಹುಡಿ ಮಾಡ್ತೇನೆ, ಈಗ ಪೆಟ್ಟು ಮಾಡ್ಬೇಕು, ಹಾಕುವೆ ಬೆಚ್ಚು ಅಂತ, ಅದು ಅಭಿಮನ್ಯು ಸಿಂಡ್ರೋಮ್. ಅದು ಎರಡೂ ಬೇಡ. ನಮಗೆ ಗುರುಗಳು ಬೇಕು, ನಮ್ಗೆ ಮಾರ್ಗದರ್ಶನ ಮಾಡುವ ಹಿರಿಯರು ಬೇಕು. ಗುರುಗಳು ಹಿರಿಯರು ಇಲ್ಲದೆ ಇದ್ರೆ ಬದುಕು ಅಲ್ಲಿ ಇಲ್ಲಿ ಕಳೆದೋಗುತ್ತೆ. ನಾನು ತುಳುನಾಡಿನ ಬಗ್ಗೆ ಅವರು ಹೇಳಿದರು, ಪರೋಪಕಾರ್ಯಾಯ ಪುಣ್ಯಾಯ ಪಾಪಾಯ ಪರಪೀಡನ. ಎಸ್, ಅದೇ ಹೇಳಿ. ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿ ಅದೇ ಪುಣ್ಯ, ಯಾರಿಗೂ ತೊಂದರೆ ಕೊಡದೇ ಇರಿ, ಅದೇ ತೊಂದರೆ ಕೊಡ್ತಾ ಇದ್ರೆ ಅದೇ ಪಾಪ ಅಂತ. ಹಾಗಾಗಿ ಎದೆಗೆ ಬಿದ್ದ ಅಕ್ಷರ ಬೇಕು ನಮಗೆ, ಭೂಮಿಗೆ ಬಿದ್ದ ಬೀಜ, ಮತ್ತೆ ನಿಮ್ಮ ದೇಹದಿಂದ ಹರಿದು ಬಂದ ಬೆವರು, ಇದು ಮೂರು ಯಾವತ್ತೂ ವೇಸ್ಟ್ ಆಗಲ್ಲ, ಯಾವತ್ತೂ ವ್ಯರ್ಥ ಆಗಲ್ಲ. ಯಾರೆಲ್ಲ ಕಷ್ಟಪಟ್ಟಿರ್ತಾರೆ, ಯಾರು ಬೆವರು ಸುರಿಸುತ್ತಾರೆ, ಯಾರು ಕಷ್ಟಪಟ್ಟು ಸಾಧನೆ ಮಾಡುತ್ತಿದ್ದಾರೆ, ಒಂದಲ್ಲ ಒಂದು ದಿನ ಅವರನ್ನು ಗುರುತಿಸುವ ಕೆಲಸ ಆಗ್ತದೆ. ಅದಕ್ಕೆ ಜಗತ್ತು ಹೇಳಿದ್ದು, ಭಾರತ ಹೇಳಿದ್ದು, ಸರ್ವೇ ಜನ ಸುಖಿನೋ ಭವಂತದ್ದು. ನಾವು ಹೋಮ ಮಾಡಿ, ಹವನ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡಿ, ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಗುವಿಗೆ ಉದ್ಧಾರ ಮಾಡಂತ ಯಾವತ್ತೂ ಹಿಂದೂ ಧರ್ಮ ಹೇಳೋದು. ನಾವು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದು ಮಾಡೋದೇವು ಅಂತ. ಬೇರೆ ಎಲ್ಲ ಧರ್ಮಗಳು ನನಗೂ ಒಳ್ಳೇದು ಮಾಡು, ಐ ಪ್ರೇ ಫಾರ್ ಮೀ, ಐ ಪ್ರೇ ಫಾರ್ ಮೈ ಫ್ಯಾಮಿಲಿ ಅಂತ. ಆದರೆ ಹಿಂದೂ ಧರ್ಮ ಯಾವತ್ತೂ ಹೇಳೋದಿಲ್ಲ. ಹಿಂದೂ ಧರ್ಮ ಏನು ಹೇಳುತ್ತೆ, ನಾನು 1000 ರೂಪಾಯಿ ಖರ್ಚು ಮಾಡಿ ಹೋಮ ಮಾಡಿದ್ರು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುತ್ತೆ. ಹಾಗಾಗಿ ಒಂದು ತೆಂಗಿನಕಾಯಿ ಹೊಡೆದ್ರು ಸಹ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುತ್ತೆ. ಅದನ್ನ ನಾವು ಜನರಿಗೆ ಮುಟ್ಟಿಸುವ ಕೆಲಸ ಮಾಡಲಿಲ್ಲ. ಅದನ್ನು ನಾವು ಸಂಸ್ಕೃತದಲ್ಲಿ ಹೇಳಿದ್ವಿ, ಆಡು ಭಾಷೆಯಲ್ಲಿ ಹೇಳಿಲ್ಲ, ತುಳುವಲ್ಲಿ ಹೇಳಿಲ್ಲ. ಜನರಿಗೆ ಮುಟ್ಟುವ ಕೆಲಸ ಆಗಬೇಕು, ಜನರಿಗೆ ಹತ್ತಿರವಾಗುವ ಭಾಷೆಯಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾ, ಸಾಧಕರು, ದೈವ ಭಕ್ತರು, ದೇವರು ಉಳಿದವರು ಯಾರೂ ಹೇಳ್ಕೊಂಡು ದೊಡ್ಡ ಜಾತಿಯಲ್ಲಿ, ದೊಡ್ಡ ಸಮಾಜದಲ್ಲಿ ಹುಟ್ಟಿಲ್ಲ. ಕೃಷ್ಣ ಹುಟ್ಟಿದ್ದು ಕೆಳವರ್ಗದಲ್ಲಿ, ವಾಲ್ಮೀಕಿ ಹುಟ್ಟಿದ್ದು ಕೆಳವರ್ಗದಲ್ಲಿ, ವೇದವ್ಯಾಸ ಹುಟ್ಟಿದ್ದು ಕೆಳವರ್ಗದಲ್ಲಿ. ನೀವು ಯಾರು ಸಾಧಕರು ಯಾರೆಲ್ಲ ಇದ್ದಾರೆ ಎಲ್ಲ ಕೆಳವರ್ಗ. ಯಾಕಂದ್ರೆ ನಿಮ್ಮ ಪರಿಶ್ರಮ ಕೌಂಟ್ ಆಗುತ್ತೆ, ನಿಮ್ಮ ದುಡಿಮೆ ಕೌಂಟ್ ಆಗುತ್ತೆ ವಿನ, ನಿಮ್ಮ ನಿಯತ್ತು ಬದ್ಧತೆ ಕೌಂಟ್ ಆಗುತ್ತೆ ವಿನ ಯಾವತ್ತೂ ನಿಮ್ಮ ಹುಟ್ಟು ಕೌಂಟ್ ಆಗಲ್ಲ. ಇದನ್ನ ಜಗತ್ತಿಗೆ ಭಾರತೀಯ ಧರ್ಮ ಹೇಳಿದೆ. ನಾವು ಕೆಳಗಿದ್ದವರನ್ನು ಗುರುಗಳು ಮಾಡಿದ್ದೇವೆ. ರಾಮ ಕೃಷ್ಣರನ್ನು ದೇವರು ಮಾಡಿದ ಎಲ್ಲಿಂದ? ಮನುಷ್ಯತ್ವದಿಂದಾಗಿ. ಮನುಷ್ಯನೇ ದೇವರಾಗಬೇಕು.
ಉಂಟು. ಹಾಗಾಗಿ ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆ ಆಗು. ಎಲ್ಲಿಗೆ ಊರಿಗೆಲ್ಲ ಉಪಕಾರಿಯಾಗಿ ಮನೆಗೆ ಮಾರಿ ಆದ್ರೆ ಪ್ರಯೋಜನ ಇಲ್ಲ. ಹುಲ್ಲು ಎಲ್ಲಾಗಬೇಕು, ಬೆಟ್ಟದ ಕೆಳಗೆ ದನಗಳು ಮೇಯುಳ್ಳಿಗೆ ಆಗಲ್ಲಿ ಹುಲ್ಲಿರ್ಬೇಕು. ಘಟ್ಟದ ತಲೆಯಲ್ಲಿದ್ರೆ ಹುಲ್ಲಾದ್ರೆ ಪ್ರಯೋಜನ ಇಲ್ಲ. ನಾವು ಬೇರೆಯವ್ರಿಗೆ ಉಪಕಾರ ಆಗಿರ್ಬೇಕು. ಕಲ್ಲಾರು ಕಷ್ಟಗಳ ವಿಧಿಮಳೆಯ ಸುರಿ. ಕಷ್ಟ ಬಂದಾಗ ಹೆದರ್ಕೊಂಡು ಸುಸೈಡ್ ಮಾಡೋದಲ್ಲ. SLC 1 ಮಾರ್ಕಲ್ಲಿ ಫೇಲ್ ಆದ ಅಂತೇಳಿ ಎಲ್ಲ ಹೋಗಿ ಕೆರೆಗೂ ಬಾವಿಗೆ ಹಾಡ್ಕೊಳ್ಳೋದಲ್ಲ. ಏನಾಗಬೇಕು? ಕಲ್ಲಾಗು ಕಷ್ಟಗಳ ವಿಧಿಮಳೆಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನದಲ್ಲಿದ್ದವರಿಗೆ, ಎಲ್ಲರೊಳಗೊಂದಾಗು ಮಂಕುತಿಂಗ. ಕಷ್ಟದಲ್ಲಿದ್ದವರಿಗೆ ದೌರ್ಜನ್ಯ ದಾಕ್ಷ ನಮ್ಮ ಅಹಂಕಾರ ತೋರಿಸದೇ ಇರಲಿ, ಎಲ್ಲರ ಜೊತೆಗೆ ಒಂದಾಗಬೇಕು. ಅದಕ್ಕಿಂತ ಮೊದಲು ನಾವು ಮಾನವರಾಗಲಿಕ್ಕೆ ಕರಿಬೇಕಂತ ಹೇಳಿ ಈ ಸಭೆಯಲ್ಲಿ ನಿಂತು ನಾನು ಮಾತಾಡಲಿ ಅವಕಾಶ ಕೊಟ್ಟ ನಿಮ್ಗೆಲ್ರಿಗೂ ಕೊಡಬಡುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಹರಿ ಓಂ. ಶ್ರೀ ಕೊರಗತನಿಯ ಸೇವಾ ಸಮಿತಿ ಕೆರೆಬೈಲ್ಗುಡ್ಡೆ ಇಂದ 45ನೇ ವಾರ್ಷಿಕ ಕೋಲೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನ ಶ್ರೀ ಅಣ್ಣಯ್ಯ ಕುಲಾಲ್ ಉಲ್ತೂರು ಖ್ಯಾತ ವೈದ್ಯರು, ಸಮಾಜ ಸೇವಕರು, ಕರ್ನಾಟಕ ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತರು ಮೇರೆಗೆ ಶ್ರೀ ಕೊರಗತನಿಯ ಸೇವಾ ಸಮಿತಿಯ ಪರವಾದ ತುಂಬು ಹೃದಯದ ಧನ್ಯವಾದಗಳು. ಅಂಚನೆ ಇನ್ನಿತ ಕಾರ್ಯಕ್ರಮನ ದೀಪ ಬೆಳಗಾದ ಉದ್ಘಾಟನೆ ಮಾಡಿನ ಶ್ರೀ ಅಶೋಕ್ ಗುರಿಕಾರರು, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವೆರಗಳ ಸಮಿತಿಯ ಪರವಾದ ತುಂಬು ಹೃದಯದ ಧನ್ಯವಾದಗಳು. ಅಂಚನೆ ಬಾರಿ ಪೊರ್ಲುಡೆ ನಮಕ್ ಧಾರ್ಮಿಕ ಉಪನ್ಯಾಸ ಮಂತಿನಂಚಿನ ಶ್ರೀ ವೀರಪ್ಪ ಅಂಬಾರ್, ದೈವ ಪಾತ್ರಿಲು ಶ್ರೀ ಮಲರಾಯ ದೇವಸ್ಥಾನ ಅಂಬಾರ್ ಇವೆರಗಳ ಸಮಿತಿಯ ಪರವಾದ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಕೆ ನಿಕೇಶ್ ಶೆಟ್ಟಿ ವಕೀಲರು ಹೃದಯದ ಧನ್ಯವಾದಗಳು. ಸುಜೀವೃತ ಶೆಟ್ಟಿ ಅಧ್ಯಕ್ಷ ಧನ್ಯವಾದಗಳು. ಶ್ರೀಮತಿ ಜ್ಯೋತಿ ಲೋಕಿಯ ಪ್ರೌಢಶಾಲೆ ಬಬುಕಟ್ಟೆ ಇವೆರಗಳ ಸಮಿತಿಯ ವತಿಯಿರದೆ ತುಂಬು ಹೃದಯದ ಧನ್ಯವಾದಗಳು. ಪ್ರವೀಣ್ ರೈ ಅಧ್ಯಕ್ಷರು, ಶ್ರೀ ಕೊರಗತನಿಯ ಸೇವಾ ಸಮಿತಿ ಕೆರೆಬೈಲ್ಗುಡ್ಡೆ ಇವೆರಗಳ ತುಂಬು ಹೃದಯದ ಧನ್ಯವಾದಗಳು. ಸಹಕಾರ ಮಂದಿರ ಮುಕ್ಲೆಗಳ ಶ್ರೀ ಕ್ಷೇತ್ರದ ಪರವಾದ ತುಂಬು ಹೃದಯದ ಧನ್ಯವಾದಗಳು. ಛಾಯಾಚಿತ್ರದ ಮೂಲಕ ಕ್ಲಿಕ್ ಸ್ಟುಡಿಯೋ ತೊಕ್ಕೋಟು ಮುಕ್ಲೆಗಳ